ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ವಿ. ಭಜನನ್ನ ಮಾಡ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ. ಭಜನನ್ನ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಜನೆ ಹೇಳ್ತೀರಾ? ಹರೇ ಕೃಷ್ಣ. ನೀವೇ ಹೇಳ್ಕೊಡಿ ಮಾತಾಜಿ. ದಾಮೋದರ ಅಷ್ಟಕ ಅದೇ ಮಾತಾಜಿ, ನಂದು ಬೇರೆ ರಾಗ ಇರುತ್ತೆ. ಮತ್ತೆ ಅಲ್ಲಿ ಹೇಳ್ಕೊಡಿ ಹೇಳೋಣ. ರಾಗದಲ್ಲಿ ಹೇಳ್ತೀನಿ ಅಷ್ಟೇ ಮಾತಾಜಿ. ಹೇಳ್ಕೊಡಿ ಮಾತಾಜಿ, ನಮಗೂ ಬರಲ್ಲ, ಕಲ್ತ್ಕೊಳ್ಳೋಣ. ಬಟ್ ರಾಗ ನಿಮ್ಗೆ ಮಿಸ್ ಆಗುತ್ತೆ ಮಾತಾಜಿ. ಶುಭ ಮಾತಾಜಿ. ಪರವಾಗಿಲ್ಲ, ಹೇಳ್ಕೊಡಿ ಮಾತಾಜಿ. ಲಿರಿಕ್ಸ್ ಓಕೆ, ಲಿರಿಕ್ಸ್ ಗೊತ್ತಾಗುತ್ತೆ ನಿಮ್ಗೆ. ರಾಗ ಅಲ್ಲೇ ಕಲ್ತ್ಕೊಳ್ಳಿ ನೀವು. ಮಾತಾಜಿ ಅದನ್ನ ಕಲ್ತ್ಕೊಳ್ಳಿ ಮಾತಾಜಿ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಕೃಷ್ಣ 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 ಹರೇ ರಾಮ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ. ನಮಾಮೀಶ್ವರಂ ಲಸತ್ ಕುಂಡಲಂ ಗೋಕುಲೆ ಬ್ರಾಜಮನಂ. ಯಶೋಧಾಭಿಯೂಲೂಖಲಾಧವಮಾನಂ. ಪರಾಮೃಷ್ಟಮತ್ಯಂತತೋ ಧೃತ್ಯ ಗೋಪ್ಯಾ. ರುದಂತಂ ಮುಹುರ್ನೇತ್ರ ಯುಗ್ಮಂ ಮೃಜಂತಂ. ಕರಾಂಭೋಜಯುಗ್ಮೇನ ಸಾತಂಕನೇತ್ರಂ. ಮುಹುಶ್ವಾಸಕಂಪಾತ್ರಿರೇಕಾಂಕಕಂಠ. ಸ್ಥಿತಗ್ರೈವಂ ದಾಮೋದರಂ ಭಕ್ತಿಬದ್ಧಂ. ಇತಿ ದೃಕ್ಸ್ವಲೀಲಾಭಿರಾನಂದಕುಂಡೇ. ಸ್ವಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ. ತದೀಶಿತಗ್ನೇಷು ಭಕ್ತೈರ್ಜಿತತ್ವಂ. ಪುನಃ ಪ್ರೇಮತಸ್ತಂ ಶತಾವೃತ್ತಿ ವಂದೇ. ವರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂ ವಾ. ನ ಚಾನ್ಯಂ ಋಣೇಹಂ ವರೇಶಾದಪೀಹ. ಇದಂ ತೇವ ಪೂರ್ಣಾಥ ಗೋಪಾಲ ಬಾಲಂ. ಸದಾ ಮೇ ಮನಸ್ಯಾ ವಿರಸ್ತಾಂ ಕಿಮನ್ನೈ. ಇದಂ ತೇ ಮುಖಾಂಭೋಜಂ ಅತ್ಯಂತ ನೀಲೈ. ಋತಂ ಕುಂತಲೈ ಸ್ನಿಗ್ಧಾ ರಕ್ತೈಶ್ಚ ಗೋಪ್ಯಾ. ಮುಹುಶ್ಚುಂಬಿತಂ ಬಿಂಬ ರಕ್ತಾಧರಂ ಮೇ. ಮನಸ್ಯಾ ವಿರಸ್ತಾಂ ಅಲಂ ಲಕ್ಷಲಾಭೈ.
नमो देव दामोदर अनंत विष्णु नमो देव दामोदर अनंत विष्णु प्रसीद प्रभो दुःखा जलाब्धिमग्नम् प्रसीद प्रभो दुःख जलाभिमग्नम् कृपा दृष्टिवृष्ट्याति दीनं बतानु कृपा गृहाणेश माम् अग्नं मे दक्षिदृश्यः कुबेरात्मजौ बद्धा मूर्तैव यद्वत् त्वया मोचितौ भक्ति बाजौ कृतौ च तथा प्रेम भक्तिं स्वाकामे प्रयच्छ नमो नमोक्षे ग्रहो मेस्ति दामोदरेह नमस्तेस्तु धाम्ने स्फुरद्दीप्तिदाम्ने त्वदीयोदरायाथा विश्वस्य धाम्ने नमो राधिकायै त्वदीया प्रियायै नमो नन्तलीलाया देवाय तुभ्यम् हरे कृष्ण ಎಲ್ಲರೂ ಹೇಳೋಣಂತೆ ಒಟ್ಟಿಗೆ हरे कृष्ण हरे हरे राम 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 हरे 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 कृष्ण हरे कृष्ण हरे राम 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 हरे हरे Hare Krishna, Hare Krishna. हरे कृष्ण माताजी हरे कृष्ण माताजी हरे कृष्ण ಧನ್ಯವಾದಗಳು हरे कृष्ण माताजी प्रणामाಸ್ माताजी ಪ್ರಣಾಮ್ಸ್ ಮಾತಾಜಿ ಹರೇ ಕೃಷ್ಣ ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ सहगण ललिता श्री विशाखान्वितांश्च हे कृष्णा करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च
पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे 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 रामा राम रामा हरे हरे। हरे कृष्णा कृष्ण कृष्णा हरे 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 रामा राम रामा हरे हरे। ಹರೇ ಕೃಷ್ಣ. ನಾವು ಈ ಭಕ್ತಿಶಾಸ್ತ್ರೀಯ ತರಗತಿಯ ಈ ಜ್ಞಾನವನ್ನ ನಾವು ಶ್ರೀಲ ಪ್ರಭುಪಾದ ಅವರ ಬೋಧನೆಗಳ ಆಧಾರದ ಮೇಲೆ ನಾವು ತಿಳ್ಕೊತಾ ಇದ್ದೀವಿ. ಸೊ ಶ್ರೀಲ ಪ್ರಭುಪಾದ ಅವರಿಗೆ ನಮಸ್ಕಾರವನ್ನ ಮಾಡ್ತಾ ಅವರ ಆಶೀರ್ವಾದವನ್ನ ಬೇಡುತ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣಂತೆ. ಸೊ ನಾವು ಇವಾಗ ಕೊನೆಯ ಪಾಠಕ್ಕೆ ಬಂದಿದ್ದೀವಿ. ನಾವು ಘಟಕ 3ರ ಪಾಠ 5 ಕೊನೆ ಅಧ್ಯಾಯಕ್ಕೆ ಬಂದಿದ್ದೀವಿ. 18ನೇ ಅಧ್ಯಾಯ. ಇದರಲ್ಲಿ 78 ಶ್ಲೋಕಗಳಿದೆ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಾವು ಇಂದಿನ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡಿದೀವಿ ಅಂತ ಬಿಟ್ಟು ಜ್ಞಾಪಿಸ್ಕೊಂತೀರಾ? ಎಲ್ಲರೂ ಒಂದೊಂದು ಪಾಯಿಂಟ್ ಅನ್ನ ಹೇಳಿ. ಇಂದಿನ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ಮತ್ತೆ ಅಂದ್ರೆ ಮಾತಾಜಿ ಶ್ರದ್ಧಾತ್ರಯ ವಿಭಾಗದಲ್ಲಿ ನಾವು ಶ್ರದ್ಧೆಯ ಪ್ರಭೇದಗಳು ತಿಳ್ಕೊಂಡಿದೀವಿ. ಆಮೇಲೆ ಆಹಾರ ಮತ್ತೆ ಯಜ್ಞ, ದಾನ, ತಪಸ್ಸು ಇವು ಗುಣಗಳನ್ನು ತಿಳ್ಕೊಂಡಿದ್ದೀವಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಏನ್ ತಿಳ್ಕೊಂಡ್ರಿ ಅಂತ? ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅದರಲ್ಲಿ ಶ್ರದ್ಧೆ ಇರ್ಬೇಕು. ಅದನ್ನ ಶಾಸ್ತ್ರಗಳ ಪ್ರಕಾರ ನಾವು ಮಾಡ್ಬೇಕು. ಹರಿ, ಅದು ತುಂಬಾ ಮುಖ್ಯವಾದದ್ದು ಅಲ್ವಾ? ಸೊ ನಾವು ಶಾಸ್ತ್ರಗಳ ಅನುಸಾರವಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅಷ್ಟೇ ಅದಕ್ಕೆ ಒಂದು ಫಲ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಮಾತಿನ ತಪಸ್ಸಿನ ಬಗ್ಗೆ ಮಾತಾಜಿ, ಯಾಕಂದ್ರೆ ಇನ್ನೊಬ್ಬರಿಗೆ ಮನಸ್ಸನ್ನು ನೋವಾಗದ ಹಾಗೆ ನಾವು ಇರ್ಬೇಕು ಅಂತ ಹೇಳಿ ಮಾತಾಜಿ. ಎಷ್ಟು ರೀತಿಯ ತಪಸ್ಸುಗಳಿದೆ ಅಂತ ತಿಳ್ಕೊಂಡ್ರಿ? ಎಷ್ಟು ರೀತಿಯ ತಪಸ್ಸುಗಳಿದೆ? ಹರೇ ಕೃಷ್ಣ ಮಾತಾಜಿ, 3 ರೀತಿಯ ಮಾತಾಜಿ. ಯಾವ್ದ್ಯಾವ್ದು? ಆಹಾರ, ಯಜ್ಞ, ದಾನ. ಇಲ್ಲ ಮಾತಾಜಿ, ತಪಸ್ಸಲ್ಲೇನೆ 3 ವಿಧಗಳಿದೆ. ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು, ಮತ್ತೆ ತಪಸ್ಸು, ದೇಹದ ತಪಸ್ಸು. 3 ರೀತಿಯ ತಪಸ್ಸುಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಕರೆಕ್ಟ್. ಮತ್ತೆ ಇನ್ನೇನ್ ತಿಳ್ಕೊಂಡ್ರಿ? ಹೇಗೆ ಸಾತ್ವಿಕ, ರಾಜಸ, ತಾಮಸ 3 ಗುಣಗಳಿದೆಯೋ ಅದೇ ರೀತಿ ಯಜ್ಞ, ದಾನ, ತಪಸ್ಸು 3 ರೀತಿ ವಿಂಗಡಿಸಿದ್ದಾರೆ ಮಾತಾಜಿ. ಓಕೆ. ಆಹಾರ ಕ್ರಮನೂ ಕೂಡ 3 ರೀತಿಯಾಗಿ ಬರುತ್ತೆ ಮಾತಾಜಿ ಇದರಲ್ಲಿ. ಹೌದು. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಇನ್ನ ಯಾವ್ದಾದ್ರು ಪಾಯಿಂಟ್ಸ್? ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ಅನ್ನ ಹೇಳಿದ್ರು ನಮ್ಗೆ ಕೃಷ್ಣ. ನಾವ್ ಈ 3 ಗುಣದಲ್ಲಿ ಮಾಡಿದ್ರೆ ನಮ್ಗೆ ಪರಿಪೂರ್ಣವಾದ ಫಲ ಸಿಗೋದಿಲ್ಲ. ಮತ್ತೆ ಅದಕ್ಕೋಸ್ಕರ ಏನನ್ನ ಮಾಡ್ಬೇಕು ಅಂತ ಹೇಳಿದ್ರು? ಭಕ್ತಿ ಸೇವೆಯನ್ನ ಶುದ್ಧ ಸತ್ವಗುಣದಲ್ಲಿ ಮಾಡ್ಬೇಕು. ಓಕೆ. ತತ್ಸತ್ ಪದವನ್ನ ಬಳಸ್ತಾರೆ ಅಂತ ಹೇಳ್ಬೇಕು ಅಲ್ವಾ? ಸೊ ಹರೇ ಇವಾಗ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪುಣ್ಯಾಭಿಲಾಷಿತ ಶೂನ್ಯ ಧ್ಯಾನ ಕರ್ಮ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅಂದ್ರೆ ನಾವು ಯಾವುದೇ ಸೇವೆಯನ್ನು ಮಾಡುದಾದ್ರೆ ಅಭಿಲಾಷೆಯನ್ನು ಇಟ್ಕೊಂಡು ಮಾಡ್ಬಾರ್ದು. ಯಾಕೆಂದ್ರೆ ನೀವು ಎಕ್ಸಾಂಪಲ್ ಕೊಟ್ರಿ, ತಂದೆ ತಾಯಿಯ ಸೇವೆಯನ್ನು ನಾವು ಮಾಡಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬಾರ್ದು. ಅವರ ಸೇವೆಯನ್ನು ನಾವು ಏನು ಅಭಿಲಾಷೆ ಇಲ್ಲದೆ ಮಾಡ್ಬೇಕು ಅಂತ. ಈಗ ಅವರ ಆಸ್ತಿ ಉಂಟಂತೇಳಿ ನಾವು ಅವರಿಗೆ ಸೇವೆ ಮಾಡುದಲ್ಲ ಅಂತ ಹೇಳಿದ್ರಿ ಮಾತಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇನ್ನೊಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್.
ನಾವ್ ಯಜ್ಞ ದಾನ ತಪವನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರು ಕೃಷ್ಣ. ಇವಾಗ ಮಾತಾಜಿ ಹೇಳಿದ್ರು ಅದನ್ನೇ, ಕೃಷ್ಣ ಏನ್ ಹೇಳಿದ್ರು ಅದನ್ನ ಆ ಪದದಲ್ಲಿ ಹೇಳ್ಬೇಕಾಗತ್ತೆ. ಯಾವುದೇ ಫಲಾಪೇಕ್ಷೆ ಇಲ್ದೇನೆ ಮಾಡಿ. ಸೊ ನಾವು ಅದಕ್ಕೆ ಯಾವ ಪದಗಳನ್ನ ಉಪಯೋಗಿಸ್ಬೇಕಂತ ಹೇಳಿದ್ರು, ಯಾವ 3 ಪದಗಳನ್ನ ಉಪಯೋಗಿಸ್ಬೇಕಂದ್ರು? ತತ್ ಸತ್. ಓಂ ತತ್ಸತ್. ಓಂ ಅಂದ್ರೆ ಏನನ್ನ ಸೂಚಿಸುತ್ತೆ? ಓಂ ಅನ್ನೋದು ಏನನ್ನ ಸೂಚಿಸುತ್ತೆ? ಭಗವಂತನನ್ನು, ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನ ಸೂಚಿಸುತ್ತೆ ಅಲ್ವಾ? ಓಕೆ, ಮತ್ತೆ ಓಂ ತತ್ ಅಂದ್ರೆ ಏನಂತ ಸೂಚಿಸುತ್ತೆ? ನಾವ್ ಯಾವ್ದೇ ಒಂದು ಕೆಲಸವನ್ನ ಇಲ್ಲ ಅಂದ್ರೆ ಓಂ ತತ್ ಅನ್ನೋದು ಏನನ್ನ ಸೂಚಿಸುತ್ತೆ? ಫಲಾಪೇಕ್ಷೆ ಇಲ್ಲದನ್ನೇ ಮಾಡ್ಬೇಕು ಅಂತ ಹೇಳ್ತಾರೆ ಮಾತಾಜಿ. ಹೌದು ಮಾತಾಜಿ, ಬಟ್ ಆದ್ರೂನು ಅದು ಏನನ್ನ ಸೂಚಿಸುತ್ತೆ. ನಾವ್ ಯಾವ್ದೇ ಒಂದು ಯಜ್ಞದಾನ ತಪಸ್ ಮಾಡಿದಾಗ ಅದರ ಉದ್ದೇಶ ಏನಿರ್ಬೇಕು? ಪರಮ ಪ್ರಭು ಅಂತ ಹೇಳಿ ಹೇಳ್ತದೆ, ಎಲ್ಲಾ ಯಜ್ಞಗಳ ಗುರಿ. ಏನನ್ನ ಸೂಚಿಸುತ್ತೆ? ಪರಮ ಪ್ರಭು ಮೋಕ್ಷ, ಮೋಕ್ಷವನ್ನ ಸೂಚಿಸುತ್ತೆ. ನಾವ್ ಏನೇ ಯಜ್ಞದಾನ ತಪ ಮಾಡಿದ್ರೆ ಅದರ ಉದ್ದೇಶ ಮೋಕ್ಷದ ಕಡೆ ಇರ್ಬೇಕು. ಯಾವುದೇ ಒಂದು ಈ ಭೌತಿಕ ಅಭಿಲಾಷೆ ಇಚ್ಛೆ ಇರ್ಕೂಡ್ದು ಅಲ್ವಾ? ಇವನ್ ಭಕ್ತರು ಮೋಕ್ಷವನ್ನ ಅವರು ಇಚ್ಛೆ ಪಡೋದಿಲ್ಲ, ಅದು ಕರೆಕ್ಟೇ. ಬಟ್ ಆದ್ರೆ ಈ ಓಂ ತತ್ ಸತ್ ಅನ್ನೋ ಪದದಲ್ಲಿ ಆ ತತ್ ಅನ್ನೋದು ಮೋಕ್ಷವನ್ನ ಸೂಚಿಸುತ್ತೆ. ಅದ್ ಯಾವುದೇ ಒಂದು ಅಭಿಲಾಷೆನ ಸೂಚಿಸೋದಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಲೇ ಆ ಮೋಕ್ಷ. ಯಾಕಂದ್ರೆ ನಾವ್ ಈ ದೇಹದಲ್ಲಿ ನಾವು ಬಂಧಿತರಾಗಿದ್ದೀವಲ್ವ, ನಾವ್ ಈ ದೇಹದಿಂದ ಹೊರಗಡೆ ಬರ್ಬೇಕು ನಾವು ಅಲ್ವಾ? ನಾವ್ ಈ ದೇಹದಿಂದ ಹೊರಗಡೆ ಬಂದು ನಾವು ನಿಜವಾದ ನಮ್ಮ ಮನೆಗೆ ಹೋಗ್ಬೇಕು, ನಮ್ಮ ನಿಜವಾದ ಶರೀರವನ್ನ, ಆಧ್ಯಾತ್ಮಿಕ ಶರೀರವನ್ನ ನಾವು ಹೊಂದ್ಬೇಕು. ಸೊ ಅದಕ್ಕೋಸ್ಕರ ಯಜ್ಞ ದಾನ ತಪ ಏನನ್ನೇ ಮಾಡಿದ್ರು ಅದರ ಉದ್ದೇಶ ಮೋಕ್ಷದ ಕಡೆಗೆ ಇರ್ಬೇಕು ಅಲ್ವಾ? ಸತ್ ಅಂದ್ರೆ ಏನನ್ನ ಸೂಚಿಸುತ್ತೆ ಅಂತ ತಿಳ್ಕೊಂಡ್ರಿ? ಅದು ಶಾಶ್ವತ ಶಾಶ್ವತವಾಗಿರ್ಬೇಕು ಅಲ್ವಾ? ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನನ್ನೇ ಮಾಡಿದ್ರು ನಮ್ಗೆ ಶಾಶ್ವತವಾಗಿರ್ಬೇಕು ಅಂತ ಒಂದು ಇಚ್ಛೆಯನ್ನ ಪಡ್ತೀವಿ ಅಲ್ವಾ? ಒಂದ್ ಮನೆ ಕಟ್ಟಿದ್ರು ನಾವೇನು ಬಾಡಿಗೆ ಮನೇಲಿ ಇರಕ್ಕೆ ಇಷ್ಟ ಇಲ್ಲ, ಒಂದು ಕಷ್ಟಪಟ್ಟು ಒಂದ್ ಮನೆ ಕಟ್ಕೋತೀವಿ, ಇರೋ ಒಂದ್ 60 ವರ್ಷಕ್ಕೆ ಒಂದ್ ಮನೆ ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಅದೇ ತರ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದರ ಫಲ ಶಾಶ್ವತವಾಗಿರ್ಬೇಕು ಅಲ್ವಾ? ನಾವ್ ಇವಾಗ ಇಲ್ಲಿ ಯಾವುದೇ ಒಂದು ಡಿಗ್ರಿಗಳನ್ನ ತಗೊಂಡ್ರೆ ಅದು ಶಾಶ್ವತವಾಗಿರೋದಿಲ್ಲ. ನಾವ್ ದೇಹವನ್ನ ಬಿಟ್ಟಿದ ತಕ್ಷಣ ಆ ಡಿಗ್ರಿಗಳೆಲ್ಲ ವ್ಯರ್ಥ ಆಗೋಗುತ್ತೆ. ಆದ್ರೆ ಭಗವಂತನಿಗೆ ನಾವ್ ಏನು ಭಕ್ತಿ ಸೇವೆಯನ್ನ ಮಾಡ್ತೀವೋ ಅದು ಶಾಶ್ವತವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಭಗವಂತನಿಗೋಸ್ಕರ ನಾವು ಶ್ರದ್ಧೆಯಿಂದ ಆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಸೇವೆಯನ್ನ ಮಾಡ್ಬೇಕು, ಅಥವಾ ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕು. ಆಗ ಅದು ಸತ್, ಅದು ಶಾಶ್ವತವಾದ ಫಲವನ್ನ ಕೊಡುತ್ತೆ ಅಲ್ವಾ? ಇಷ್ಟನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಸೊ ಇದು ವೈರಾಗ್ಯದ ಪರಿಪೂರ್ಣತೆ ಅಂತನೂ ಸಹ ಇದನ್ನ ಕರೀತಾರೆ. ಸೊ ಇದರಲ್ಲಿ ಇದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ನಮ್ಗೆ ಮತ್ತೆ ಇವಾಗ ನಮ್ಮ ಈ ಭಗವದ್ಗೀತೆಯನ್ನ 18 ಅಧ್ಯಾಯಗಳಿದೆ, ಅದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? 18 ಅಧ್ಯಾಯಗಳನ್ನ ಹೇಗೆ ವಿಂಗಡಿಸಿದ್ದಾರೆ? ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ. ಮೊದಲನೇ 1ರಿಂದ 6 ಕರ್ಮಯೋಗ, 6ರಿಂದ 12 ಭಕ್ತಿ ಯೋಗ, 13ರಿಂದ 18 ಜ್ಞಾನ ಯೋಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ಅದಕ್ಕೇನೆ ಇಲ್ಲಿ ಇವಾಗ ಕೃಷ್ಣ ಏನ್ ಮಾಡ್ತಾ ಇದ್ರು, ಕೊನೆಯ ಅಧ್ಯಾಯ ಆಕ್ಚುಲಿ 17ನೇ ಅಧ್ಯಾಯ ಅಷ್ಟೊತ್ತಿಗೆ ಕೃಷ್ಣ ಏನೆಲ್ಲ ಹೇಳ್ಬೇಕು ಅರ್ಜುನನಿಗೆ ಅದೆಲ್ಲ ಹೇಳಿ ಆಗಿದೆ. ಈ 18ನೇ ಅಧ್ಯಾಯದಲ್ಲಿ ಇವಾಗ ನಾವು ತಿಳ್ಕೊಂಡ್ವಿ ಅಲ್ವಾ, ಕೃಷ್ಣ ಅವರು ಒಳ್ಳೆಯ ಗುರು ಅಲ್ವಾ? ಸೊ ಅವ್ರು ಇವಾಗ ಹೇಗೆ ಅವರು ಈ ಭಗವದ್ಗೀತೆನ ನಮ್ಗೆ ಬೋಧಿಸಿದ್ರು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಮೊದ್ಲು ಅರ್ಜುನನ ಗೊಂದಲಗಳಿಗೆಲ್ಲ ಅವರು ಪರಿಹಾರವನ್ನ ಸೂಚಿಸಿದ್ರು ಅಲ್ವಾ? ತಿಳಿಸ್ಕೊಟ್ಬಿಟ್ರು. ಅವರು ಕೊನೆಯ ತನಕ ಕಾಯಿಸ್ಲಿಲ್ಲ. ಅವರು ನಾನು 18ನೇ ಅಧ್ಯಾಯಕ್ಕೆ ಬಂದಾಗ ಹೇಳ್ತೀನಿ ಅರ್ಜುನ, ಅಲ್ಲಿ ತನಕ ಕಾಯಿ ಅಂತ ಹೇಳಿಲ್ಲ ಅಲ್ವಾ? ಅವ್ರದ್ದೇನು ಆ 5 ಗೊಂದಲಗಳಿತ್ತು, ಆ 5 ಗೊಂದಲಗಳಿಗೆ ಅವ್ರು 2ನೇ ಅಧ್ಯಾಯದಲ್ಲೇ ಅವರು ಪರಿಹಾರವನ್ನ ಕೊಟ್ಬಿಟ್ರು ಅಲ್ವಾ? ಸೊ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಕೊಂಡ್ ಬಂದು ಅದಾದ್ಮೇಲೆ ಅದೆಲ್ಲವನ್ನು ಸಹ ವಿವರಿಸ್ತಾ ಹೋದ್ರು. ಅದಾದ್ಮೇಲೆ ಈಗ 18ನೇ ಅಧ್ಯಾಯದಲ್ಲಿ ಮತ್ತೆ ಅವರು ಅದನ್ನ ನಮ್ಗೆ ಸಾರಾಂಶವನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಇದನ್ನ ಉಪಸಂಹಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈಗ ಮೊದಲಾಗಿ ನಮ್ಗೆ ಏನ್ ಹೇಳ್ತಾ ಇದಾರೆ ಕೃಷ್ಣ ಇಲ್ಲಿ, ಕರ್ಮಯೋಗದ ಅಧ್ಯಾಯಗಳ ಕುರಿತಾಗಿ ಅದರ ಏನು ಸಾರಾಂಶವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ 1ರಿಂದ 12ನೇ ಶ್ಲೋಕದಲ್ಲಿ. ಅದಾದ್ಮೇಲೆ 13ರಿಂದ 18ನೇ ಶ್ಲೋಕದಲ್ಲಿ ನಾವೀಗ ಜ್ಞಾನ ಯೋಗದ ಅಧ್ಯಾಯಗಳನ್ನ ಏನನ್ನ ತಿಳ್ಕೊಂಡ್ವಿ, ಈ 5 ಅಧ್ಯಾಯಗಳು ಅದರ ಒಂದು ಸಾರಾಂಶವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಗೆ ಮುಖ್ಯವಾಗಿ ನಾವು ಏನನ್ನ ತಿಳ್ಕೊಂಡ್ವಿ, ಈ ಭಗವದ್ಗೀತೆಯಲ್ಲಿ ಎಸ್ಪೆಷಲಿ ನಾವು ಈ ಜ್ಞಾನ ಯೋಗದ ಅಧ್ಯಾಯಗಳಲ್ಲಿ ಈ ಪ್ರಕೃತಿಯ 3 ಗುಣಗಳಿಗೆ ನಾವು ಬಂಧಿತರಾಗಿದ್ದೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಮತ್ತೆ ನಮ್ಗೆ ಕೃಷ್ಣ ಈ ಪ್ರಕೃತಿಯ 3 ಗುಣಗಳನ್ನ ನಮ್ಗೆ ಈ 19ರಿಂದ 40 ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಗೆ ಭಗವಂತನನ್ನ ನಾವು ಪಡಿಬೇಕು ಅಂತಂದ್ರೆ ನಾವ್ ಏನು ಕರ್ಮವನ್ನ ಮಾಡ್ತಾ ಇದೀವಿ, ಆ ಸಕಾಮ ಕರ್ಮವನ್ನ ನಾವು ನಿಷ್ಕಾಮದ ಕರ್ಮದ ಕಡೆಗೆ ನಾವು ಕರ್ಕೊಂಡು ಹೋಗ್ಬೇಕು ಅಲ್ವಾ? ಸೊ ಅದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಹೇಗೆ ನಮ್ಮ ಈ
ವರ್ಣಾಶ್ರಮ ಧರ್ಮವನ್ನ ನಾವು ಪಾಲಿಸ್ತಾ ಇದೀವಿ, ಅದನ್ನ ನಾವು ಹೇಗೆ ನಿಷ್ಕಾಮ ಕರ್ಮವಾಗಿ ನಾವು ಅದನ್ನ ಮಾರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಅದಾದ್ಮೇಲೆ ಇವಾಗ ನಿಷ್ಕಾಮ ಕರ್ಮ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಅದರಿಂದ ಜ್ಞಾನ ಸಿಗುತ್ತೆ. ಜ್ಞಾನ ಸಿಕ್ಕಿದಾಗ ನಮ್ಗೆ ಆ ಬ್ರಹ್ಮನ್ ಹಂತಕ್ಕೆ ಬರ್ತೀವಿ. ಬ್ರಹ್ಮನ್ ಹಂತಕ್ಕೆ ಬಂದಾಗ ಏನಾಗತ್ತೆ, ಸೊ ನಮ್ಮನ್ನ ಈ 3 ಗುಣಗಳು ನಮ್ಗೆ ಬಾಧಿಸೋದಿಲ್ಲ. ಆಗ ನಾವು ಏನು ಪರಿಶುದ್ಧವಾದ ಭಕ್ತಿ ಸೇವೆನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮ ಜೀವನದ ಪರಿಪೂರ್ಣತೆ ಬರುತ್ತೆ ಅಲ್ವಾ. ಸೊ ನಮ್ಗೆ ಈ ಭಗವದ್ಗೀತೆಯ ಮುಖ್ಯ ಎಸೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಕೃಷ್ಣನಿಗೆ ಶರಣಾಗೋದು. ಆ ಕೃಷ್ಣನಿಗೆ ಶರಣಾಗೋದನ್ನ ನಮ್ಗೆ ಕೃಷ್ಣ 56ರಿಂದ 66ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ನಮ್ಗೆ ಇಲ್ಲಿ ಇನ್ನ ಏನನ್ನ ತಿಳಿಸಿಕೊಡ್ತಾರೆ ಅಂತಂತಂದ್ರೆ, ಗುಹ್ಯತರ ಗುಹ್ಯತಮ ಜ್ಞಾನ. ನಾವ್ ಇದಕ್ಕಿಂತ ಮುಂಚೆ 9ನೇ ಅಧ್ಯಾಯದಲ್ಲಿ ಮತ್ತೆ ಅದ್ರ ಹಿಂದಿನ ಅಧ್ಯಾಯಗಳಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಗುಹ್ಯ ಜ್ಞಾನ ಅಂದ್ರೇನು, ಗುಹ್ಯತರ ಜ್ಞಾನ ಅಂದ್ರೇನು, ಗುಹ್ಯತಮ ಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈ 3 ಮತ್ತೆ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ನಮ್ಗೆ ಶರಣಾಗೋದನ್ನ ಹೇಳ್ತಾರೆ. ಕೊನೆಗೆ ಇದನ್ನೆಲ್ಲ ಕೇಳಿದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ, ಅವನು ಮೊದ್ಲು ಏನ್ ಹೇಳ್ತಾ ಅವರು 1ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು, ನಾನು ಯುದ್ಧವನ್ನ ಮಾಡೋದಿಲ್ಲ, ನಾನು ಏನ್ ಸಂತೋಷ ಸಿಗುತ್ತೆ ಅಂತ ಯುದ್ಧ ಮಾಡ್ಬೇಕು, ನನಗೆ ಇವ್ರನ್ನೆಲ್ಲ ನೋಡಿದ್ರೆ ಅನುಕಂಪ ಬರ್ತಾ ಇದೆ, ಮತ್ತೆ ನನಗೆ ಏನು ಪಾಪಕ್ಕೆ ಒಳಗಾಗ್ತೀನಿ ನಾನು ಇವ್ರನ್ನೆಲ್ಲ ಕೊಂದ್ರೆ ಅಂತ ಹೇಳ್ಬಿಟ್ಟು ಅವರು 5 ಕಾರಣಗಳನ್ನ ಹೇಳ್ತಾರೆ ಅಲ್ವಾ. ಮತ್ತೆ ವರ್ಣಸಂಕರ ಏರ್ಪಡುತ್ತೆ, ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು 5 ಕಾರಣಗಳನ್ನ ಹೇಳ್ಬಿಟ್ಟು ಅವರು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನ ಬೋಧನೆಯನ್ನ ಕೇಳಿದ್ಮೇಲೆ, ಅಂದ್ರೆ ಅವ್ರು ಸರಿಯಾದ ಜ್ಞಾನವನ್ನ ತಿಳ್ಕೊಂಡ್ಮೇಲೆ ಏನಾಗುತ್ತೆ ನೋಡಿ. ಇವಾಗ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೋ ಅಥವಾ ಹೋರಾಟ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೋ. ಸೊ ಅರ್ಜುನ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವರು ಒಪ್ತಾ ಇದ್ದಾರೆ ಅಲ್ವಾ, ಹೋರಾಟ ಮಾಡ್ಲಿಕ್ಕೆ ಒಪ್ತಾರೆ. ಯಥಾ ಇಚ್ಛಿಸಿ ತಥಾ ಕುರು. ಇದು ಅರ್ಜುನನ ಏನಾದ್ರೂ ಕೃಷ್ಣ ಒತ್ತಾಯ ಮಾಡ್ತಾರಾ, ನಾನು ಹೇಳ್ದಂಗೆ ಕೇಳ್ಬೇಕು ಅರ್ಜುನ ನೀನು ಅಂತ ಹೇಳ್ಬಿಟ್ಟು? ಇಲ್ಲ ಮಾತಾಜಿ, ಒತ್ತಾಯ ಮಾಡೋದಿಲ್ಲ ಅಲ್ವಾ. ನಾನು ಎಲ್ಲ ಜ್ಞಾನವನ್ನ ನಾನು ಏನೆಲ್ಲ ನಿನ್ಗೆ ತಿಳಿಸಿಕೊಡ್ಬೇಕು ಅದನ್ನೆಲ್ಲ ತಿಳಿಸಿಕೊಟ್ಟಿದ್ದಾಯ್ತು ಅರ್ಜುನ, ನೀನ್ ಇವಾಗ ಯಥಾ ಇಚ್ಛಿಸಿ ತಥಾ ಕುರು, ನಿನಗೆ ಹೇಗೆ ಇಚ್ಛೆ ಅನ್ಸುತ್ತೋ, ಏನು ಸರಿ ಅನ್ಸುತ್ತೋ, ಏನ್ ಮಾಡ್ಬೇಕನ್ಸುತ್ತೋ ಅದೇ ತರ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಕೊನೆಗೆ ಸಂಜಯ್ ಏನ್ ಹೇಳ್ತಾನೆ, ಅವನು ಕೊನೆಯದಾಗಿ ಅವರು ಹೇಳ್ತಾರೆ, ಈ ಕೃಷ್ಣ ಮತ್ತೆ ಅರ್ಜುನರು ಎಲ್ಲಿರ್ತಾರೋ ಅಲ್ಲಿ ಗೆಲುವು ಖಂಡಿತ ಅಂತ ಹೇಳ್ಬಿಟ್ಟು ಸಂಜಯ ಅವರು ಧೃತರಾಷ್ಟ್ರನಿಗೆ ತಿಳಿಸಿಕೊಡ್ತಾರೆ ಅಲ್ವಾ. ನೋಡಿ ಇವಾಗ ಧೃತರಾಷ್ಟ್ರ ಏನ್ ಮಾಡ್ತಾರೆ ನಿಮಗ್ ಗೊತ್ತಿರೋ ಹಾಗೇನೆ, ಇದನ್ನೆಲ್ಲ ಅವರು ಸಹ ಭಗವದ್ಗೀತೆಯನ್ನ ಅರ್ಜುನ ಹೇಗೆ ಕೇಳ್ತಾರೋ ಅವ್ರನ್ನು ಸಹ ಸಂಜಯನ ಮೂಲಕ ಕೇಳ್ತಾರೆ ಅಲ್ವಾ. 18 ಶ್ಲೋಕದ ಈ 700 ಶ್ಲೋಕಗಳನ್ನು ಸಹ ಅವರು ಕೇಳ್ತಾರೆ. ಆದ್ರೆ ಧೃತರಾಷ್ಟ್ರನ ಮನಸ್ಥಿತಿ ಯಾವ ತರ ಇರುತ್ತೆ, ಕೊನೆಗೆ ಇದನ್ನೆಲ್ಲ ಕೇಳಿದ್ಮೇಲೆ, ಈ ಜ್ಞಾನವನ್ನೆಲ್ಲ ಕೇಳಿದ್ಮೇಲೆ ಅವರ ಮನಸ್ಥಿತಿ ಯಾವ ತರ ಇರುತ್ತೆ, ಅವ್ರ ಏನ್ ಮಾಡ್ತಾರೆ, ಮತ್ತೆ ರಾಜ್ಯವನ್ನು ಮೋಹದಲ್ಲಿನೇ ಇರ್ತಾರೆ. ಮತ್ತೆ ತಾನು ತನ್ನ ಮಕ್ಕಳು ಅದ್ರಲ್ಲೇ ಇರ್ತಾರೆ ಮಾತಾಜಿ ಅವರು. ಸೊ ಇವಾಗ ಅವ್ರೇನಾದ್ರೂ ಆಕ್ಷನ್ ತಗೋತಾರ? ಇಲ್ಲ ತಗೊಳೋದಿಲ್ಲ. ಇವಾಗ ಏನ್ ಹೇಳ್ತಾನೆ ಇಂಡೈರೆಕ್ಟ್ ಆಗಿ ಸಂಜಯ ಏನ್ ಹೇಳ್ತಾ ಇದ್ದಾನೆ, ಕೃಷ್ಣ ಅರ್ಜುನ ಇರೋ ಕಡೆ ಗೆಲುವಿರುತ್ತೆ ಅಂದ್ರೆ ಏನ್ ಅರ್ಥ, ಅಂದ್ರೆ ಪಾಂಡವರು ಯಾರಿಗ್ ಸೋಲು ಅಂತ ಅರ್ಥ, ಯಾರಿಗ್ ಸೋಲು ಯಾರಿಗ್ ಗೆಲುವು ಅಂತ ಅರ್ಥ, ಕೌರವರದ್ದು ಸೋಲು ಪಾಂಡವರದ್ದು ಗೆಲುವು ಅಂತ ಅರ್ಥ ಅಲ್ವಾ. ಆದ್ರೆ ಇವಾಗ ಸಂಜಯ ಮಾತು ಕೇಳಿದ್ಮೇಲೆ ಅಧರ್ಮದಲ್ಲಿರೋರ್ಗೆ ಸೋಲು, ಧರ್ಮದಲ್ಲಿರೋರ್ಗೆ ಗೆಲುವು. ಏನಾದ್ರೂ ಇವಾಗ ಆಕ್ಷನ್ ತಗೋತಾರ, ಇದನ್ನೆಲ್ಲ ಕೇಳಿದ್ಮೇಲೆ, ಈ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಧೃತರಾಷ್ಟ್ರ ಏನಾದ್ರೂ ಒಂದು ಬದಲಾವಣೆನ ತಂದ್ಕೋತಾರ? ಇಲ್ಲ ಮಾತಾಜಿ, ಪ್ರೇಮನಲ್ಲಿ ಇರ್ತಾರೆ ಅಲ್ವಾ. ಅವ್ರು ಮೊದ್ಲು ಹೇಗಿದ್ರು ಕೊನೆಗೂ ಹಾಗೆ ಇರ್ತಾರೆ ಅಲ್ವಾ. ಇವಾಗ ಅದನ್ನ ನಾವು ನಮ್ಮ ಜೀವನಕ್ಕೆ ಅಂದ್ರೆ ನಾವು ಧೃತರಾಷ್ಟ್ರನ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡ್ಬೇಕೀಗ ಅಲ್ವಾ. ನಾವೂನು ಸಹ ಇವಾಗ ಈ ಭಗವದ್ಗೀತೆನ ಕೇಳಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮಾರ್ಪಾಡನ್ನ ಮಾಡ್ಕೊಳ್ಳಿಲ್ಲ, ಯಾವುದೇ ಒಂದು ಏನು ನಮ್ಮ ಹೃದಯ ಬದಲಾವಣೆ ಆಗಿಲ್ಲ ಅಂತಂದ್ರೆ ಏನಾದ್ರೂ ಒಂದು ಪ್ರಯೋಜನ ಇದೆಯಾ, ಭಗವದ್ಗೀತೆಯ ಪ್ರಯೋಜನ ಇದೆಯಾ? ಇಲ್ಲ ಮಾತಾಜಿ, ಇಲ್ಲ ಅಲ್ವಾ. ನಾವ್ ಇವಾಗ ಧೃತರಾಷ್ಟ್ರನ ನಾವೇನಂತ ಅನ್ಕೋತೀವಿ, ನಾವು ಹಳಿತೀವಿ ಅಲ್ವಾ. ಇದೆಲ್ಲ ಗೊತ್ತಾದ್ರೂ ಸಹ ಅವನು ಯಾವುದೇ ಒಂದು ಈ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಓಡೋಗ್ಬೋದಾಗಿತ್ತು. ಸಂಜಯ ಸರಿ ನಡಿ ಬಾ ಹೋಗೋಣಂತೆ, ಈ ಯುದ್ಧವನ್ನ ನಿಲ್ಸೋಣಂತೆ, ಹೇಗೂ ಯುದ್ಧ ಇನ್ನ ಶುರುವಾಗಿಲ್ಲ, ನಾವು ರಾಜಿ ಮಾಡ್ಕೊಳ್ಳೋಣಂತೆ, ಆಗ ಇಬ್ರು ಸಹ ಸಂತೋಷವಾಗಿರ್ತಾರೆ, ಈ ಘನಘೋರ ಯುದ್ಧ ಬೇಡ ಅಂತ ಹೇಳ್ಬಿಟ್ಟು ಓಡೋಗ್ಬೋದಾಗಿತ್ತು ಅಲ್ವಾ. ಆದ್ರೆ ಅವನಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಜ್ಞಾನವನ್ನ ತಿಳ್ಕೊಂಡ್ಮೇಲೆ ಅದು ನಮ್ಮ ಹೃದಯವನ್ನ ಅದು ಬದಲಾಯಿಸ್ಬೇಕು, ನಮ್ಮ ಏನು ನಡವಳಿಕೆಯಲ್ಲಿ ಬದಲಾವಣೆ ಬರ್ಬೇಕು, ಆವಾಗಷ್ಟೇನೆ ಅದಕ್ಕೆ ಒಂದು ಅರ್ಥ ಇದೆ. ಇಲ್ಲ ಅಂತಂದ್ರೆ ನಾವು ಭಗವದ್ಗೀತೆನ ನಾವು ಯಥಾರೂಪ ಇವಾಗ ಹೇಗೆ ನಮ್ಗೆ ಶಿಲ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದರಿಂದ ನಮ್ಮ ಜೀವನದಲ್ಲಿ ಏನೂ ಒಂದು ಬದಲಾವಣೆಗಳನ್ನ ಮಾರ್ಪಾಡನ್ನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವೂನು ಧೃತರಾಷ್ಟ್ರರ ತರನೇ ಅಲ್ವಾ. ನಾವು ಧೃತರಾಷ್ಟ್ರನ ಹಳಿಯೋ ಆಗಿಲ್ಲ, ನಾವು ನಮ್ಮನ್ನ ಯೋಚನೆ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ನಾನ್ ಏನ್ ಮಾಡ್ದೆ, ನಾನು ಇವಾಗ ಹಲವಾರು ಬಾರಿ, 1 ಬಾರಿ ಅಲ್ಲ,
ಧೃತರಾಷ್ಟ್ರ ಒಂದೇ ಬಾರಿ ಕೇಳ್ತಾರೆ, ನಾವ್ ಇವಾಗ ಎಷ್ಟು ಹಲವಾರು ಬಾರಿ ಕೇಳ್ತಾ ಇದೀವಿ, ಏನ್ ಮಾರ್ಪಾಡನ್ನ ತಂದ್ಕೊಂಡ್ವಿ ನಮ್ಮ ಜೀವನದಲ್ಲಿ, ಏನ್ ಪ್ರಯತ್ನವನ್ನ ಪಡ್ತಾ ಇದೀವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗಿರೋದು. ಸೊ ನಾವೇನನ್ನ ತಿಳ್ಕೋಬೇಕು, ಜ್ಞಾನವನ್ನ ಪಡ್ಕೊಂಡಾಗ ಏನಾಗ್ಬೇಕು, ಅದು ಯಾವ ಒಂದು ಬದಲಾವಣೆ ತರಿಸ್ಬೇಕು ನಮ್ಮ ಜೀವನದಲ್ಲಿ, ಹೃದಯದಲ್ಲಿ ಬದಲಾವಣೆ ಆಗ್ಬೇಕು. ಹೃದಯದಲ್ಲಿ ಬದಲಾವಣೆ ಆಗ್ಬೇಕು. ಹೃದಯದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ನನಗೆ ನಿಮ್ಮ ಹೃದಯದಲ್ಲಿ ಏನು ಬದಲಾವಣೆ ಆಗಿದೆ ನನಗೆ ಗೊತ್ತಾಗೋದಿಲ್ಲ. ಹೇಗೆ ಗೊತ್ತಾಗುತ್ತೆ? ಇವಾಗ ಶ್ರುತಿ ಮಾತಾಜಿಯಲ್ಲಿ ಬದಲಾವಣೆ ಆಗಿದೆ ಅಂತ ನನ್ಗೆ ಹೇಗೆ ಗೊತ್ತಾಗತ್ತೆ? ಚಟುವಟಿಕೆಯಲ್ಲಿ ಗೊತ್ತಾಗುತ್ತೆ. ನಡವಳಿಕೆ ಮೂಲಕ ಅಲ್ವಾ? ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗ್ಬೇಕು ಅಲ್ವಾ? ಸೊ ಅವಾಗಷ್ಟೇನೆ ಈ ಜ್ಞಾನಕ್ಕೆ ಒಂದು ಅರ್ಥ ಇರುತ್ತೆ. ಈ ಅದಕ್ಕೆ ಕೃಷ್ಣ ಯಾವಾಗ್ಲೂ ಜ್ಞಾನ ವಿಜ್ಞಾನ ಅಂತ ಹೇಳಿದವರು. ಜ್ಞಾನ ವಿಜ್ಞಾನ ಯೋಗವನ್ನ ನಮ್ಗೆ ಬೋಧಿಸಿದ್ರು. ಬರೇ ಜ್ಞಾನದಿಂದ ಏನು ಉಪಯೋಗ ಇಲ್ಲ. ನೀವು ನೋಡಿದ್ರೆ ಈಗ ಯಾರು ಹಿರಣ್ಯಕಶಿಪು ಹಿರಣ್ಯಾಕ್ಷ ನನ್ನ ಯಾರು ವರಾಹಾವತಾರದಲ್ಲಿ ಭಗವಂತ ಅವ್ರನ್ನ ಸಂಹಾರ ಮಾಡಿದಾಗ ಹಿರಣ್ಯಕಶಿಪುಗೆ ತುಂಬಾ ದುಃಖ ಆಗೋಗ್ಬಿಡುತ್ತೆ ಅಲ್ವಾ? ಮತ್ತೆ ಅದ್ರ ಸರಿಯಾಗಿ ಹಿರಣ್ಯಾಕ್ಷನನ್ನ ಪತ್ನಿಯರು ಮತ್ತೆ ಅವರ ಮಕ್ಕಳು ಎಲ್ಲರನ್ನೂ ಸಹ ಹಿರಣ್ಯಾಕ್ಷನನ್ನ ಕಳ್ಕೊಂಡಿರೋದಕ್ಕೆ ತುಂಬಾ ದುಃಖದಲ್ಲಿ ಇರ್ತಾರೆ. ಹಿರಣ್ಯಕಶಿಪು ಅವ್ರನ್ನ ನಾವು ಭಾಗವತನಲ್ಲಿ ತಿಳ್ಕೊತೀವಿ, ಅವರು ಎಷ್ಟು ಜ್ಞಾನಯುತವಾಗಿ ಅವ್ರಿಗೆಲ್ಲರೂ ಸಹ ಬೋಧನೆ ಮಾಡ್ತಾರೆ ಗೊತ್ತಾ? ಆದ್ರೆ ಅವರು ಆ ಜ್ಞಾನವನ್ನ ತಿಳ್ಕೊಂಡಿರ್ತಾರೆ, ಆದ್ರೆ ಅವರು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳೋದಿಲ್ಲ ಅಲ್ವಾ? ಕೊನೆಗೆ ಅವರು ಹರಿಯನ್ನ ದ್ವೇಷಿಸ್ತಾರೆ ಅಲ್ವಾ? ಜ್ಞಾನ ಪಡ್ಕೊಂಡು ಏನು ಉಪಯೋಗ ಆಯ್ತು ಅಲ್ವಾ? ಸೊ ಇವಾಗ ನಮ್ಗೆ ನಾವ್ ತಿಳ್ಕೊಂಡಿರೋದು ಹಾಗೇನೆ, ನಮ್ದು ಏನೇ ಒಂದು ನಮ್ ಜೀವನದಲ್ಲಿ ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಅದಕ್ಕೆ ಕಾರಣ ಏನು? ನಮ್ಮ ಹಿಂದಿನ ಜನ್ಮದ ನಮ್ಮ ಕರ್ಮಗಳೇ ಅಲ್ವಾ? ಸೊ ಕೃಷ್ಣ ಅದಕ್ಕೆ ಸರಿಯಾಗಿ ನಮ್ಗೆ ಒಂದು ಪ್ರಕ್ರಿಯೆನ ಕೊಡ್ತಾರೆ ಅವರು, ಅಷ್ಟೇನೇನೆ ಅಲ್ವಾ? ನಾವೇನೆ ಮಾಡ್ಕೊಂಡಿರೋದು ನಮ್ಮ ಕರ್ಮಗಳಿಗೆ. ನಾವೇನ್ ಇಲ್ಲಿ ಕಷ್ಟ ಪಡ್ತಾ ಇದೀವೋ ಆ ಕಷ್ಟಗಳಿಗೆ ನಾವೇ ಹೊಣೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಭಗವಂತನನ್ನ ನಾವು ಅನ್ಯತಾ ನಾವು ದೂಷಿಸಬಾರ್ದು. ಸೊ ಅದಕ್ಕೆ ನಮ್ಗೆ ಭಾಗವತದಲ್ಲಿ ಏನ್ ಹೇಳ್ತಾರೆ, ನಮ್ಗೆ ಏನಾದ್ರೂ ಒಂದು ಕಷ್ಟ ಬಂದ್ರೆ ಅದನ್ನೆಲ್ಲ ನಾವು ಸಹಿಸ್ಕೊಂಡು ನಾವು ಭಗವಂತನನ್ನ ಹಳಿದಲೆ ನಾವು ಭಗವಂತನ ಭಕ್ತಿಯನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆ ಭಗವಂತನ ದಯಾಭಾಕ್, ಭಗವಂತನ ಕರುಣೆಗೆ ನಾವು ಕೃಪೆಗೆ ನಾವು ಒಳಗಾಗ್ತೀವಿ. ಆಗ ಇವಾಗ ಒಬ್ಬ ತಂದೆ ತನ್ನ ಮಗನಿಗೆ ಅವನ ಆಸ್ತಿಯನ್ನ ಕೊಡ್ಲೇಬೇಕು ಅವನು ಬದುಕಿದ್ರೆ ಅಲ್ವಾ? ಅದೇ ತರನೇ ನಾವು ಅವರ ಏನೆಲ್ಲ ಕಷ್ಟಗಳು ಬಂದಿರುತ್ತೆ ನಮ್ಮ ಕರ್ಮಾನುಸಾರ ಅದೆಲ್ಲವನ್ನ ನಾವು ಅನುಭವಿಸ್ತಾ ನಾವು ಭಕ್ತಿಯನ್ನ ಮಾಡಿದ್ರೆ ಸೊ ಭಗವಂತ ನಮ್ಗೆ ಅವರು ಮೋಕ್ಷವನ್ನ ಕರುಣಿಸ್ಲೇಬೇಕು. ಸೊ ನಮ್ಮನ್ನ ಅವರು ಉದ್ಧಾರ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಅವರು ಏನು ನಾವು ಅವಾಗ ವಾರಸುದಾರರಾಗ್ಬಿಡ್ತೀವಿ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ನೋಡೋಣ ಇವಾಗ ಇಲ್ಲಿ ನಮ್ಗೆ ಕೃಷ್ಣ ಏನನ್ನ ತಿಳಿಸಿಕೊಡ್ತಾರೆ, ಹೇಗೆ ಅವರು ಈ ಇಡೀ ಭಗವದ್ಗೀತೆಯ ಸಾರಾಂಶವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಹಿಂದಿನ ಅಧ್ಯಾಯ ಮತ್ತೆ ಈ ಅಧ್ಯಾಯದ ನಡುವಿನ ಸಂಪರ್ಕ ಏನು ಅಂತಂದ್ರೆ ಏನಂತ ಹೇಳ್ತೀರಾ? ಏನ್ ಸಂಪರ್ಕ ಇದೆ ಹಿಂದಿನ ಅಧ್ಯಾಯಕ್ಕೂ ಮತ್ತೆ ಈ ಅಧ್ಯಾಯಕ್ಕೂ? ಹಿಂದಿನ ಅಧ್ಯಾಯ ಶ್ರದ್ಧೆಯ ಪ್ರಭೇದಗಳು ನಾನು ತಿಳ್ಕೊಬಹುದು. ಈ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸವನ್ನು ನಾವು ತಿಳ್ಕೊಬಹುದು ಮಾತಾಡಿ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ಏನ್ ಕನೆಕ್ಷನ್ ಇದೆ ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಇಲ್ಲಿ ಸನ್ಯಾಸದ ಅರ್ಥವನ್ನ ಹೇಳ್ತಾರೆ ಮಾತಾಜಿ. ಮತ್ತೆ ಮತ್ತೊಮ್ಮೆ ಕರ್ಮದ ಫಲದ ತ್ಯಾಗ, ಕರ್ಮದ ಬಗ್ಗೆ, ಗುಣಗಳ ಬಗ್ಗೆ, ಮತ್ತೆ ಸಾಕ್ಷಾತ್ಕಾರದ ಬಗ್ಗೆ ಎಲ್ಲ ವಿವರಿಸ್ತಾರೆ ಮಾತಾಜಿ. ಹಿಂದಿನ ಅಧ್ಯಾಯದಲ್ಲಿ, ಹಿಂದಿನ ಎಲ್ಲಾ ಅಧ್ಯಾಯಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದೇ ಅಂಶ ತಗೊಂಡು ವಿವರಿಸಿದ್ದರು, ಒಂದೊಂದು ಅಧ್ಯಾಯ ಮಾಡಿ. ಈ ಅಧ್ಯಾಯದಲ್ಲಿ ಎಲ್ಲಾ ಒಟ್ಟು ಅಂಶಗಳನ್ನ ಸೇರಿಸಿ ಹೇಳ್ತಾರೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿರೋ ಹಾಗೇನೆ ಓಂ ತತ್ಸತ್ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ? ನೀವ್ ಏನೇ ಯಜ್ಞ ದಾನ ತಪ ಮಾಡಿದಾಗ ಈ 3 ಪದಗಳನ್ನ ಉಚ್ಚಾರಣೆ ಮಾಡಿದ್ರೆ ಏನಾಗುತ್ತೆ, ನೀವು ಮಾಡಿರುವಂತಹ ಆ ಕರ್ಮ ಅದು ಮೋಕ್ಷದ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಮತ್ತು ಅದು ಶಾಶ್ವತ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಇವಾಗ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಾವು ಯಾವುದೇ ಒಂದು ಅದರ ಪ್ರಕ್ರಿಯೆಗೆ ಒಳಗಾಗಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ಈ ಓಂ ತತ್ ಸತ್ ಅನ್ನೋ ಒಂದು ಪದಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕರ್ಮ ನಮ್ಮನ್ನ ಅದು ಮೋಕ್ಷದ ಕಡೆಗೆ ತಗೊಂಡ್ ಹೋಗ್ಬೇಕು ಅಂದ್ರೆ ಅಲ್ಲಿ ಅಂತಹ ಕರ್ಮ ಯಾವ ತರ ಇರುತ್ತೆ, ಅಲ್ಲಿ ಯಾವ್ದೋ ಒಂದು ತ್ಯಾಗ ಇರುತ್ತೆ. ಅಂದ್ರೆ ಅಲ್ಲಿ ನಾವು ನಮಗೋಸ್ಕರ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾ ಇಲ್ಲ, ಭಗವಂತನ ಸಂತೃಪ್ತಿಗೋಸ್ಕರ ಮಾಡ್ತಾ ಇದೀವಿ ಅಲ್ವಾ? ಅಲ್ಲಿ ಏನಾಗ್ತಿದೆ, ಅಲ್ಲಿ ತ್ಯಾಗ. ಅಲ್ಲಿ ನಾವು ಆ ಕೆಲಸವನ್ನ ನಾವು ವಿಷ್ಣುವಿನ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀವಿ, ಅದನ್ನೇ ತ್ಯಾಗ ಅಂತ ಕರೀತಾರೆ ಅಲ್ವಾ? ವಿಷ್ಣುವಿನ ಸಂತೋಷಕ್ಕೋಸ್ಕರ ಏನೇ ಒಂದು ಕೆಲಸ ಮಾಡಿದಾಗ ಅದು ತ್ಯಾಗವಾಗಿ ಅದನ್ನ ಪರಿಗಣಿಸಲ್ಪಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ 3ನೇ ಅಧ್ಯಾಯದಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾರೆ,
ಸೊ ತ್ಯಾಗ ಮತ್ತೆ ಸನ್ಯಾಸ ಈ ಎರಡರ ನಡುವೆ ಏನು ವ್ಯತ್ಯಾಸ ಇದೆ ಕೃಷ್ಣ ಅಂತ ಹೇಳ್ಬಿಟ್ಟು ಈ ಅಧ್ಯಾಯದಲ್ಲಿ ನಮ್ಗೆ ಕೇಳ್ತಾ ಇದಾರೆ. ಕೃಷ್ಣನನ್ನ ಅರ್ಜುನ ಕೇಳ್ತಾ ಇದಾರೆ. ಇವೆರಡನ್ನೂ ಸಹ ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ಇಡೀ ಭಗವದ್ಗೀತೆ ನಿಂತಿರೋದೇ ಇದ್ರ ಮೇಲೆ, ತ್ಯಾಗ ಮತ್ತೆ ಸನ್ಯಾಸ ಈ ಎರಡು ಪದಗಳ ಮೇಲೆ ನಿಂತಿದೆ. ಮತ್ತೆ ಇನ್ನ ಮುಖ್ಯವಾದದ್ದೇನು ನಾವ್ ನೋಡಿದ್ರೆ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯ ತನಕ ಕೃಷ್ಣ ಅವರು ಭಕ್ತಿ ಮೇಲೆನೆ ಅವರು ಒತ್ತನ್ನ ಕೊಟ್ಟಿದ್ದಾರೆ ಅಲ್ವಾ. ಭಕ್ತಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅವ್ರು ಅಂದ್ರೆ ನಮ್ಗೆ ಕೊನೆಯದಾಗಿ ಹೇಳೋಣಂತೆ 18ನೇ ಅಧ್ಯಾಯದಲ್ಲಿ ಅಂತ ಕಾಯ್ತಾ ಇಲ್ಲ ಅವರು. ಮೊದಲನೇ ಅಧ್ಯಾಯದಿಂದ ಅವರು ನಮ್ಗೆ ಹೇಳ್ಕೊಂತ ಬಂದಿದ್ದಾರೆ ಆ ಭಕ್ತಿಯ ಬಗ್ಗೆ. ಮತ್ತೆ ಪ್ರಭುಪಾದರು ಸಹ ನಮ್ಗೆ ಅರ್ಥ ಮಾಡಿಸ್ತಾರೆ ಭಾವಾರ್ಥದಲ್ಲಿ. ಅವರು ಸಹ ಕೊನೆಯ ಅಧ್ಯಾಯದಲ್ಲಿ ನಾವು ಹೇಳೋಣಂತೆ ಭಕ್ತಿಯ ಬಗ್ಗೆ ಅಂತ ಅವರು ಕಾಯ್ತಾ ಇಲ್ಲ ಅಲ್ವಾ. ಅವರು ಮೊದಲನೇ ಅಧ್ಯಾಯದಿಂದ ನಮ್ಗೆ ಭಕ್ತಿಯ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಈಗಲೂ ಸಹ ನಮ್ಗೆ ಈ 18ನೇ ಅಧ್ಯಾಯದಲ್ಲಿ ಸೊ ನಮ್ಗೆ ಆ ಶುದ್ಧ ಭಕ್ತಿಯ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಶುದ್ಧ ಭಕ್ತಿಯ ಮೂಲಕವೇ ನಾವು ಭಗವಂತನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಈಗ ಅರ್ಜುನನ ಪ್ರಶ್ನೆಯಿಂದ ಈ ಅಧ್ಯಾಯ ಶುರುವಾಗ್ತಾ ಇದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹು ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶೀನುಷೂದನಂ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನ ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಅರ್ಜುನ ಕೃಷ್ಣನನ್ನ ಏನಂತ ಇಲ್ಲಿ ಉದ್ದೇಶಿಸ್ತಾ ಇದ್ದಾನೆ. ಕೃಷ್ಣನಿಗೆ ಹಲವಾರು ಹೆಸರುಗಳಿದೆ ಅಲ್ವಾ, ನಾವು ತಿಳ್ಕೊಂಡಿದೀವಿ. ಇಲ್ಲಿ ಏನಂತ ಹೇಳ್ತಾ ಇದ್ರೆ, ಕೇಶಿ ರಾಕ್ಷಸನನ್ನ ಕೊಂದವನೇ ಅಂತ ಹೇಳ್ಬಿಟ್ಟು. ಯಾಕೆ ಅವರು ಈ ತರ ಕೇಶಿ ರಾಕ್ಷಸನನ್ನ ಕೊಂದವನೇ ಅಂತ ಹೇಳ್ಬಿಟ್ಟು ಅರ್ಜುನ ಕೃಷ್ಣನನ್ನ ಸಂಬೋಧಿಸ್ತಾ ಇದ್ದಾನೆ? ಅವನು ಕೇಶಿಯನ್ನು ಅಸುರನನ್ನ ಕೊಂದಿರ್ತಾನೆ ಮಾತಾಜಿ, ಅದಕ್ಕೋಸ್ಕರ. ಓಕೆ ಮಾತಾಜಿ. ಬಟ್ ಈ ಒಂದು ಹಂತದಲ್ಲಿ ಈ ಒಂದು ಹೆಸರು, ಕೃಷ್ಣನ ಹೆಸರು ಹೇಗೆ ಇಲ್ಲಿಗೆ ಒಂದು ಏನು ಅದಕ್ಕೆ ಏನು ಹೇಳ್ತಾರೆ ಅನ್ವರ್ಥವಾಗುತ್ತೆ ಇಲ್ಲಿ? ಸಂದೇಹ ಅರ್ಜುನ ಭಯದಲ್ಲಿ ಬೀಳುತ್ತಾನೆ ಮಾತಾಜಿ. ಮಾತಾಜಿ, ಅರ್ಜುನ ಭಯಭೀತನಾಗ್ತಾನೆ. ಆ ಭಯವನ್ನು ಸಂಹಾರ ಮಾಡುವಂತ ಗುಡಕೇಶ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇಶಿ ರಾಕ್ಷಸನನ್ನು ಕೊಂದವನು ಅಂತ ಹೇಳಿ ಅರ್ಜುನ ಭಯಭೀತನಾದಾಗ ಅದನ್ನು ಒಂದು ಸಾದೃಶ್ಯವನ್ನು ಕೇಳಿ ಅದು ಹಾಗೆ ಹೇಳ್ತಾರೆ. ಓಕೆ ಪ್ರಭುಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಸಂದೇಹ ಇರೋದ್ರಿಂದ ಅಸುರರಿಗೆ ಹೋಲಿಸ್ತಾರೆ, ಹಾಗಾಗಿ ಅವನನ್ನ ಕೇಶಿ. ಸೊ ಸಂದೇಹಗಳನ್ನ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಸಂದೇಹಗಳನ್ನ ಅಸುರರಿಗೆ ಅಸುರರಿಗೆ ಅಲ್ವಾ. ನಮ್ಗೆ ಇವಾಗ ಏನಾದ್ರೂ ಒಂದು ಸಂದೇಹ ಇದ್ರೆ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ, ಅದು ಯಾವ ತರ ನಮ್ಗೆ ಕೆಲಸ ಮಾಡುತ್ತೆ? ಅದು ರಾಕ್ಷಸ ಪ್ರವೃತ್ತಿ, ನಮ್ಗೆ ಏನು ಮನಸ್ಸು ಶಾಂತಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಶಾಂತಿಯಿಂದ ಇಲ್ಲ ಅಂದ್ರೆ ನೋಡಿ, ನಮ್ಗೆ ಜಪ ಮಾಡ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ನನಗೆ ಇವಾಗ ಯಾವ್ದಾದ್ರು ಒಂದು ಮನಸ್ಸಿಗೆ ಬಂತು ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಆ ಗೊಂದಲವನ್ನು ಪರಿಹರಿಸ್ಕೋಬೇಕು, ಇಲ್ಲಾಂದ್ರೆ ನನಗೆ ಚಾಂಟಿಂಗ್ ಮಾಡಕ್ಕೂ ಆಗೋದಿಲ್ಲ. ಮನಸ್ಸು ಶಾಂತವಾಗಿದ್ರೆ ಅಷ್ಟೇ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಇವಾಗ ಅರ್ಜುನನಿಗೂ ಸಹ ಇದು ಗೊಂದಲ ಇದೆ. ಸೊ ಸನ್ಯಾಸ ಮತ್ತೆ ತ್ಯಾಗ ಇದರ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನ ಅದು ಕ್ಲಾರಿಟಿ ಸಿಕ್ಕಿಲ್ಲ ಅರ್ಜುನನಿಗೆ. ಇದನ್ನ ನಾವು ನೋಡಿದ್ರೆ 3ನೇ ಅಧ್ಯಾಯದಿಂದ ಹೇಳ್ತಾನೆ ಬರ್ತಾ ಇದ್ದಾರೆ ಕೃಷ್ಣ ಅಲ್ವಾ, ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ. ಮತ್ತೆ ಹಲವಾರು ಬಾರಿ ಅರ್ಜುನ ಈ ಕೃಷ್ಣನಿಗೆ ಈ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ ಅಲ್ವಾ. ಏಕಂ ವದ, ಒಂದನ್ನ ಹೇಳು ನೀನು 2ನೇ ಅಧ್ಯಾಯದಲ್ಲಿ ಆ ಒಂದು ಯೋಗ, ಈ ಬುದ್ಧಿ ಯೋಗ ಮತ್ತೆ ಕರ್ಮ ಯೋಗ, ಜ್ಞಾನ ಯೋಗ, ಹಲವಾರು ಯೋಗಗಳನ್ನ ಹೇಳ್ಬಿಟ್ಟೆ. ಸೊ ನನಗೆ ಏಕಂ ವದ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒಂದನ್ನ ಹೇಳು ನೀನು ಅಂತ ಹೇಳ್ತಾರೆ ಅಲ್ವಾ. ಹಲವಾರು ಬಾರಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಅವರು, ತ್ಯಾಗ ಮೇಲೋ ಸನ್ಯಾಸತ್ವ ಮೇಲೋ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಈಗ ಮತ್ತೆ ಅವ್ರಿಗೆ ಇನ್ನ ಅದರದ್ದು ಕ್ಲಾರಿಟಿ ಬಂದಿಲ್ಲ, ಅದಕ್ಕೋಸ್ಕರ ಈಗ ಮತ್ತೆ ಅವ್ರು ಕೇಳ್ತಾ ಇದಾರೆ ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನ ತಿಳಿದುಕೊಳ್ಳಲು ಬಯಸುತ್ತೇನೆ ಅಂತ ಹೇಳ್ಬಿಟ್ಟು. ಮತ್ತೆ ಈ ಕೇಶಿ ರಾಕ್ಷಸ ಅವನು ಎಲ್ಲಾ ರಾಕ್ಷಸರಲ್ಲಿ ತುಂಬಾ ಭಯಂಕರ ರಾಕ್ಷಸ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದಾರೆ. ಸೊ ಅಂದ್ರೆ ಇವಾಗ ಸಂದೇಹಗಳನ್ನ ಭಯಂಕರ ರಾಕ್ಷಸರಿಗೆ ಹೋಲಿಸ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣ ಅಂತಹ ಕೇಶಿ ರಾಕ್ಷಸನನ್ನ ಸಂಹಾರ ಮಾಡಿದ್ದಾರೆ. ಈಗ ಅರ್ಜುನನ ಹೃದಯದಲ್ಲಿರುವಂತಹ ಈ ಸಂದೇಶಗಳು ಸಹ ಅಂದ್ರೆ ಅದು ಭಯಂಕರವಾದ ರಾಕ್ಷಸ ತರ ಅದು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಕೃಷ್ಣನನ್ನ ಕೇಳ್ತಾ ಇದ್ದಾರೆ, ನನ್ನ ಸಂದೇಹಗಳನ್ನ ನೀನು ಹೋಗಲಾಡ್ಸು ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಋಷಿಕೇಶ ಅನ್ನೋ ಒಂದು ಹೆಸರನ್ನು ಸಹ ಉಪಯೋಗಿಸ್ತಾ ಇದ್ದಾರೆ ಅರ್ಜುನ ಕೃಷ್ಣನನ್ನ ಸಂಬೋಧಿಸ್ಲಿಕ್ಕೆ. ಋಷಿಕೇಶ ಅಂದ್ರೆ ಏನಂತ ತಿಳ್ಕೊಂಡಿದೀರಾ? ಇಂದ್ರಿಯಗಳ ಒಡೆಯ. ಇಂದ್ರಿಯಗಳ ಒಡೆಯ
ಸೊ ಋಷಿಕೇಶ ಅಲ್ವಾ. ಸೊ ಇವಾಗ ಇಲ್ಲಿ ಯಾಕೆ ಈ ಋಷಿಕೇಶ ಅನ್ನೋ ಒಂದು ಪದವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ? ಸನ್ಯಾಸದ ಬಗ್ಗೆ ವಿವರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾತಾಜಿ, ಅಲ್ವಾ? ಅದಕ್ಕೆ ಇದನ್ನ So ಹೇಳ್ತಾ ಇದ್ದಾರೆ. ಸನ್ಯಾಸ ಅಂತಂದ್ರೆ ಇವಾಗ ನಾವೇನಾಗುತ್ತೆ, ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಲ್ವಾ. ಸೊ ನಾವು ಹತೋಟಿಯಲ್ಲಿ ನಾವೇ ಭಗವಂತನ ಅನುಗ್ರಹ ಇಲ್ದಲೆ ನಾವ್ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ ನಮ್ಮ ಇಂದ್ರಿಯಗಳನ್ನ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಸೊ ಭಗವಂತನಿಗೆ ನಾವು ಶರಣಾದ್ರೆ ಅಷ್ಟೇನೆ ನಮ್ಮ ಇಂದ್ರಿಯಗಳು ಇವಾಗ ಏನು ಆ ಒಡೆಯನ ಆ ಭಗವಂತ ಯಾರು ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಲ್ವಾ. ಸೊ ನಮ್ಮ ಇಂದ್ರಿಯಗಳನ್ನ ಆ ಋಷಿಕೇಶನ ಸೇವೆಯಲ್ಲಿ ಉಪಯೋಗಿಸಿದಾಗ ಅಷ್ಟೇನೆ ಆ ಭಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಸೊ ಅದೇ ತರ ಇವಾಗ ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಲಿ ಇಟ್ಕೋಬೇಕು ಅಂತಂದ್ರೆ ನಾವು ಆ ಋಷಿಕೇಶನನ್ನ ಶರಣ ಆಗ್ಬೇಕು. ಅದಕ್ಕೋಸ್ಕರನೇ ಇಲ್ಲಿ ಋಷಿಕೇಶನೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಅದು ಆ ಸಮಯಕ್ಕೆ ಸರಿಯಾಗಿ ಅವರು ಆ ಒಂದು ಹೆಸರನ್ನ ಉಪಯೋಗಿಸ್ತಾ ಇದ್ದಾರೆ. ಕೃಷ್ಣನ ಹೆಸರುಗಳನ್ನ ಇಲ್ಲಿ ಅರ್ಜುನ ಉಪಯೋಗಿಸ್ತಾ ಇದ್ದಾರೆ. ಸೊ ಈಗ ಮತ್ತೆ ತ್ಯಾಗ ಮತ್ತೆ ಸನ್ಯಾಸಗಳ ಉದ್ದೇಶವನ್ನ ಈಗ ತಿಳ್ಕೊಳ್ಲಿಕ್ಕೆ ಅರ್ಜುನ ಬಯಸ್ತಾ ಇದ್ದಾರೆ. ಈಗ ಅರ್ಜುನನ ಈ ಪ್ರಶ್ನೆಗೆ ಕೃಷ್ಣ ಏನು ಉತ್ತರವನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ನಿಮ್ಮ ಪ್ರಕಾರ ತ್ಯಾಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ಏನು ವ್ಯತ್ಯಾಸ ಇದೆ? ಎರಡು ಹರೇ ಒಂದೇನಾ? ಕೃಷ್ಣ ಮಾತಾಜಿ. ತ್ಯಾಗ ಸನ್ಯಾಸ ಅಂದ್ರೆ ಐಹಿಕ ಬಯಕೆಗಳನ್ನು ತ್ಯಜಿಸುವುದು, ತ್ಯಾಗ ಅಂದ್ರೆ ಕರ್ಮಫಲಗಳನ್ನು ಬಿಡುವುದು. ಓಕೆ, ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ಏನ್ ವ್ಯತ್ಯಾಸ ಇದೆ ತ್ಯಾಗ ಮತ್ತೆ ಸನ್ಯಾಸಗಳ ನಡುವೆ? ಹರೇ ಕೃಷ್ಣ ಮಾತಾಜಿ. ನಮ್ಮ ಇಂದ್ರಿಯ ಬಯಕೆಗಳನ್ನು ನಾವು ತ್ಯಜಿಸಿ ನಾವು ತ್ಯಾಗವನ್ನು ಮಾಡಿ ಭಗವಂತನಲ್ಲಿ ಒಂದಾಗ್ಬೇಕು ಮಾತಾಜಿ. ಮಾತಾಜಿ ಭಗವಂತನಲ್ಲಿ ನಾವ್ ಯಾವತ್ತೂ ಒಂದಾಗಂಗೆ ನಾವು ಬಯಸಂಗೆ ಇಲ್ಲ ಮಾತಾಜಿ. ನಾವಿವಾಗ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಾವಿರುವಂತ ಜ್ಞಾನವನ್ನ ಪಡ್ಕೊತಾ ಇದೀವಿ ಅಲ್ವಾ. ನೀವು ಭಗವಂತನಲ್ಲಿ ಒಂದಾಗ್ಬೇಕು ಅಂತಂದ್ರೆ ನೀವು ಬ್ರಹ್ಮನ್ ಅಲ್ಲಿ ನೀವು ಒಂದಾದಾಗ ಅದು ಭಗವಂತನ ರಿಯಲೈಸೇಷನ್ ಅಲ್ಲಿ ತುಂಬಾ ಕೆಳಗಿನ ಹಂತ. ಅಂದ್ರೆ ಮತ್ತೆ ಇಂದ್ರಿಯಗಳನ್ನು ಬಿಟ್ಟ ಮೇಲೆ ನಾವು ಭಗವಂತನಲ್ಲಿ ಜಾಸ್ತಿ ನಾವು ಫೋಕಸಿಂಗ್ ಮಾಡ್ತೀವಲ್ಲ ಮಾತಾಜಿ, ಅದ್ ಆ ಸಂಬಂಧ ಕೇಳಿದ್ದೆ ಮಾತಾಜಿ. ಇಲ್ಲ ಮಾತಾಜಿ, ನಾವ್ ಯಾವಾಗ್ಲೂ ಭಗವಂತನಿಗೆ ನಾವು ಸೇವೆಯನ್ನೇ ನಾವು ಮಾಡ್ಬೇಕು. ನಾವು ಭಗವಂತನಲ್ಲಿ ಒಂದಾಗ್ಬೇಕು ಅಂತ ನಾವು ಇಚ್ಛೆನ ಪಡ್ಕೊಡುದು. ಅದು ಬ್ರಹ್ಮನ್ ಹಂತದಲ್ಲಿ ನಾವು ಇದ್ದಂಗಾಗತ್ತೆ. ಇವಾಗ ಮಾಯಾವಾದಿಗಳೆಲ್ಲ ಇಚ್ಛೆ ಪಡ್ತಾರಲ್ಲ ಅದು ಆಗತ್ತೆ. ಸೊ ಯಾವಾಗ್ಲೂ ಭಗವಂತನಲ್ಲಿ ಒಂದಾಗ್ಬೇಕು ಅನ್ನೋದನ್ನ ನಾವು ಉಪಯೋಗಿಸೋ ಹಾಗಿಲ್ಲ. ನಮ್ಗೆ ಅದನ್ನೇ ಚೆನ್ನಾಗಿ ಅರ್ಥ ಮಾಡಿಸೋದು ಪ್ರಭುಪಾದ್ರು. ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಸೊ ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನ ದರ್ಶನವನ್ನ ಪಡೆಯೋದು ಪರಮಾತ್ಮ ಸಾಕ್ಷಾತ್ಕಾರ. ಅದು ಎರಡನೇ ಹಂತ. ಮೂರನೇ ಹಂತ ಏನು? ಭಗವಾನ್ ಸಾಕ್ಷಾತ್ಕಾರ. ಭಗವಂತ ಒಬ್ಬ ವ್ಯಕ್ತಿ, ಅವರನ್ನ ನಾವು ಮುಖತಃ ಭೇಟಿ ಮಾಡ್ಬೋದು. ಇವಾಗ ನೀವು ಹೇಗೆ ಭೇಟಿ ಮಾಡ್ಬೋದೋ ಅದೇ ತರ ಭಗವಂತನನ್ನ ನಾವು ನೇರವಾಗಿ ಭೇಟಿ ಮಾಡ್ಬೋದು. ಭಗವಂತನ ಜೊತೆ ಮಾತಾಡ್ಬೋದು, ಭಗವಂತನ ಜೊತೆ ಊಟ ಮಾಡ್ಬೋದು, ಆಟ ಆಡ್ಬೋದು. ಅದು ಭಗವಾನ್ ರಿಯಲೈಸೇಷನ್. ಭಗವಂತನ ವ್ಯಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ಭಗವಂತನ ಜೊತೆ ನಾವು ಆ 5 ರಸದಲ್ಲಿ ನಾವು ಏನು ಬಾಂಧವ್ಯವನ್ನ ನಾವು ಹೊಂದಬೇಕು. ಅದು ಪರಿಪೂರ್ಣವಾದ ಸಾಕ್ಷಾತ್ಕಾರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ತ್ಯಾಗ ಮತ್ತೆ ಸನ್ಯಾಸಗಳು? ಒಬ್ರಾದ್ಮೇಲೆ ಒಬ್ರು. ಸನ್ಯಾಸದಲ್ಲಿ ಸ್ವಾರ್ಥ ಮಾತಾಜಿ, ಅದು ನಮಗೋಸ್ಕರ ನಾವು ಮಾಡ್ಕೊಳ್ಳುವಂಥದ್ದು. ತ್ಯಾಗದಲ್ಲಿ ನಾವು ಭಗವಂತನನ್ನ ಇನ್ಕ್ಲೂಡ್ ಮಾಡ್ಕೊಂಡು ಅವ್ರ ಬಗ್ಗೆ ನಾವು ಪ್ರಚಾರ ಮಾಡೋದಾಗಿರ್ಬೋದು. ಪ್ರತಿಯೊಂದನ್ನು ನಾವು ಕರ್ಮದ ಜೊತೆಗೆ ತ್ಯಾಗ ಮಾಡ್ತಾ ಹೋಗ್ಬೋದು ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ನಾವು ನಮ್ಮ ಆಸೆಗಳನ್ನು ಬಿಟ್ಟು ಬಿಡುವಂತದ್ದು ಸನ್ಯಾಸದಲ್ಲಿ. ಈಗ ತ್ಯಾಗದಲ್ಲಿ ಕರ್ಮ ಫಲಗಳನ್ನು ನಾವು ಯಾವ ಆಸೆಗಳನ್ನು ಇಟ್ಕೋಬಾರ್ದು, ಫಲದ ಆಸೆ ಇಟ್ಕೋಬಾರ್ದು, ಅದು ತ್ಯಾಗ. ಓಕೆ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಯಾಕಂದ್ರೆ ನೀವು ಇದನ್ನ ನೀವು ಹೇಳಿದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಗೋದು ಈ ಪಾಠ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕರ್ಮಗಳನ್ನ ಮಾಡದೇ ಇರೋದು ಸನ್ಯಾಸ ಮಾತಾಜಿ. ಕರ್ಮಗಳನ್ನ ಬಿಡೋದನ್ನ, ಫಲಗಳನ್ನ ತ್ಯಾಗ ಮಾಡೋದು ತ್ಯಾಗ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ನೀವ್ ಇವಾಗ ಹೇಳಿದ್ರೆ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗತ್ತೆ. ಹೇಳಿ ಮತ್ತೆ ಪ್ರಭುಜಿ. ಕೃಷ್ಣ ಮಾತಾಜಿ, ಕರ್ಮದ ಫಲವನ್ನು ಬಿಟ್ಟು ಬಿಡೋದಕ್ಕೆ ವಿದ್ವಾಂಸರಿಗೆ ತ್ಯಾಗ ಅಂತ ಹೇಳ್ತಾರೆ. ಈ ಐಹಿಕ ಬಯಕೆಗಳ ಆಧಾರವಿರುವ ಕರ್ಮವನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಅಂತ ಹೇಳ್ತಾ ಇದ್ದಾರೆ. ಐಹಿಕ ಬಯಕೆಯನ್ನು ಇರಬಾರ್ದು ಅವರಿಗೆ, ಸನ್ಯಾಸಿಗಳಿಗೆ. ಇದು ಕರ್ಮ ಫಲವನ್ನು ತ್ಯಾಗ ಮಾಡಿದವರಿಗೆ ಇದು ತ್ಯಾಗ ಅಂತ ಹೇಳ್ತಾರೆ. ಓಕೆ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಸೊ ಇವಾಗ ಈ ಲ್ಯಾಪ್ಟಾಪ್ ನಾನು ಉಪಯೋಗಿಸ್ತಾ ಇದ್ದೀನಿ. ಸೊ ಇದನ್ನ ಸನ್ಯಾಸಿಗಳು ಉಪಯೋಗಿಸ್ತಾರಾ ಲ್ಯಾಪ್ಟಾಪ್ ನ? ಭಗವಂತನ ಪ್ರಕಟಕ್ಕೆ ಉಪಯೋಗಿಸ್ತಾರೆ ಮಾತಾಜಿ. ಸನ್ಯಾಸಿಗಳು ಇದನ್ನ ಉಪಯೋಗಿಸೋದಿಲ್ಲ. ಯಾಕೆ ಅಂತಂದ್ರೆ ಇದು ಐಹಿಕ ವಸ್ತು ಅಲ್ವಾ.
ಸೊ ಈ ಐಹಿಕ ವಸ್ತುಗಳನ್ನ ನಾವು ಉಪಯೋಗಿಸಿದ್ರೆ ಏನಾಗುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ನಾವು ಬಂಧನಕ್ಕೆ ಒಳಗಾಗ್ತೀವಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ಐಹಿಕ ವಸ್ತುಗಳನ್ನೆಲ್ಲ ಅವರು ಉಪಯೋಗಿಸೋದಿಲ್ಲ ಅಲ್ವಾ. ಸೊ ಅವರು ಸನ್ಯಾಸಿಗಳು ಯಾವುದೇ ಒಂದು ಈ ಐಹಿಕವಾದದ್ದನ್ನ ಅವರು ಉಪಯೋಗಿಸೋದಿಲ್ಲ. ಐಹಿಕ ಅಂದ್ರೆ ನಮ್ಗೆ ಯಾವ್ದು ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೋ ಅಂತಹ ಕರ್ಮಗಳನ್ನ ಅವರು ಮಾಡೋದಿಲ್ಲ, ಕರ್ಮಗಳನ್ನೇ ಅವರು ಮಾಡೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ತ್ಯಾಗ ಅಂತಂದ್ರೆ ನಮ್ಗೆ ಏನ್ ಅರ್ಥ ಮಾಡಿಸಿದ್ದಾರೆ, ಕೃಷ್ಣ ಏನ್ ಅರ್ಥ ಮಾಡಿಸ್ತಾ ಇದಾರೆ, ತ್ಯಾಗ ಅಂದ್ರೆ ಏನ್ ಅರ್ಥ ಮಾಡಿಸಿದ್ದಾರೆ? ತ್ಯಾಗದಲ್ಲಿ ಕೃಷ್ಣ ಪ್ರಜ್ಞೆನಲ್ಲಿ ಕೆಲಸ ಮಾಡೋದು ಮಾತಾಜಿ, ಕರ್ಮದ ಫಲವನ್ನು ತ್ಯಾಗ ಮಾಡೋದು, ಕೃಷ್ಣ ಪ್ರಜ್ಞೆನಲ್ಲೇ ಕೆಲಸ ಮಾಡೋದು. ಓಕೆ. ಇವಾಗ ನಾನು ಇಲ್ಲಿ ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ದೀನಿ, ಆದ್ರೆ ಇದನ್ನ ನನ್ನ ಇಂದ್ರಿಯ ಸುಖಕ್ಕೋಸ್ಕರ ಬಳಸ್ತಾ ಇಲ್ಲ. ಇದನ್ನ ನಾನು ಏನಕ್ಕೋಸ್ಕರ ಬಳಸ್ತಾ ಇದ್ದೀನಿ? ಭಗವಂತನ ಸೇವೆಗೋಸ್ಕರ ಬಳಸ್ತಾ ಇದ್ದೀನಿ ಅಲ್ವಾ. ಭಗವಂತನ ಸಂತೋಷಕ್ಕೋಸ್ಕರ, ಭಗವಂತನ ಸೇವೆಗೆ ಬಳಸ್ತಾ ಇದ್ದೀನಿ. ಸೊ ಇವಾಗ ನಿಮ್ ಈ ಎರಡರ ಉದ್ದೇಶ ಏನಿದೆ? ಎರಡರ ಉದ್ದೇಶ ಏನು? ನಾನಿವಾಗ ಲ್ಯಾಪ್ಟಾಪ್ ಅನ್ನ ನಾನು ಬಳಸ್ಲಿಲ್ಲ ಅಂತಂದ್ರೆ ಇವಾಗ ನಾನು ಇದನ್ನ ಯಾವ್ದಕ್ಕೂ ಬಳಸ್ತಾ ಇಲ್ಲ, ನಾನು ಭಗವಂತನ ಸಂತೋಷಕ್ಕೂ ಬಳಸ್ತಿಲ್ಲ, ನನ್ನ ಸಂತೋಷಕ್ಕೂ ಬಳಸ್ತಿಲ್ಲ. ಸೊ ನಾನು ಇವಾಗ ಲ್ಯಾಪ್ಟಾಪ್ ಅನ್ನೇ ಬಳಸ್ತಾ ಇಲ್ಲ. ಅವಾಗ ಅದರ ಫಲ ಏನಾಗುತ್ತೆ? ಏನ್ ಫಲ ಸಿಗುತ್ತೆ ನಂಗೆ? ಏನಿಲ್ಲ, ಏನು ಇಲ್ಲ. ನಾನ್ ಕರ್ಮ ಬಂಧನಕ್ಕೆ ಒಳಗಾಗ್ತೀನಾ? ಹೌದು, ಒಳಗಾಗ್ತೀನಾ? ಇಲ್ಲ ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ. ಅಂದ್ರೆ ನನಗೆ ಯಾವುದೇ ಒಂದು ಅಲ್ಲಿ ಪಾಪ ಪುಣ್ಯ ಏನು ಬರೋದಿಲ್ಲ, ಯಾಕಂದ್ರೆ ನಾನು ಉಪಯೋಗಿಸ್ತಾನೆ ಇಲ್ಲ ಅಲ್ವಾ. ಸೊ ಆದ್ರೆ ಇಲ್ಲಿ ತ್ಯಾಗದಲ್ಲಿ ಏನಾಗ್ತಾ ಇದೆ, ನಾನು ಉಪಯೋಗಿಸ್ತಾ ಇದ್ದೀನಿ, ಆದ್ರೆ ಕೃಷ್ಣನ ಸಂತೋಷಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಿ. ಅಲ್ಲಿ ನನಗೆ ಯಾವ್ದಾದ್ರು ಒಂದು ಪ್ರಕ್ರಿಯೆ ಬಂತ ಅಲ್ಲಿ? ಸೊ ನಾನ್ ಮಾಡಿರೋ ಕರ್ಮಕ್ಕೆ ಅಲ್ಲಿ ಯಾವ್ದಾದ್ರು ಒಂದು ಫಲ ಸಿಕ್ತಾ? ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ ಮಾತಾಜಿ. ಭಕ್ತಿ ಸೇವೆ ಮಾಡ್ತಾ ಇದೀವಿ, ಅದ್ರಲ್ಲಿ ಯಾವುದೇ ಒಂದು ಪಾಪ ಆಗ್ಲಿ ಫಲ ಆಗ್ಲಿ ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡ ಸೊ ಇವಾಗ ಏನ್ ಅರ್ಥ? ಸೊ ನಾನ್ ತ್ಯಾಗ ಮಾಡಿದ್ರು ಸನ್ಯಾಸ ಮಾಡಿದ್ರು ಅದ್ರ ಫಲ ಏನು? ಫಲ ಬೇರೆ ಬೇರೆ ಇದೆಯಾ? ಫಲ ಒಂದೇ ಅಲ್ವಾ. ಆದ್ರೆ ಯಾವ್ದು ಸುಲಭ ಅಥವಾ ಯಾವ್ದು ಸರಿಯಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಕೃಷ್ಣನಿಗಾಗಿ ಮಾಡುವುದು ಸುಲಭ ಮಾತಾಜಿ, ಕೃಷ್ಣನ ಅಲ್ವಾ. ಯಾಕೆ ನಾವು ಕೃಷ್ಣನಿಗೋಸ್ಕರ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಪ್ರತಿಕ್ರಿಯೆಗಳ ಜವಾಬ್ದಾರಿನೂ ಭಗವಂತಂದೇ ಆಗಿರುತ್ತೆ ಮಾತಾಜಿ. ಎಲ್ಲವೂ ಅವ್ರದೇ. ಈ ಸೃಷ್ಟಿಲಿ ಇರೋದೆಲ್ಲರೂ ಸಹ ಅವ್ರದೇ ಅಲ್ವಾ. ಈ ಸೃಷ್ಟಿಲಿ ಇರೋದು ಎಲ್ಲದರ ಒಡೆಯ ಅವರೇ ಅಲ್ವಾ. ಎಲ್ಲವನ್ನು ನಾನು ಸುಮ್ನೆ ತ್ಯಾಗ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ನಾನು ಇವಾಗ ಒಂದು ರಿಸರ್ವ್ ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ನಾನು ರಿಸರ್ವ್ ಬ್ಯಾಂಕ್ ಅನ್ನ ನಾನು ತ್ಯಾಗ ಮಾಡ್ತೀನಿ ಅಂದ್ರೆ ನನ್ನ ಏನಂತಾರೆ ಯಾರಾದ್ರೂನು? ಏನಂತಾರೆ ನನ್ನನ್ನ? ಆ ರಿಸರ್ವ್ ಬ್ಯಾಂಕ್ ಮುಂದೆ ಹೋಗ್ಬಿಟ್ಟು ನಾನು ಘೋಷಣೆ ಮಾಡ್ತೀನಿ, ನಾನು ಈ ರಿಸರ್ವ್ ಬ್ಯಾಂಕ್ ಅನ್ನ ತ್ಯಾಗ ಮಾಡ್ತಾನೆ, ಇದ್ರಲ್ಲಿರೋ ದುಡ್ಡು ನನ್ನದಲ್ಲ ಅಂತ ಹೇಳ್ಬಿಟ್ಟು ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಏನಂತಾರೆ ಯಾರಾದ್ರೂ? ಹುಚ್ಚರ್ ಅಂತ ಹೇಳ್ತಾರೆ. ಹೇಳ್ತಾರೆ. ಯಾಕಂದ್ರೆ ಅದು ನನ್ನದಲ್ದಲ್ಲಿರೋದು ನಾನು ಏನ್ ತ್ಯಾಗ ಮಾಡ್ತೀನಿ? ನಾನು ಇವಾಗ ನಿಮ್ ಮನೆಗ್ ಬಂದ್ಬಿಟ್ಟು ನಿಮ್ ಮನೇಲಿ ಯಾವ್ದೋ ಒಂದು ಚೆನ್ನಾಗಿರೋ ವಸ್ತುವನ್ನ ನೋಡಿ ನಾನು ಇದನ್ನ ತ್ಯಾಗ ಮಾಡ್ತೀನಿ ಅಂದ್ರೆ ಅಲ್ಲಿ ಏನಂತ ಅನ್ಸತ್ತೆ ಯಾರಿಗಾದ್ರೂ? ಅದು ನನ್ನದಲ್ಲದನ್ನ ನಾನು ತ್ಯಾಗ ಮಾಡಿದ್ರೆ ಅದಕ್ಕೆ ಯಾವ್ದೇ ಒಂದು ಅರ್ಥ ಇಲ್ಲ. ಅದೇ ತರನೇ ಈ ಎಲ್ಲವೂ ಸಹ ಈ ಸೃಷ್ಟಿಯಲ್ಲಿ ಇರೋದು ಪ್ರತಿಯೊಂದನ್ನು ಸಹ ಭಗವಂತನಿಗೆ ಸಂಬಂಧಪಟ್ಟಿರೋದು. ಅದನ್ನ ನಾನು ತ್ಯಾಗ ಮಾಡ್ತೀನಿ ಅಂತಂದ್ರೆ ಏನ್ ಅರ್ಥ? ಅದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಸೊ ಅದನ್ನ ನಾವು ಯುಕ್ತ ವೈರಾಗ್ಯ ಅಂದ್ರೆ ಏನು? ಎಲ್ಲವನ್ನ ಈ ಪ್ರಪಂಚದಲ್ಲಿರೋ ಈ ಸೃಷ್ಟಿಯಲ್ಲಿರೋದು ಪ್ರತಿಯೊಂದನ್ನು ಸಹ ನಾವು ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು. ಅದು ನಿಜವಾದ ತ್ಯಾಗ ಅಲ್ವಾ. ಸೊ ಅದಕ್ಕೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ತ್ಯಾಗ ಮತ್ತೆ ಸನ್ಯಾಸದ ಉದ್ದೇಶ ಒಂದೇ. ನಾವು ಕರ್ಮ ಬಂಧನಕ್ಕೆ ಸಿಕ್ಕಾಕೋಣೋದಿಲ್ಲ. ಆದ್ರೆ ಇವಾಗ ಅವೆರಡರಲ್ಲಿ ನಮ್ಗೆ ಕೃಷ್ಣ ಹಲವಾರು ಬಾರಿ ಹೇಳಿದ್ದಾರೆ ಅಲ್ವಾ. ಸೊ ತ್ಯಾಗ ಅಂದ್ರೆ ಯುಕ್ತ ವೈರಾಗ್ಯವೇ ಸರಿಯಾದ ಒಂದು ವೈರಾಗ್ಯ ಅಲ್ವಾ. ಯಾಕಂದ್ರೆ ಎಲ್ಲವನ್ನ ಇವಾಗ ನೋಡಿ, ಲ್ಯಾಪ್ಟಾಪ್ ಅನ್ನ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಬಳಸ್ತಾ ಇದೀವಿ, ಕೃಷ್ಣನ ಈ ಜ್ಞಾನವನ್ನ ಪ್ರಚಾರ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ತಾ ಇದೀವಿ ಅಲ್ವಾ. ಮತ್ತೆ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ಸಹ ತುಂಬಾ ಸುಂದರವಾದದ್ದೆಲ್ಲ ಇದೆ. ಯಾವ್ದನ್ನು ಈಗ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಅದನ್ನ ವರ್ಜ್ಯ ಅಂತ ನಾವು ಮಾಡಿಲ್ಲ, ಇದು ಬೇಡ ಅಂತ. ಇವಾಗ ಒಂದು ಜಾಮೂನನ್ನ ಸನ್ಯಾಸಿಗಳು ತಿನ್ನೋದಿಲ್ಲ ಅಲ್ವಾ. ಯಾಕಂದ್ರೆ ಅದನ್ನ ತಿಂದ್ರೆ ಅವ್ರಿಗೆ ಈ ನಾಲಿಗೆ ರುಚಿಗೋಸ್ಕರ ತಿಂದಾಗ ಅವ್ರು ಕರ್ಮ ಬಂಧನಕ್ಕೆ ಅವರು ಸಿಕ್ಕಾಕೋತಾರೆ. ಅದಕ್ಕೋಸ್ಕರ ಅವರು ಜಾಮೂನನ್ನೇ ಅವ್ರು ತಿನ್ನೋದಿಲ್ಲ, ಅದನ್ನ ತಯಾರು ಮಾಡೋದಿಲ್ಲ, ಅವ್ರು ನೋಡೋದು ಇಲ್ಲ, ಅದನ್ನ ವರ್ಜ್ಯ ಮಾಡ್ತಾರೆ. ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಜಾಮೂನನ್ನ ತಯಾರು ಮಾಡಿದ್ರೆ ನಾವು ಅದನ್ನ ಭಗವಂತನ ಸಂತೋಷಕ್ಕೋಸ್ಕರ, ಭಗವಂತನಿಗೆ ಇದಿಷ್ಟ, ನಮ್ಮ ಗುರುಗಳು ಹೇಳಿದ್ದಾರೆ ಇದು ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಗವಂತನಿಗೆ ಅರ್ಪಿಸಿ ಅದನ್ನ ನಾವು ನೈವೇದ್ಯ ಅಂತ ಹೇಳ್ಬಿಟ್ಟು ನಾವು ಮಹಾಪ್ರಸಾದ ಅಂತ ಹೇಳ್ಬಿಟ್ಟು ನೈವೇದ್ಯ ಕೊಟ್ಮೇಲೆ ನಾವು ಮಹಾಪ್ರಸಾದ ಅಂತ ಹೇಳ್ಬಿಟ್ಟು ಅದನ್ನ ಸ್ವೀಕಾರ ಮಾಡ್ತಾ ಇದೀವಿ ಅಲ್ವಾ. ಅಂದ್ರೆ ಇವಾಗ ಏನಾಯ್ತು? ಸೊ ನಾವ್ ಇವಾಗ ಈ ಭಗವಂತನ ಸೃಷ್ಟಿಯಲ್ಲಿ ಇರೋದನ್ನೆಲ್ಲನೂ ಸಹ ನಾವು ಇವಾಗ ಉಪಯೋಗಿಸ್ತಾ ಇದೀವಿ, ಆದ್ರೆ ನಮ್ಮ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ತಾ ಇಲ್ಲ. ಅದನ್ನ ನಾವು ಉಪಯೋಗಿಸ್ತಾ ಇರೋದು ಭಗವಂತನ
ಸೇವೆಗೆ ಅಲ್ವಾ. ಇದು ತುಂಬಾ ಈಸಿ ಅಲ್ವಾ. ನಾವ್ ಇವಾಗ ಏನನ್ನಾದ್ರೂ ನೋಡಿದ್ರೆ ಅದನ್ನ ಬೇಡ ಅಂತ ಅನ್ಕೊಂಡ್ರೆ ಎಷ್ಟ್ ಕಷ್ಟ ಅಲ್ವಾ. ಸೊ ಆದ್ರೆ ಅದನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸೋದು ತುಂಬಾ ಮುಖ್ಯ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಕೃಷ್ಣನ ಮಾತುಗಳಲ್ಲೇ ನಾವು ಕೇಳೋಣ ಅಂತ ಏನ್ ಹೇಳ್ತಾರೆ, ಈ ತ್ಯಾಗ ಮತ್ತೆ ಸನ್ಯಾಸಗಳ ಉದ್ದೇಶ ಏನಂತ ಹೇಳ್ಬಿಟ್ಟು. ಈಗ ಕೃಷ್ಣನ ಅಭಿಪ್ರಾಯ ತುಂಬಾ ಮುಖ್ಯ. ಕೃಷ್ಣ ತನ್ನ ಅಭಿಪ್ರಾಯ ತಿಳಿಸ್ಲಿಕ್ಕಿನ ಮುಂಚೆ ಅವರು ಯಾರೆಲ್ಲ ವಿದ್ವಾಂಸರಿದ್ದಾರೆ, ಪಂಡಿತರಿದ್ದಾರೆ, ಅವರ ಒಂದು ಉದ್ದೇಶವನ್ನ ಅವ್ರು ತಿಳಿಸ್ತಾರೆ. ನೋಡಿ, ನಮ್ಗೆ ಗೊತ್ತಿರೋ ಹಾಗೆ ನಾವು ಯಾವುದೇ ಒಂದು ಜ್ಞಾನವನ್ನ ನಾವು ಪಡ್ಕೋಬೇಕಾದ್ರೆ ಗುರು, ಸಾಧು, ಶಾಸ್ತ್ರ ಈ ಮೂರರ ಮುಖಾಂತರ ನಾವು ಪಡ್ಕೋಬೇಕು ಅಲ್ವಾ. ನೋಡಿ, ಕೃಷ್ಣ ಉತ್ತಮ ಗುರು. ಅವರು ತನ್ನ ಅಭಿಪ್ರಾಯವನ್ನ ಅವ್ರ ದೇವೋತ್ತಮ ಪರಮ ಪುರುಷ, ಅವರು ನೇರವಾಗಿ ಹೇಳ್ಬೋದಾಗಿತ್ತು ಇದು ನನ್ನ ಅಭಿಪ್ರಾಯ ಅಂತ. ಆದ್ರೆ ಕೃಷ್ಣ ತನ್ನ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕಿನ ಮುಂಚೆ ಬೇರೆ ಪಂಡಿತರ ಅಭಿಪ್ರಾಯವನ್ನ ತಿಳಿಸ್ತಾ ಇದಾರೆ. ಏನಂತ ತಿಳಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇದನ್ನ ಮತ್ತೊಬ್ರು ಯಾರಾದ್ರೂ ಓದಿ. ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಹುಸ್ತ್ಯಾಗಂ ವಿಚಕ್ಷಣಃ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ ಸಹ. ಸೊ ಇವಾಗ ಸನ್ಯಾಸಿಗಳು ಏನ್ ಮಾಡ್ತಾರೆ, ಇವಾಗ ಮಹಾವಿದ್ವಾಂಸರು ಏನ್ ಹೇಳ್ತಾ ಇದಾರೆ, ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇವಾಗ ವಿದ್ವಾಂಸರ ಅವರ ಪ್ರಕಾರ ಏನು ಅರ್ಥ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ. ಸೊ ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನ ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ ಅಲ್ವಾ. ಇವಾಗ ನಮ್ಗೆ ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದಾಗ ಅದು ನಮ್ಮ ಇಂದ್ರಿಯಗಳ ಸುಖವನ್ನ ಅದು ಕೊಡುತ್ತೆ ಅಂತ ಅನ್ಸಿದ್ರೆ ಅಂತಹ ಎಲ್ಲ ಒಂದು ಕರ್ಮವನ್ನೇ ಸನ್ಯಾಸಿಗಳು ತ್ಯಾಗ ಮಾಡ್ಬಿಡ್ತಾರೆ ಅಲ್ವಾ. ಸೊ ಈ ಯಾವ್ದು ಐಹಿಕ ಬಯಕೆಯನ್ನ ಕೊಡುತ್ತೋ ಅಂತಹ ಕರ್ಮಗಳನ್ನ ತ್ಯಜಿಸೋದನ್ನ ಇಲ್ಲಿ ಸನ್ಯಾಸ ಅಂತ ಹೇಳ್ಬಿಟ್ಟು ಮಹಾವಿದ್ವಾಂಸರು ಕರೀತಾ ಇದ್ದಾರೆ. ಆದ್ರೆ ಇನ್ನ ಒಂದ್ ಸ್ವಲ್ಪ ವಿದ್ವಾಂಸರು ಏನಂತ ಹೇಳ್ತಾ ಇದಾರೆ, ಇಲ್ಲ, ನಾವ್ ಆತರ ಕರ್ಮಗಳನ್ನ ಮಾಡ್ದಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕರ್ಮವನ್ನ ಮಾಡ್ಬೇಕು, ಆದ್ರೆ ಆ ಕರ್ಮದ ಫಲವನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವು ವಿದ್ವಾಂಸರು ಹೇಳ್ತಾ ಇದಾರೆ. ಅದನ್ನ ತ್ಯಾಗ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇವಾಗ ನಾವು ಒಂದು ತಿಂಗಳು ಪೂರ್ತಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ಕೊಳ್ಳಿ. ಆದ್ರೆ ಆ ಕೆಲಸದಲ್ಲಿ ನನಗೆ ಇವಾಗ ಸಂಬಳ, ನಾನು ಹೋಗ್ತಾ ಇರೋದೇ ಸಂಬಳಕ್ಕೋಸ್ಕರ ಆ ಕೆಲಸಕ್ಕೆ, ಆದ್ರೆ ಸಂಬಳನೇ ಕೊಡಲ್ಲ ಅಂತಂದ್ರೆ ನಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಇಲ್ಲ ಮಾತಾಜಿ, ಮಾಡೋದಿಲ್ಲ, ಸಾಧ್ಯ ಇಲ್ಲ ಅಲ್ವಾ. ಸೊ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ಮಾಡಿದಾಗ ಅಲ್ಲಿ ಯಾವ್ದೋ ಒಂದಾದ್ರೂ ಫಲ ಇರ್ಲೇಬೇಕು ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ ತ್ಯಾಗ ಅಂತಂದ್ರೆ ನಾವ್ ಏನೇ ಒಂದು ಕರ್ಮ ಮಾಡಿದಾಗ ಆ ಫಲವನ್ನ ನಾವು ನಮ್ಗೋಸ್ಕರ ಇಟ್ಕೋಕೂಡ್ದು, ಅದನ್ನ ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾ ಇದಾರೆ. ಅಂದ್ರೆ ಏನ್ ಅರ್ಥ, ಈಗ ಅದನ್ನ ಹೇಗೆ ಅರ್ಥ ಮಾಡ್ಕೊಳೋದು, ನನ್ ಕೆಲ್ಸಕ್ ಹೋಗೋದ್ ಬೇಡ ಅನ್ಕೊಳೋದು ಸನ್ಯಾಸ. ಆದ್ರೆ ಇಲ್ಲಿ ತ್ಯಾಗ ಅಂತಂದ್ರೆ ಕೆಲ್ಸಕ್ ಹೋಗ್ಬೇಕು, ಆದ್ರೆ ಫಲ ಬೇಡ ಅಂತ ಅನ್ಕೋಬೇಕು. ಅದ್ ಸಾಧ್ಯ ಇದ್ಯಾ? ಇಲ್ಲ ಮಾತಾಜಿ. ಮತ್ತೆ ಹೇಗೆ ಅದು ಸರಿ ಹೋಗುತ್ತೆ? ಕರ್ಮಗಳ ಫಲವನ್ನ ಬಿಟ್ಬಿಡೋದು ಅಂದ್ರೆ ಏನ್ ಅರ್ಥ ಇಲ್ಲಿ? ಕರ್ಮದ ಫಲವನ್ನು ಭಗವಂತನಿಗಾಗಿ ಹೇಗೆ ಅರ್ಪಿಸೋದು? ದೇವಸ್ಥಾನ ಕಟ್ಟಲಿಕ್ಕೆ, ಹೇಳಿ, ಅದನ್ನೇ ಸರಿಯಾಗಿ ನಾವು ತಿಳ್ಕೊಬೇಕಾಗಿರೋದು. ಹೇಳಿ. ಇವಾಗ ನನಗೆ 100 ರೂಪಾಯಿ ಸಂಬಳ, ಏನ್ ಮಾಡ್ಬೇಕು ನಾನು? ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡೋದಾ? ನಾನು ಎಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅವ್ರಿಗೆ ಕೊಟ್ಬಿಡೋದಾ? ಮಿಕ್ಕಿದ್ದು ಭಕ್ತಿ ಸೇವೆಗೆ ಯೂಸ್ ಮಾಡ್ಬೇಕು. ಅಲ್ವಾ. ನಮ್ಮ ದೇಹ ಮತ್ತೆ ಆತ್ಮವನ್ನ ನಾವು ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು, ಮತ್ತೆ ನಮ್ಮ ಜವಾಬ್ದಾರಿ ಏನಿರುತ್ತೆ, ನಮ್ಮ ಕೆಳಗಡೆ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಸಾಕಿ ಸಲಹಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದೆಲ್ಲ ಏನ್ ಮಾಡ್ಬೇಕು? ಫಿಲಮ್ಗೆ ಹೋಗೋಕೋ ಅಥವಾ ಪಿಕ್ನಿಕ್ ಹೋಗೋಕೋ ಆತರ ಉಪಯೋಗಿಸದ? ಭಗವಂತನ ಸೇವೆಗೆ ಉಪಯೋಗಿಸೋದು. ಅದನ್ನ ಏನಂತ ಕರೀತಾರೆ? ಕರ್ಮಫಲ ತ್ಯಾಗ ಅಂತ ಕರೀತಾರೆ ಅಲ್ವಾ. ಇಲ್ಲ ಅಂತಂದ್ರೆ ನಾನು ನನ್ನ ಸಂತೋಷಕ್ಕೋಸ್ಕರ ಈಗ ಹೊಸದಾಗಿ ಯಾವ್ದೋ ಒಂದು ಮೂವಿ ಬಂದಿದೆ ಅಂತ ಹೋಗೋದು, ಅಥವಾ ಯಾವ್ದೋ ಒಂದು ಬ್ರ್ಯಾಂಡ್ ಡ್ರೆಸ್ ಬಂದಿದೆ ಅಂತ ಹೋಗಿ ತಗೊಳೋದು, ಅದು ಕರ್ಮಫಲ ತ್ಯಾಗ ಆಗೋದಿಲ್ಲ ಅಲ್ವಾ. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಕರ್ಮವನ್ನೇ ಮಾಡ್ದಲೇ ಇರೋದನ್ನ ಸನ್ಯಾಸ ಅಂತ ಕರೀತಾರೆ. ಕರ್ಮ ಮಾಡಿ ಅದರ ಫಲವನ್ನ ತ್ಯಾಗ ಮಾಡೋದನ್ನ ಅದನ್ನ ತ್ಯಾಗ ಅಂತ ಕರೀತಾರೆ. ಕರ್ಮದ ಫಲವನ್ನ ಬಿಟ್ಬಿಡೋದನ್ನ ತ್ಯಾಗ ಅಂತ ಕರೀತಾರೆ. ಸೊ ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ, ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನ ಬಿಟ್ಟು ಬಿಡಬೇಕು. ಇದು ಭಗವದ್ಗೀತೆಯ ಉಪದೇಶ ಅಲ್ವಾ. ಭಗವದ್ಗೀತೆಯ ಮುಖ್ಯ ಉಪದೇಶ ಏನು ಅಂತಂದ್ರೆ ಫಲಾಪೇಕ್ಷೆಯಿಂದ ಕರ್ಮ ಮಾಡೋದನ್ನ ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾರೆ. ಇವಾಗ ಅರ್ಜುನ ಏನ್ ಮಾಡ್ದ? ಅರ್ಜುನನಿಗೆ ಇವಾಗ ಯಾವ್ದೋ ಒಂದು ಕಾರ್ಯ ಇತ್ತು ಅಲ್ವಾ. ಅವ್ನು ಇವಾಗ ಅಲ್ಲಿ ಯುದ್ಧ ಮಾಡ್ಬೇಕಾಗಿತ್ತು. ಅವ್ನು ಏನ್ ಯೋಚನೆ ಮಾಡ್ದ?
ಮೊದಲನೇ ಅಧ್ಯಾಯದಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ? ಅರ್ಜುನನ ಮನಸ್ಥಿತಿ ಏನಿತ್ತು? ಅವ್ನ್ ಕರ್ಮ ಮಾಡ್ಬೇಕು ಅಂತ ಅನ್ಕೊಂಡ್ರ, ಕರ್ಮ ಮಾಡ್ಬಾರ್ದು ಅನ್ಕೊಂಡ್ರ? ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಮಾಡಬಾರ್ದು ಅಂತ. ಕರ್ಮ ಮಾಡ್ಬಾರ್ದು ಅಂತ. ಅವಾಗ ಏನಾಯ್ತು? ಅದು ಸನ್ಯಾಸನ ತ್ಯಾಗನ? ತ್ಯಾಗ. ಅದು ಮತ್ತೆ ನೀವು ತ್ಯಾಗ ಅಂತ ಹೇಳಿದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅವನಲ್ಲಿ ಕೆಲ್ಸನೇ ಮಾಡೋದ್ ಬೇಡ ಅನ್ಕೋತಾ ಇದ್ದಾನೆ, ಅವ್ನು ಯುದ್ಧನೇ ಮಾಡಲ್ಲ ಅಂತ ಇದ್ದಾನೆ ಅರ್ಜುನ. ಅದ್ರ ಬದಲಿಗೆ ಸನ್ಯಾಸ ಸ್ವೀಕಾರ ಮಾಡಿ ಕಾಡಿಗೆ ಹೋಗಿ ತಪಸ್ ಮಾಡೋದು ಒಳ್ಳೇದು ಅಂತ ಹೇಳಿ ಅನ್ಕೋತಾರೆ. ಅಂದ್ರೆ ಅಲ್ಲಿ ಏನಾಯ್ತಾ ಇಲ್ಲಿ ಇವಾಗ? ಇವಾಗ ಯುದ್ಧ ಮಾಡೋದು ಕ್ಷತ್ರಿಯನ ಕರ್ತವ್ಯ, ಅಲ್ಲಿ ಅವ್ರ ಕರ್ತವ್ಯ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಅರ್ಥ? ಅದನ್ನೇನಂತ ಕರೀತಾರೆ ಈಗ ಈ ವಿದ್ವಾಂಸರ ಪ್ರಕಾರ? ಏನು ಅದು? ಸನ್ಯಾಸ. ಸನ್ಯಾಸ ಅಲ್ವಾ? ಕೊನೆಗೆ ಇವಾಗ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ಮೇಲೆ ಅವ್ರ ಮನಸ್ಥಿತಿ ಯಾವ ತರ ಆಯ್ತು? ಅವ್ರ ಏನ್ ಮಾಡ್ತಾ ಇದಾರೆ ಈಗ? ತನ್ನ ಇಂದ್ರಿಯ ಸಂತೋಷಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾನ ಈಗ ಅರ್ಜುನ? ಸೊ ಇವಾಗ ಏನಂತ ಕರಿಬಹುದು ಈಗ ನೀವು ಅದನ್ನ? ಸನ್ಯಾಸನ ತ್ಯಾಗನ? ತ್ಯಾಗ ಅಲ್ವಾ? ಅವನು ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಇಲ್ಲಿ ಕರ್ಮವನ್ನ ಮಾಡ್ತಾ ಇಲ್ಲ, ಕರ್ಮವನ್ನ ಬಿಡ್ತಾ ಇಲ್ಲ, ಅವನು ಕರ್ಮವನ್ನ ಮಾಡ್ತಾ ಇದ್ದಾನೆ. ಆದ್ರೆ ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಅಲ್ಲ. ಯಾರ ಇಂದ್ರಿಯ ಸುಖಕ್ಕೋಸ್ಕರ ಅಥವಾ ಯಾರ ಸಂತೋಷಕ್ಕೋಸ್ಕರ ಮಾಡ್ತಾ ಇದಾರೆ? ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ತಾ ಇದಾರೆ. ಇವಾಗ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ನಾವ್ ಎಂತಹ ಕರ್ಮಗಳನ್ನ ಬಿಡ್ಕೂಡ್ದು ಅಂತಂದ್ರೆ, ನಮ್ಗೆ ಯಾವ್ದು ಇವಾಗ ಮೂವಿಗೆ ಹೋಗೋದು ಅದು ಒಂದು ಕರ್ಮ ಅಲ್ವಾ? ಟಿವಿ ನೋಡೋದು ಅದು ಒಂದು ಕರ್ಮ. ಮತ್ತೆ ನಾವ್ ಯಾರ ಜೊತೆನೋ ಹರಟೆ ಹೊಡೆಯೋದು ಕರ್ಮ. ಇವಾಗ ಏನ್ ಹೇಳ್ತಾ ಇದಾರೆ ಕೃಷ್ಣ? ಅಂತಹ ಕರ್ಮಗಳನ್ನ ತ್ಯಾಗ ಮಾಡಿ, ನೀವು ಅಂತಹ ಕರ್ಮಗಳನ್ನ ಬಿಟ್ಬಿಡಿ. ಆದ್ರೆ ಯಾವ್ದು ನಮ್ಮ ಆಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಸಹಾಯ ಮಾಡುತ್ತೋ, ಯಾವ್ದು ನಮ್ಮ ಆತ್ಮ ಉನ್ನತಿಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುತ್ತೋ ಅಂತಹ ಕಾರ್ಯಗಳನ್ನ ನೀವು ಯಾವತ್ತೂ ಬಿಡ್ಕೂಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸ ಕಾರ್ಯಗಳನ್ನ ಬಿಡಬೇಕಾಗಿಲ್ಲ. ಇದನ್ನ ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಅಲ್ವಾ? ನಾವಿವಾಗ ಯಾವ್ದಾದ್ರು ಒಂದು ಯಜ್ಞವನ್ನ ಮಾಡ್ಬೇಕು ಅಂತ ನಮ್ಗೆ ವೇದ ಸಾಹಿತ್ಯದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್, ಒಳ್ಳೆಯ ಮಗನನ್ನ ಪಡೆಯಲು ಮೇಲಿನ ಲೋಕಗಳಿಗೆ ಹೋಗಲು ಹಲವಾರು ಯಜ್ಞಗಳಿದೆ ಅಲ್ವಾ? ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ತಾರೆ ಅಲ್ವಾ? ನಾವು ಇದು ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಹಲವಾರು ಯಜ್ಞಗಳಿದೆ, ನಾವು ನೋಡಿದ್ವಿ ಅಲ್ವಾ? ಇವಾಗ ಏನು ಇಂದ್ರನ ಪದವಿಯನ್ನ ಪಡಿಬೇಕು ಅಂತಂತಂದ್ರೆ 100 ಅಶ್ವಮೇಧ ಯಜ್ಞಗಳನ್ನ ಮಾಡಿದ್ರೆ ಇಂದ್ರನ ಪದವಿ ಸಿಕ್ಬಿಡುತ್ತೆ. ಅದಕ್ಕೆ ಪೃಥು ಮಹಾರಾಜನಿಗೆ ಇಂದ್ರ 100 ಯಜ್ಞಗಳನ್ನ ಪೂರೈಸ್ಲಿಕ್ಕೆ ಅವರು ಅವಕಾಶ ಮಾಡಿ ಕೊಡ್ಲೇ ಇಲ್ಲ. 99 ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಪೃಥು ಮಹಾರಾಜನಿಗೆ. ಅವನಿಗೆ ಭಯ ಅಲ್ವಾ? ನನ್ನ ಪದವಿಗೆ ಇನ್ನ ಒಬ್ರು ಸ್ಪರ್ಧಿ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಅನೇಕ ಬಾರಿ ಅವರು 100ನೇ ಯಜ್ಞವನ್ನ ಮಾಡ್ಲಿಕ್ಕೆ ಹೋದ್ರು ಅವರು ಅಡೆತಡೆಗಳನ್ನ ಕೊಡ್ತಾರೆ ಅಲ್ವಾ? ನೋಡಿ, ಇಂತಹ ಯಜ್ಞಗಳನ್ನ ಅಂದ್ರೆ ಇವೆಲ್ಲವೂ ಸಹ ನಮ್ಮ ಕಾಮನೆಗಳನ್ನ ಪೂರ್ತಿ ಮಾಡುತ್ತೆ. ಅಂತಹ ಯಜ್ಞಗಳನ್ನ, ಅಂತಹ ಒಂದು ಕರ್ಮಗಳನ್ನ, ಕಾಮ್ಯ ಕರ್ಮಗಳನ್ನ ಮಾಡಕೂಡ್ದು ಅಂತ ಹೇಳ್ತಾ ಇದಾರೆ. ಆದ್ರೆ ಯಾವ ಕಾರ್ಯಗಳು, ಇವಾಗ ನನ್ನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು ಅದು ಒಂದು ಕರ್ಮ, ಅದನ್ನು ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅದು ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಅದು ಬೇಕಾಗಿರೋದು. ನನ್ನ ದೇವರಿಗೆ ಪೂಜೆ ಮಾಡೋದು, ದೇವರಿಗೆ ನೈವೇದ್ಯ ತಯಾರು ಮಾಡೋದು, ಅವೆಲ್ಲನೂ ಸಹ ಆಧ್ಯಾತ್ಮಿಕ ಉನ್ನತಿಗೆ ಬೇಕು. ಅಂತಹ ಕರ್ಮಗಳನ್ನ ಯಾವತ್ತೂ ಬಿಡ್ಕೂಡ್ದು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಮ್ಮ ಹೃದಯವನ್ನ ಶುದ್ಧಿ ಮಾಡ್ಕೊಳ್ಲಿಕ್ಕೆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನ ನಾವು ಬಿಡ್ಕೂಡ್ದು. ಸೊ ಎಂತಹ ಕರ್ಮಗಳನ್ನ ಬಿಡ್ಬೇಕು, ಎಂತಹ ಕರ್ಮಗಳನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಯಾರು ಓದಿಲ್ವ? ಅವ್ರು ಓದಿ. ತ್ಯಾಜ್ಯಂ ದೋಷವಧಿತ್ಯೇಕೆ ಕರ್ಮ ಪ್ರಾಹುರ್ಮ ನಿಷೀಣಃ ಯಜ್ಞ ದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಅನುವಾದ: ಎಲ್ಲಾ ಬಗೆಯ ಕಾವ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಯಜ್ಞ ದಾನ ತಪಸ್ಸು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಕಾಮ್ಯ ಕರ್ಮಗಳು ದೋಷಯುಕ್ತ ಅಲ್ವಾ? ಇವಾಗ ಯಾವುದೇ ಒಂದು ನಾವು ಇಂದ್ರಿಯ ಸುಖಕ್ಕೋಸ್ಕರ ಮಾಡುವಂತಹ ಕೆಲಸಗಳು ದೋಷಯುಕ್ತ. ಹೌದು, ಅದು ನಮ್ಮನ್ನ ಇಹ ಬಂಧನಕ್ಕೆ ಸಿಕ್ಕಾಕೊಳುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ವಿದ್ವಾಂಸರು ಹೇಳ್ತಾ ಇದಾರೆ. ಆದ್ರೆ ಇನ್ನ ಕೆಲವು ಮಹಾಚಿಂತಕರು ಏನ್ ಹೇಳ್ತಾ ಇದಾರೆ? ಹೌದು, ಆ ಕಾಮ್ಯ ಕರ್ಮಗಳು ದೋಷಯುಕ್ತ, ಆದ್ರೆ ನಾವು ಯಜ್ಞ ದಾನ ತಪ ಇಂತಹ ಕರ್ಮಗಳನ್ನ ನಾವು ಬಿಡ್ಲೇ ಕೂಡುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ನೋಡಿ, ಅಶ್ವಮೇಧ ಯಾಗನೇ ಆಗ್ಲಿ, ಅಲ್ಲಿ ಏನ್ ಮಾಡ್ತಾ ಇದಾರೆ? ಅಲ್ಲಿ ಕುದುರೆಯನ್ನ ಅಲ್ಲಿ ಯಜ್ಞದಲ್ಲಿ ಅವರು ಬಲಿ ಕೊಡ್ತಾ ಇದ್ದಾರೆ. ನಾವೇನ್ ತಿಳ್ಕೊಂಡಿದೀವಿ? ಪ್ರಾಣಿ ಹಿಂಸೆ ಅದು ಮಹಾಪಾಪ ಅಂತ ನಾವು ತಿಳ್ಕೊಂಡಿದೀವಿ. ಪ್ರಾಣಿ ಹಿಂಸೆ, ಪ್ರಾಣಿ ಹತ್ಯೆ ಮಾಡ್ಕೂಡ್ದು ಅಂತ. ಆದ್ರೆ ಇಲ್ಲಿ ಯಜ್ಞವನ್ನ ನಾವು ಅಶ್ವಮೇಧ ಯಜ್ಞವನ್ನ ನೋಡಿ ಪೃಥು ಮಹಾರಾಜ ಅಂತವ್ರೆ ಮಾಡೋದನ್ನ ನಾವು ನೋಡ್ತಾ ಇದೀವಿ ಅಲ್ವಾ? ಇವನ್ ಯಾರು ಶ್ರೀರಾಮಚಂದ್ರ ಅವ್ರೂ ಸಹ ಮಾಡ್ತಾ ಇದ್ದಾರೆ ಅಲ್ವಾ?
ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾರೆ, ಸ್ವಲ್ಪ ಚಿಂತಕರು ಏನ್ ಹೇಳ್ತಿದ್ದಾರೆ, ಆ ಯಜ್ಞದಲ್ಲಿ ಈ ಕುದುರೆಯನ್ನ ಬಲಿ ಕೊಟ್ಟಾಗ ಏನಾಗುತ್ತೆ, ಆ ಕುದುರೆ ಅದು ಉನ್ನತವಾದ ಒಂದು ಜನ್ಮವನ್ನ ಪಡೆಯುತ್ತೆ ಅದು. ಮತ್ತೆ ಎಷ್ಟೊಂದು ಸತಿ ಏನಾಗುತ್ತೆ, ಸರಿಯಾದ ಋತ್ವಿಕರು ಇದ್ರೆ ಸರಿಯಾದ ರೀತಿಯಲ್ಲಿ ಯಜ್ಞವನ್ನ ಮಾಡಿದ್ರೆ ಕಣ್ಣ ಮುಂದೆನೆ ಆ ಕುದುರೆ ಒಂದು ಮನುಷ್ಯ ಜನ್ಮವನ್ನ ಅದು ಪಡೆಯುತ್ತೆ, ಮನುಷ್ಯ ರೂಪವನ್ನ ಅದು ಪಡೆಯುತ್ತೆ. ಸೊ ಅದಕ್ಕೋಸ್ಕರನೇ ಇಂತಹ ಒಂದು ಯಜ್ಞವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವು ಚಿಂತಕರು ಹೇಳ್ತಾರೆ. ಆದ್ರೆ ಕೆಲವು ಚಿಂತಕರು ಏನ್ ಹೇಳ್ತಾ ಇದಾರೆ, ಅವರು ಇಲ್ಲ, ಪ್ರಾಣಿ ಬಲಿಯನ್ನ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೂಡ್ದು, ಅದು ದೋಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಕೃಷ್ಣ ಇವಾಗ ಬೇರೆಯವರ ಒಂದು ಉದ್ದೇಶವನ್ನ ಹೇಳ್ತಾರೆ ಈ ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ. ಸೊ ಈಗ ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ ನೋಡೋಣಂತೆ, ಹೇಳಿ ಇದನ್ನ ಓದಿ ಯಾರಾದ್ರೂ. ನಿಶ್ಚಯಂ ಶೃಣು ಮೇ ಮಾತಾಜಿ ನಾನು ಓದ್ತೇನೆ ಮಾತಾಜಿ. ಓದಿ ಮಾತಾಜಿ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಭರತ ವಂಶದವರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ಸನ್ಯಾಸವು 3 ಬಗೆಗಳದು ಎಂದು ಹೇಳಿದೆ. ಸಾತ್ವಿಕ, ರಾಜಸಿಕ, ತಾಮಸಿಕ. ಸನ್ಯಾಸವನ್ನು ಕುರಿತು ಭಿನ್ನಾಭಿಪ್ರಾಯಗಳಿದ್ದರೂ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಇಲ್ಲಿ ತನ್ನ ತೀರ್ಪನ್ನು ಕೊಡುತ್ತಾನೆ. ಇದನ್ನೇ ಅಂತಿಮವೆಂದು ಸ್ವೀಕರಿಸಬೇಕು. ಏನೇ ಆದರೂ ವೇದಗಳು, ಪ್ರಭುವೇ ನೀಡಿದ ಬೇರೆ ಬೇರೆ ಶಾಸನಗಳು, ಪ್ರಭುವೇ ಇಲ್ಲಿ ಇದ್ದಾನೆ, ಅವನ ಮಾತನ್ನು ಅಂತಿಮ ಎಂದು ತೆಗೆದುಕೊಳ್ಳಬೇಕು. ಸನ್ಯಾಸದ ಪ್ರಕ್ರಿಯೆಯನ್ನು ಯಾವ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಮಾಡಿದೆ ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ಪರಿಶೀಲಿಸಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಅಲ್ವಾ, ಇವಾಗ ಸನ್ಯಾಸ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅದು ತುಂಬಾ ಯಾವಾಗ್ಲೂ ಶ್ರೇಷ್ಠವಾದದ್ದು ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಈಗ್ಲೇನೆ ಗೊತ್ತಾಗಿರೋದು, ನಮ್ಗೆ ಈ ಜ್ಞಾನ ಯೋಗದ ಅಧ್ಯಾಯವನ್ನು ತಿಳ್ಕೊಂಡಾಗ್ಲೇ ಗೊತ್ತಾಯ್ತು, ಯಾವುದೇ ಒಂದನ್ನ ಮಾಡಿದ್ರು ಸಹ ಅದು 3 ಗುಣದಲ್ಲಿ ಮಾಡಿರ್ತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದು ಸಾತ್ವಿಕ ಗುಣದಲ್ಲಿ ಇರ್ಬೋದು, ರಾಜಸಿಕ ಗುಣದಲ್ಲಿ ಇರ್ಬೋದು, ಅಥವಾ ತಾಮಸಿಕ ಗುಣದಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಈಗಲೇ ನಾವು ದೇವ ಇವಾಗ ದೇವರಿಗೆ ಪೂಜೆ ಮಾಡ್ತಿರ್ತಾರೆ ಅಥವಾ ಪ್ರಾರ್ಥನೆ ಮಾಡ್ತಿರ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ಅದು? ವಾಯ್ಸ್ ಬ್ರೇಕ್ ಆಗ್ತಿದೆ ಮಾತಾಜಿ. ಹರೇ ಕೃಷ್ಣ. ಹೌದಾ? ಓಕೆ ಮಾತಾಜಿ, ಒಂಚೂರು ಚೇಂಜ್ ಮಾಡ್ಕೋತೀನಿ. ಇದಕ್ಕೆ ಉತ್ತರ ಕೊಡ್ತಾ ಇರಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ. ಸೊ ಇವಾಗ ನಾನು ಏನ್ ಕೇಳ್ದೆ ಅಂದ್ರೆ, ಇವಾಗ ಒಬ್ರು ದೇವ್ರ ಪೂಜೆಯನ್ನ ಮಾಡ್ತಿರ್ತಾರೆ ಅಥವಾ ಪ್ರಾರ್ಥನೆಯನ್ನ ಮಾಡ್ತಿರ್ತಾರೆ, ಅದು ಒಳ್ಳೆ ಕೆಲ್ಸನ ಕೆಟ್ಟ ಕೆಲ್ಸನ ನಿಮ್ಗೆ, ನಿಮ್ ಪ್ರಕಾರ? ಒಳ್ಳೆ ಕೆಲ್ಸ ಅಲ್ವಾ. ಆದ್ರೆ ನಾವ್ ಇವಾಗ ಏನನ್ನ ತಿಳ್ಕೊಂಡಿದೀವಿ, ನಾವ್ ಇವಾಗ ಭಗವದ್ಗೀತೆಗೆ ಬಂದ್ಮೇಲೆ ಅದು ಒಳ್ಳೆ ಕೆಲ್ಸ ಇದ್ರೂ ಸಹ ಇದು 3 ಗುಣದಲ್ಲಿ ಮಾಡಿದ್ರೆ, ಸೊ ನಾವ್ ಅದ್ರಲ್ಲಿ ಮತ್ತೆ ನಾವ್ ಅದನ್ನ ಸತ್ವಗುಣದಲ್ಲಿ ಮಾಡಿದ್ರೆ ಅದೊಂದ್ ಸ್ವಲ್ಪ ಶ್ರೇಷ್ಠವಾದದ್ದು ಅಂತ ಹೇಳ್ತೀವಿ. ಶ್ರೇಷ್ಠ ರೀತಿಯಲ್ಲಿ ಅವರು ಭಗವಂತನಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತೀವಿ ಅಲ್ವಾ. ಸೊ ಆದ್ರೆ ಅವರು ಯಾವ್ದು, ಇವಾಗ ನಾವು ಹಿಂದಿನ ವಾರದಲ್ಲಿ ಚರ್ಚೆ ಮಾಡಿರೋ ಹಾಗೇನೆ, ಇವಾಗ ನಾನು ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ, ಅಯ್ಯೋ ದೇವರು ನನಗೆ ತೊಂದರೆ ಮಾಡ್ಬಿಡ್ತಾರೆ ಅಥವಾ ಏನೋ ಒಂದು ಶಾಪ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ನಮಸ್ಕಾರ ಮಾಡಿದ್ರೆ, ಭಯದಿಂದ ನಾನು ಭಗವಂತನಲ್ಲಿಗೆ ಹೋದ್ರೆ, ಅವಾಗ ಅದು ನಾನು ಯಾವ ಒಂದು ಮನಸ್ಥಿತಿಲಿ ನಾನು ಭಗವಂತನ ಹತ್ರ ಹೋದಂಗಾಗತ್ತೆ? ರಾಜಸಿಕ, ತಾಮಸ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಮಾತಾಜಿ ಅಥವಾ ಈಗ್ಲೂ ಕಟ್ ಆಗ್ತಾ ಇದೆಯಾ? ಯಾವ ತರ ಭಯದಿಂದ ನಾನು ಭಗವಂತ ಆಕ್ಚುಲಿ ಅವರು, ಹರೇ ಕೃಷ್ಣ ಕೇಳಿಸ್ತಾ ಇಲ್ಲ ನನಗೆ. ನಾನು ಇವಾಗ ಭಯದಿಂದ ಭಗವಂತನಿಗೆ ನಮಸ್ಕಾರ ಮಾಡಿದ್ರೆ, ನಾನು ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತ ತಾಮಸಿಕ ಗುಣದಲ್ಲಿ ಅಲ್ವಾ. ಭಗವಂತ ಅವರು ಎಷ್ಟು ಕರುಣಾಮಯಿ ಅಲ್ವಾ, ಅವ್ರು ಯಾರಿಗೂ ಕೇಡನ್ನ ಬಯಸೋದಿಲ್ಲ, ಎಲ್ಲರೂ ಭಗವಂತನ ಮಕ್ಕಳೇ ಅಲ್ವಾ.
ಸೊ ಭಗವಂತ ಎಲ್ಲರನ್ನೂ ಸಹ ಅವರು ಆಧ್ಯಾತ್ಮಿಕ ಉನ್ನತಿ ಕಡೆಗೆ ಅವ್ರು ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ನಮ್ಗೆ ಇವಾಗ ನಾನು ಭಗವಂತನ ಹತ್ರ ಹೋಗಿ ಭಯದಿಂದ ನಮಸ್ಕಾರ ಮಾಡಿದ್ರೆ ನಾನು ತಾಮಸ ಗುಣದಲ್ಲಿ ನಾನು ನಮಸ್ಕಾರ ಮಾಡ್ದಂಗ ಆಗ್ತಿದೆ. ಆದ್ರೆ ಬೇರೆಯವ್ರಿಗೆ ಕಾಣಿಸ್ತಾ ಇದೆಯಾ ನಾನು ತಾಮಸ ಗುಣದಲ್ಲಿ ಅಲ್ಲಿ ನಮಸ್ಕಾರ ಮಾಡ್ತಾ ಇದೀನಿ ಅಂತ? ಯಾರಿಗೂ ಗೊತ್ತಾಗಲ್ಲ. ಎಲ್ಲರಿಗೂ ಆ ಕರ್ಮವನ್ನ ನೋಡಿದಾಗ ಓ ಒಳ್ಳೆ ಕೆಲ್ಸನೇ ಇವ್ರು ಮಾಡ್ತಾ ಇದಾರೆ ಅನ್ಸುತ್ತೆ. ಅದೇ ನಾನು ಇವಾಗ ಭಗವಂತನ ಬಳಿಗೆ ಹೋಗಿ ಇಷ್ಟದಲ್ಲಿ ಇಷ್ಟ ತಗೊಂಡು ಹೋಗ್ತೀನಿ, ಭಗವಂತ ನನಗೆ ಇದೆಲ್ಲ ಆಸೆ ಇದೆ, ಇದನ್ನೆಲ್ಲ ನೀನು ಪೂರೈಸು ಅಂತ ನಾನು ಹೋಗ್ತೀನಿ. ಅವಾಗ ಯಾವ ಒಂದು ಗುಣದಲ್ಲಿ ನಾನು ಹೋದಂಗ ಆಗತ್ತೆ? ರಾಜಸಿಕ ರಾಜಸಿಕ ಗುಣದಲ್ಲಿ ಅಲ್ವಾ? ಆಕ್ಚುಲಿ ಇವಾಗ ನಾವೇನ್ ತಿಳ್ಕೊಂಡಿದೀವಿ ಭಗವದ್ಗೀತೆಗೆ ಬಂದ್ಮೇಲೆ, ಯಾರು ಒಡೆಯ ಯಾರು ಸೇವಕರು? ಭಗವಂತ ಒಡೆಯ. ನಾವ್ ಇಷ್ಟ ದಿವಸ ನಾವೇನ್ ಯಾವ ತರ ನಾವು ಭಗವಂತನ ನಾವು ಟ್ರೀಟ್ ಮಾಡಿದ್ವಿ? ನಾವು ನನಗಿಷ್ಟೆಲ್ಲ ಆಸೆ ಇದೆ ನೀ ನೆರವೇರ್ಸು ಅಂತ. ಅಂದ್ರೆ ಭಗವಂತನನ್ನ ಸೇವೆ ಮಾಡು, ನನ್ ಸೇವೆ ನೀನು, ನನ್ಗಿಷ್ಟೆಲ್ಲ ಆಸೆ ಇದೆ ನೀನ್ ಅದನ್ನ ಪೂರೈಸು, ನಾನು ಒಂದ್ ಕಾಯಿ ಹೊಡಿತೀನಿ, ನೀನು ಇಷ್ಟೆಲ್ಲ ಆಸೆಗಳನ್ನ ಪೂರೈಸು ಅಂತ ನಾವು ಕೇಳ್ಕೊತಾ ಇದ್ವಿ ಅಲ್ವಾ? ಅಂದ್ರೆ ಇವಾಗ ಏನ್ ಅರ್ಥ ಅಲ್ಲಿ? ನಾನು ರಾಜಸಿಕ ಭಾವನೆಯಲ್ಲಿ ನಾನು ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದೆ. ಸೊ ಇವಾಗ ಸಾತ್ವಿಕ ಭಾವನೆಯಲ್ಲಿ ಪೂಜೆ ಮಾಡೋದು ಅಂತಂದ್ರೆ ಏನು? ಪ್ರೀತಿಯಿಂದ ಮಾಡೋದು, ಭಗವಂತನಿಗೆ ಪ್ರೀತಿಯಿಂದ. ಫಲಾಪೇಕ್ಷೆ ಇಲ್ಲದೆ ಪೂಜಿಸುವುದು. ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಭಕ್ತಿ. ಇನ್ನ ಒಂದ್ ಪದವನ್ನು ಉಪಯೋಗಿಸ್ಬೇಕು, ಯಾರು ಹೇಳ್ತಾ ಇಲ್ಲ. ಅಭಿಲಾಷೆ ಇಲ್ಲದೆ. ಇಲ್ಲ ಇಲ್ಲ ಅದಲ್ಲ, ಕರ್ತವ್ಯ. ಕರ್ತವ್ಯ ಅಂತ ಮಾಡ್ಬೇಕು ಅಲ್ವಾ? ನಮ್ಗೆ ಭಗವಂತ ಇಲ್ದಲಿದ್ರೆ ಈ ಸೂರ್ಯ ಇರ್ತಾ ಇರ್ಲಿಲ್ಲ, ಚಂದ್ರ ಇರ್ತಾ ಇರ್ಲಿಲ್ಲ, ಗಾಳಿ ನೀರು ಬೆಳಕು ಅಲ್ವಾ? ನಾವ್ ತಿನ್ಲಿಕ್ಕೆ ಆಹಾರ ಎಲ್ಲವನ್ನ ಭಗವಂತ ಕೊಡ್ತಾ ಇದ್ದಾರೆ ಅಲ್ವಾ? ಸೊ ಎಲ್ಲವನ್ನ ಭಗವಂತ ಒದಗಿಸ್ತಾ ಇದ್ದಾರೆ. ನಾವು ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ಹೇಳಿ ನಾವು ಹೋಗಿ ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು ಅಲ್ವಾ? ನಾವು ಅವ್ರಿಗೆ ಗೌರವವನ್ನ ನಾವು ಸೂಚಿಸ್ಬೇಕು. ಅದು ಸತ್ವಗುಣದಲ್ಲಿ ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡೋದು ಅಲ್ವಾ? ಸೊ ಎಲ್ಲದಕ್ಕಿಂತ ಈ 3 ಗುಣಗಳಲ್ಲಿ ಯಾವುದೇ ರೀತಿಯಲ್ಲಿ ನಾವು ಭಗವಂತನಿಗೆ ಏನನ್ನೇ ಮಾಡಿದ್ರು ನಾವು ಬಂಧನಕ್ಕೆ ಒಳಗಾಗ್ತೀವಿ, ಅಥವಾ ಭಗವಂತನಿಗೆ ಅಲ್ಲ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಸತ್ವಗುಣ ಶ್ರೇಷ್ಠವಾದದ್ದು, ಆದ್ರೆ ಸತ್ವಗುಣವೂ ಸಹ ನಮ್ಮನ್ನ ಜ್ಞಾನ ಮತ್ತೆ ಸುಖದಿಂದ ನಮ್ಗೆ ಬಂಧಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ನಾವು ಇವಾಗ ಶುದ್ಧ ಸತ್ವಗುಣದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡೋದು ಅಂತಂದ್ರೆ ಏನು, ಭಕ್ತಿಯನ್ನ ಮಾಡೋದು ಅಂದ್ರೆ ಏನ್ ಅರ್ಥ? ಹೇಗೆ ಮಾಡೋದು? ಜ್ಞಾನ ಬೆಳೆಸ್ಕೊತೀವಿ. ಇಲ್ಲ, ಹೇಗೆ ಮಾಡೋದು? ಅನನ್ಯ ಭಕ್ತಿ. ಅನ್ಯಾಭಿಲಾಷಿತ ಶೂನ್ಯ, ಕರೆಕ್ಟ್. ಮತ್ತೆ ಇನ್ನ ಒಂದು ಇಂಪಾರ್ಟೆಂಟ್, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೇವೆ, ಅದು ಸಾತ್ವಿಕ ಆಯ್ತು. ಇನ್ನ ಒಂದು ತುಂಬಾ ಮುಖ್ಯ, ಭಗವಂತನಿಗೆ ಜ್ಞಾನದಿಂದ ಮಾಡ್ತೀವಿ ಮಾತಾಜಿ. ಆ ಜ್ಞಾನದಿಂದ ಮಾಡ್ತೀವಿ ಮಾತಾಜಿ. ಇಲ್ಲ ಮಾತಾಜಿ, ಪರಿತ್ಯಜ್ಯ ಮಾಮಿ. ಫಲಾಪೇಕ್ಷೆ ಅದಾಯ್ತು, ಅನ್ಯಾಭಿಲಾಷಿತ ಶೂನ್ಯ ಆಯ್ತು. ಇನ್ನೊಂದು ತುಂಬಾ ಮುಖ್ಯ, ಅನ್ಯ ಚಿಂತೆಯಂತೋ ಮಾಂ. ಇದಕ್ಕಿಂತ ಮುಂಚೆ ಒಬ್ರು ಹೇಳಿದ್ರು ಆಕ್ಚುಲಿ ಅದನ್ನ, ಬೇರೆ ಯಾವ್ದಕ್ಕೋ ಸಾತ್ವಿಕ ಗುಣಕ್ಕೆ ಹೇಳ್ಬಿಟ್ರದು. ಇಲ್ಲ ಮತ್ತೆ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಏನ್ ಅರ್ಥ? ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡೋದು. ಪ್ರೀತಿ ತುಂಬಾ ಮುಖ್ಯವಾದದ್ದು, ಪ್ರೀತಿ ಅಲ್ವಾ? ನೋಡಿ ನಮ್ಮ ತಂದೆ ತಾಯಿಗಳಿಗೆ ಇವಾಗ ಫಾರಿನ್ ಅಲ್ಲಿ ಇರೋರು ಸಾವಿರಾರು ರೂಪಾಯಿ ದುಡ್ಡು ಕಳಿಸ್ತಾರೆ ಅಲ್ವಾ? ಅದರಿಂದ ಅವ್ರಿಗೆ ತುಂಬಾ ಸಂತೋಷ ಆಗುತ್ತಾ? ಇಲ್ಲ, ಮಗ ಒಂದ್ಸತಿ ಫೋನ್ ಮಾಡ್ಬೇಕು, ಅಮ್ಮ ಚೆನ್ನಾಗಿದ್ಯಾ ಅಮ್ಮ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ಬೇಕು. ಅದನ್ನ ಅವರು ನಿರೀಕ್ಷಣೆ ಮಾಡ್ತಾ ಇರ್ತಾರೆ ಅಲ್ವಾ? ಆ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಇವಾಗ ನಾವು ಅದಕ್ಕೆ ಯಾವಾಗ್ಲೂ ನಮ್ಗೆ ಲೆವೆಲ್ 1 ಅಲ್ಲಿ ನಾನು ಇದನ್ನ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಇವಾಗ ನಮ್ಮ ಮಗು ಏನಾದ್ರೂ ಬಿಸಿಲಲ್ಲಿ ಅಲೆದು ಬಂದಿದ್ರೆ ಮನೆಗೆ, ಅಮ್ಮ ಎತ್ಕೊಂಡೋಗಿ ಏನೋ ಒಂದು ಅಂದ್ರೆ ಕೊಡ್ತಾಳೆ, ಅಂದ್ರೆ ಹಾಲನ್ನ ಕೊಡ್ತಾಳೆ ಅನ್ಕೊಳ್ಳಿ. ಸೊ ಇವಾಗ ಮಗುಗೆ ಆ ಬಿಸಿಲಿಂದ ಬಂದಾಗ ಹಾಲ್ ಬೇಕಾಗಿರುತ್ತೆ, ಏನ್ ಬೇಕಾಗಿರುತ್ತೆ? ನೀರು ನೀರ್ ಬೇಕಾಗಿರುತ್ತೆ ಅಲ್ವಾ? ಇವಾಗ ಅಮ್ಮನಿಗೆ ಜ್ಞಾನ ಇದೆಯಾ? ಈಗ ಮಗುಗೆ ಏನ್ ಕೊಟ್ರೆ ಅವನಿಗೆ ಖುಷಿ ಆಗುತ್ತೆ, ಅಥವಾ ಏನ್ ಬೇಕಾಗಿದೆ ಅನ್ನೋ ಒಂದು ಜ್ಞಾನ ಇದೆಯಾ? ಇಲ್ಲ, ಕರ್ಮವನ್ನ ಮಾಡಿದ್ದಾಳೆ ಅಲ್ಲಿ ಅಲ್ವಾ? ಮಗುಗೆ ಹೌದು ಬಿಸಿಲಲ್ಲಿ ಅಳೆದು ಬಂದಿದ್ದಾನೆ ಅಂತ ಗೊತ್ತು ಅವಳಿಗೆ, ಅದಕ್ಕೋಸ್ಕರ ಅವಳು ಹೋಗಿ ಒಂದು ತಣ್ಣಗೆ ಇರೋ ಒಂದ್ ಲೋಟ ಹಾಲು ಕೊಟ್ಟಿದ್ದಾಳೆ. ಆದ್ರೆ ಅಲ್ಲಿ ಮಗುಗೆ ಏನ್ ಬೇಕು? ನೀರ್ ಬೇಕು. ಅಲ್ಲಿ ಕರ್ಮ ನಡೆದಿದೆ, ಆದ್ರೆ ಅದು ಜ್ಞಾನಯುತವಾದ ಕರ್ಮ ಅಲ್ಲ ಅಲ್ವಾ? ಜ್ಞಾನಯುತವಾದ ಕರ್ಮ ಅಲ್ಲ. ಅದೇನೆ ಅವಳು ಇವಾಗ ಜ್ಞಾನ ಇದ್ದಿದ್ರೆ ಅವಳು ಏನ್ ಮಾಡ್ತಾ ಇದ್ರು, ಓ ಮಗ ಈಗ ಬಿಸಿಲಲ್ಲಿ ಬಂದಿದ್ದಾನೆ, ಅದಕ್ಕೋಸ್ಕರ ತಣ್ಣಗಿರೋ ಒಂದ್ ಲೋಟ ನೀರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದು. ಅದು ಜ್ಞಾನಯುತವಾದ ಕರ್ಮ. ಇವಾಗ ನೀರನ್ನು ತಂದ್ಕೊಡ್ತಾಳೆ ಅವಳು. ನೀರನ್ನ ತಗೊಂಡ್ ಬಂದ್ಬಿಟ್ಟು ಮಗ ಅಲ್ಲಿ ಕೂತಿದ್ರೆ, ಸೋಫಾ ಮೇಲೆ ಕೂತಿದ್ರೆ ಮುಂದೆ ಟಿಪಾಯಿ ಮೇಲೆ ಕುಟ್ತಾಳೆ, ಹಿಂಗ್ ಹೋಗಿ ಕುಟ್ಕೋ ಅಂತ ಹೇಳ್ಬಿಟ್ಟು ಕುಟ್ತಾಳೆ ಅನ್ಕೊಳ್ಳಿ. ಆಗ ಮಗುಗೆ ಸಂತೋಷವಾಗಿ ಕುಡಿತಾನ? ಅಲ್ವಾ? ಏನ್ ಮಾಡ್ಬೇಕು ಅವಳು ಇವಾಗ? ಅದನ್ನ ಅವಳು ಪ್ರೀತಿಯಿಂದ ಕೊಡ್ಬೇಕು. ಅವಾಗ ಅವಳು ಮಾಡಿರೋ ಕರ್ಮಕ್ಕೆ ಪರಿಪೂರ್ಣತೆ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಪ್ರೀತಿ. ಭಗವಂತನಿಗೆ ಯಾರ ಸೇವೆನೂ ಬೇಡ, ಅವನು ಆತ್ಮಾರಾಮ
ಅಲ್ವಾ. ಅವನಿಗೆ ಯಾರು ಸೇವೆ ಮಾಡೋದ್ ಬೇಡ. ಅಕಸ್ಮಾತ್ ಸೇವೆನೆ ಮಾಡ್ತಾರೆ ಅಂತಂದ್ರೆ ನಮ್ಗೆ ಗೊತ್ತಿರೋಂಗೆ ಗೋಲೋಕ ವೃಂದಾವನದಲ್ಲಿ ಸಾವಿರಾರು ಕೋಟ್ಯಾಂತರ ಗೋಪಿಕಾಸ್ತ್ರೀಯರಿದ್ದಾರೆ ಅವರ ಸೇವೆಯನ್ನ ಮಾಡ್ಲಿಕ್ಕೆ. ನಮ್ಮ ಸೇವೆಯನ್ನ ಭಗವಂತ ಕಾಯ್ತಾ ಕುತ್ಕೊಂಡಿಲ್ಲ. ಅವರು ನಿರೀಕ್ಷೆ ಮಾಡ್ತಾ ಇರೋದು ನಮ್ಮಿಂದ ಏನು, ಅವರು ಪ್ರೀತಿಯನ್ನ ಅಲ್ವಾ. ಅವ್ರು ನೋಡಿ, ಒಂದು ಫಲ, ಒಂದ್ ಸ್ವಲ್ಪ ಹೂವ, ಒಂದು ಹಣ್ಣು, ಒಂದು ಏನ್ ಹೇಳ್ತಾರೆ ಪತ್ರೆಯನ್ನ ಕೊಡಿ ಅಂತ ಹೇಳ್ತಾರೆ. ಅದೇನಾದ್ರೂ ಅವ್ರಿಗೆ ಕಡಿಮೆ ಇದೆಯಾ ಭಗವಂತನಿಗೆ? ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ನೀವ್ ಕೇಳಿದೀರಾ ಅಲ್ವಾ. ಅವ್ರಿಗೇನಾದ್ರೂ ಕಡಿಮೆ ಇದೆಯಾ? ಇಲ್ಲ. ಅವ್ರು ಏನನ್ನ ನಿರೀಕ್ಷಣೆ ಮಾಡ್ತಾ ಇದ್ರಿ ನಮ್ಮಿಂದ ಪ್ರೀತಿಯಿಂದ ಅವರು ನಿರೀಕ್ಷೆ ಮಾಡ್ತಾ ಇದಾರೆ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ, ಈ ಸನ್ಯಾಸದಲ್ಲೂ ಸಹ ಸನ್ಯಾಸ ಅಂದ ತಕ್ಷಣ ನಾವು ಗ್ರೇಟ್ ಅಂತ ಅನ್ಕೊಳಂಗಿಲ್ಲ. ಅವ್ರು ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ, ಕಾಮ್ಯ ಕರ್ಮಗಳನ್ನ ತ್ಯಾಗ ಮಾಡಿದ್ದಾರೆ ಅಂದಾಗ ಇವ್ರು ತುಂಬಾ ಶ್ರೇಷ್ಠರಾದರು ಅಂತ ನಾವು ತಿಳ್ಕೊಳೋ ಹಾಗಿಲ್ಲ. ಯಾಕಂದ್ರೆ ಈ ಸನ್ಯಾಸವು ಸಹ 3 ಗುಣದಲ್ಲಿ ಇರುತ್ತೆ, ಸತ್ವಗುಣ, ರಜೋಗುಣ ಮತ್ತೆ ತಾಮಸಿಕ ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸನ್ಯಾಸದಲ್ಲಿ 4 ಹಂತಗಳಿದೆ. ನಾನು ಇದನ್ನ ಹೇಳಿಕ್ ಹೋಗೋದಿಲ್ಲ, ಈಗ ಸಮಯ ಇಲ್ಲ. ಸೊ ಇಲ್ಲಿ ಸನ್ಯಾಸ 3 ಗುಣದಲ್ಲಿ ಇದೆ. ಸೊ ಇವಾಗ ಶ್ರೇಷ್ಠವಾದ ಸನ್ಯಾಸತ್ವವನ್ನು ಅವ್ರು ತಗೊಂಡಿದಾರ ಅಥವಾ ಯಾವ ಒಂದು ಮನಸ್ಥಿತಿಯಲ್ಲಿ ಸನ್ಯಾಸತ್ವವನ್ನು ತಗೊಂಡಿದಾರ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸಿಕೊಡ್ತಾರೆ. ಸೊ ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದನ್ನ ಓದಿ ಯಾರಾದ್ರೂ ಬೇಗ ಓದಿ. ಇನ್ನ ಬರೀ 5ನೇ ಶ್ಲೋಕದಲ್ಲಿ ಇದೀವಿ. ನಾನು 40 ಶ್ಲೋಕ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು. ಯಜ್ಞದಾನ ತಪ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾಪನಾನಿ ಮನೀಷಿಣಾಂ. ಮಾತಾಜಿ ಇದನ್ನ ಸರಿಯಾಗಿ ಓದಿ. ಪಾವನಾನಿ, ಸಾರಿ ಮಾತಾಜಿ, ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಕೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವಾಗ ನಮ್ಗೆ ಯಾವ್ದೇ ಒಂದು ಯಜ್ಞ, ದಾನ, ತಪಸ್ ಮಾಡಿದಾಗ ನಾವು ಸುಮ್ನೆ ಮಾಡ್ತೇವೆ ಇದನ್ನೆಲ್ಲ. ಯಜ್ಞ, ದಾನ, ತಪಸ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಇದರಿಂದ ಏನಾದ್ರೂ ಒಂದು ಫಲವನ್ನ ನಿರೀಕ್ಷಣೆ ಮಾಡ್ತೀವಿ ಅಲ್ವಾ. ಸೊ ಇವಾಗ ಯಜ್ಞ ಮಾಡಿದಾಗ, ಇವಾಗ ಪುತ್ರ ಕಾಮೇಷ್ಟಿ ಯಜ್ಞ ಅಂತಂದ್ರೆ ಅವ್ರಿಗಲ್ಲಿ ಒಳ್ಳೆ ಮಗ ಪಡ್ಕೋಬೇಕು ಅಂತ ಬಿಟ್ಟು ಯಾವ್ದೋ ಒಂದು ಆಸೆ ಇರುತ್ತೆ. ಇವಾಗ ದಾನ ಮಾಡಿದಾಗ್ಲೂ ನನಗೆ ಪುಣ್ಯ ಬರ್ಲಿ, ನಾನು, ನನ್ನವರು, ನನ್ನ ಮನೆಯವರೆಲ್ಲರೂ ಸಹ ಸಂತೋಷವಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ. ತಪಸ್ ಮಾಡಿದಾಗ್ಲೂ ಅಷ್ಟೇ, ಎಷ್ಟೊಂದು ವರವನ್ನ ನಾವು ಬೇಡ್ಕೋತೀವಿ. ನನಗೆ ಹಾಗ್ಬೇಕು, ಹೀಗ್ಬೇಕು, ನಾನು ನೋಡ್ದ ಹಾಗೆ ನಾವು ಮರಣವೇ ಬೇಡ ಅಂತ ಹೇಳ್ಬಿಟ್ಟು ಹಿರಣ್ಯಕಶಿಪು ಕೇಳ್ಕೊತಾ ಇದ್ದಾರೆ ಅಲ್ವಾ. ಈ ತರ ನಾವು ಯಜ್ಞ, ದಾನ, ತಪಸ್ ಮಾಡಿದಾಗ ಯಾವ್ದೋ ಒಂದು ಅಪೇಕ್ಷೆ ಇಟ್ಕೊಂಡೆ ನಾವು ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ನಮ್ಮನ್ನ ಬಂಧನಕ್ಕೆ ಒಳಗಾಗತ್ತೆ. ಅದಕ್ಕೋಸ್ಕರ ಅಯ್ಯೋ ಇದೆಲ್ಲ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತಲ್ಲ ಯಜ್ಞ, ದಾನ, ತಪಸ್ಸು ಅಂತ ಹೇಳ್ಬಿಟ್ಟು ಇವಾಗ ಸನ್ಯಾಸತ್ವ ತಗೊಂಡವ್ರು ಏನ್ ಮಾಡ್ತಾರೆ, ಯಜ್ಞ, ದಾನ, ತಪ ಇದನ್ನೆಲ್ಲ ನಾನು ಬಿಟ್ಬಿಡೋಣ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದ್ರಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ರೆ, ಯಜ್ಞ, ದಾನ, ತಪಸ್ಸು ಈ 3 ನಾವು ಬಿಡ್ಲೇ ಕೂಡ್ದು. ಯಾಕೆ ಅಂತಂದ್ರೆ ಈ ಯಜ್ಞ, ದಾನ, ತಪಸ್ಸು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತೆ. ಅದಕ್ಕೆ ನಾವು ನೋಡಿದ್ವಿ ಈಗ ಷಡ್ಗೋಸ್ವಾಮಿಗಳು ಅಲ್ಲ, ಅವ್ರು ಎಲ್ಲವನ್ನ ತ್ಯಜಿಸಿ ಅವರು ವೃಂದಾವನಕ್ಕೆ ಹೋದ್ರು. ವೃಂದಾವನದಲ್ಲಿ ಒಂದು ಮನೆಯನ್ನು ಸಹ ಮಾಡ್ಕೊಳ್ಳಿಲ್ಲ. ಅವರು ಗಿಡದ ಕೆಳಗಡೆ ಅವ್ರು ಇರ್ತಾ ಇದ್ರು. ಒಂದು ಗಿಡದ ಕೆಳಗಡೆ 2 ದಿನ ಅಥವಾ 3 ದಿನಕ್ಕಿಂತ ಅವ್ರು ಹೆಚ್ಚು ಇರ್ತಾ ಇರ್ಲಿಲ್ಲ. ಅಂತವ್ರನ್ನು ಸಹ ಅವ್ರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊತಾ ಇದ್ರು ಅಲ್ವಾ. ಅಂದ್ರೆ ಸಂಖ್ಯಾಪೂರ್ವಕ ನಾಮ ಏನು ನಟಿಬಿಹಿ ಅಂತ ಹೇಳ್ತಾರೆ. ಅಂದ್ರೆ ಸಂಖ್ಯಾಪೂರ್ವಕವಾಗಿ ಮಾಡ್ಕೊತಾ ಇದ್ರು. ಎಷ್ಟು ಶ್ರದ್ಧೆ ಅಂದ್ರೆ ಇವಾಗ 64 ರೌಂಡ್ಸ್ ಮಾಡ್ಕೋಬೇಕಂದ್ರೆ 64 ರೌಂಡ್ಸ್ ಮಾಡ್ಕೋತಾ ಇದ್ರು. ಸಂಖ್ಯಾಪೂರ್ವಕ ನಾಮಗಾನ ನಟಿಬಿಹಿ ಅಲ್ವಾ. ನೋಡಿ, ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಆದ್ರೂ ಸಹ ಅವರು ಬಿಟ್ಟಿಲ್ಲ ಅಲ್ವಾ. ಸಂಕೀರ್ತನ ಯಜ್ಞವನ್ನ ಅವರು ಮಾಡ್ತಾ ಇದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಪಾವನಾನಿ ಮನುಷ್ಯನಾಂ. ಈ ಯಜ್ಞ, ದಾನ, ತಪ ಈ 3 ಸಹ ಒಬ್ಬ ಮನುಷ್ಯನನ್ನ ಪಾವನಗೊಳಿಸುತ್ತೆ, ಅವರನ್ನ ಪರಿಶುದ್ಧಗೊಳಿಸುತ್ತೆ, ಅವರ ಹೃದಯವನ್ನ ಪರಿಶುದ್ಧಗೊಳಿಸುತ್ತೆ. ಅದಕ್ಕೋಸ್ಕರ ಈ 3 ಬಿಡ್ಲೇಬಾರ್ದು. ನಮ್ಗೆ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನಮ್ಗೆ 4 ತೊಂದರೆಗಳಿದೆ ಅಲ್ವಾ. ಸೊ ಜನ್ಮ, ಮೃತ್ಯು, ಜರಾ, ವ್ಯಾಧಿ. ನಾವ್ ಎಷ್ಟೇ ಈ ಸೈನ್ಸ್ ಅನ್ನೋದು ಮುಂದುವರೆದ್ರೂ ಸಹ ಈ ಜನ್ಮ, ಮೃತ್ಯು, ಜರಾ, ವ್ಯಾಧಿಗೆ ಯಾವುದೇ ಒಂದು ಪರಿಹಾರವನ್ನ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ 3 ಕ್ಲೇಶಗಳಿದೆ. ಆದಿದೈವಿಕ, ಆದಿ ಭೌತಿಕ ಮತ್ತೆ ಆಧ್ಯಾತ್ಮಿಕ ಕ್ಲೇಶಗಳಿದೆ. ಈ 3 ಕ್ಲೇಶಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 17ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ಸೊ ಯಜ್ಞ, ದಾನ, ತಪವನ್ನ ನಾವ್ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಯಾಕೆ ಅಂತ ಹೇಳ್ತೀರಾ ಯಾರಾದ್ರೂ, ಜ್ಞಾಪಿಸ್ಕೋತೀರಾ? ಆಧ್ಯಾತ್ಮಿಕ ಪ್ರಗತಿಗೆ ಮಾತಾಜಿ. ಯಾವ ತರ ಮಾತಾಜಿ? ಯಜ್ಞ ಮಾಡಿದ್ರೆ ನಾವು ಯಾವ ಕ್ಲೇಶದಿಂದ ಹೊರಗಡೆ ಬರ್ಬೋದು, ದಾನ ಮಾಡಿದ್ರೆ ಯಾವ ಕ್ಲೇಶದಿಂದ ಹೊರಗಡೆ ಬರ್ಬೋದು, ತಪಸ್ ಮಾಡಿದ್ರೆ ಯಾವ ಕ್ಲೇಶದಿಂದ ಹೊರಗಡೆ ಬರ್ಬೋದು? ದಾನ ಮಾಡಿದರೆ ನಮ್ಮ ಸಂಪತ್ತು ಪ್ಯೂರಿಫೈ ಆಗುತ್ತೆ ಮಾತಾಜಿ. ಹೌದು. ತಪಸ್ಸು ಮಾಡಿದರೆ ಮನಸ್ಸು ಶುದ್ಧ ಆಗುತ್ತೆ ಮಾತಾಜಿ. ಯಜ್ಞ ಮಾಡಿದರೆ ಆಚರಣೆ ಶುದ್ಧ ಆಗುತ್ತೆ. ಓಕೆ. ಸೊ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ, ಸೊ ಯಜ್ಞ ಮಾಡಿದ್ರೆ ನಾವು ಯಾವ ಒಂದು ಕ್ಲೇಶದಿಂದ ಹೊರಗಡೆ ಬರ್ಬೋದು. ಯಜ್ಞ ಮಾಡಿದ್ರೆ ಯಾರಿಗೆ ತೃಪ್ತಿ ಆಗತ್ತೆ?
ವಿಷ್ಣುವಿಗೆ ತೃಪ್ತಿ ಆಗುತ್ತೆ. ವಿಷ್ಣುವಿಗೆ ತೃಪ್ತಿ ಆಗುತ್ತೆ. ಭಗವಂತನಿಗೆ. ವಿಷ್ಣುವಿಗೆ ತೃಪ್ತಿ ಆಗಕ್ಕಿಂತ ಮುಂಚೆ ಯಾರ ಮೂಲಕ ಅದು ವಿಷ್ಣುವಿಗೆ ಸೇರುತ್ತೆ? ಅದು ಹವಿಸ್ಸು ಅದೆಲ್ಲ ನಾವು ಕೊಡೋದು ದೇವತೆಗಳ ಮೂಲಕ. ದೇವತೆಗಳ ಮೂಲಕ. ನಮ್ಗೆ ಇವಾಗ ಆದಿ ದೈವಿಕ ಕ್ಲೇಶಗಳು ಯಾರಿಂದ ಬರ್ತಾ ಇದೆ? ದೇವತೆಗಳಿಂದ. ದೇವತೆಗಳಿಂದ. ಸೊ ನಾವ್ ಇವಾಗ ಯಜ್ಞ ಮಾಡಿದ್ರೆ ಯಾರಿಗೆ ಸಂತೃಪ್ತಿ ಆಗತ್ತೆ? ದೇವತೆಗಳಿಂದ. ದೇವತೆಗಳಿಗೆ ಸಂತೃಪ್ತಿ ಆದಾಗ ಏನಾಗುತ್ತೆ? ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗತ್ತೆ ಅಲ್ವಾ? ಅಲ್ಲಿ ಯಾವುದೇ ಒಂದು ಅತಿ ಉಷ್ಣ ನಾವ್ ನೋಡಿದ್ವಲ್ವ ಇವಾಗ ರಾಮರಾಜ್ಯ ಅಥವಾ ಯುಧಿಷ್ಠಿರ ಮಹಾರಾಜನ ಆಡಳಿತದಲ್ಲೆಲ್ಲ ಅಲ್ಲಿ ಹೆಚ್ಚು ಮಳೆ ಆಗ್ಲಿ, ಹೆಚ್ಚು ಶಾಖ ಆಗ್ಲಿ, ಹೆಚ್ಚು ಏನು ಥಂಡಿ ಆಗ್ಲಿ ಯಾವ್ದು ಇರ್ಲಿಲ್ಲ. ಎಲ್ಲವೂ ಸಹ ಸಮಾನವಾಗಿ ಇರ್ತಾ ಇತ್ತು ಅಲ್ವಾ? ಅಂದ್ರೆ ಎಲ್ಲರನ್ನು ಅವ್ರ ಯಜ್ಞವನ್ನ ಸರಿಯಾಗಿ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲಾ ದೇವತೆಗಳು ಸಂತೃಪ್ತರಾಗಿದ್ರು ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಆದಿ ದೈವಿಕ ಕ್ಲೇಶಗಳು ಬರೋದಿಲ್ಲ. ಸೊ ಅದೇ ತರ ನಾವು ದಾನವನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ನೋಡಿ, ನಾವ್ ಎಲ್ಲರಿಂದನೂ ಸಹ ಇಲ್ಲಿ ಸಹಾಯವನ್ನ ಪಡ್ಕೋತಾ ಇದ್ದೀವಿ ಅಲ್ವಾ? ನಾನು ಯಾರಿಂದನೂ ಸಹಾಯ ಪಡೆದ್ರೆ ನಾನು ಜೀವನ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾರು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವ್ ಇವಾಗ ಬೇರೆಯವರಿಂದ ಸಹಾಯವನ್ನ ಪಡೆದ್ರೆ ನಾವು ಅದೇ ತರ ಬೇರೆಯವ್ರಿಗೂ ಸಹ ನಾವು ಸಹಾಯವನ್ನ ಮಾಡ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಇವಾಗ ಗೃಹಸ್ಥರಾಗಿದ್ರೆ ಈ ದಾನವನ್ನ ಮಾಡ್ಲೇಬೇಕು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ ಹಿಂದಿನ ಅಧ್ಯಾಯಗಳಲ್ಲಿ. ಸೊ ದಾನ ಮಾಡಿದ್ರೆ ನಾವು ಯಾವ ಒಂದು ಕ್ಲೇಶದಿಂದ ನಾವು ಹೊರಗಡೆ ಬರಬಹುದು? ಆದಿ ಭೌತಿಕದಿಂದ. ಹೌದು ಮಾತಾಜಿ, ಆದಿ ಭೌತಿಕದಿಂದ ನಾವು ಹೊರಗಡೆ ಬರ್ಬೋದು. ಅದೇ ತರ ತಪಸ್ ಮಾಡಿದ್ರೆ ಏನಾಗತ್ತೆ? 3 ರೀತಿಯ ತಪಸ್ಸಿದೆ ಅಲ್ವಾ? ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು, ಮತ್ತೆ ದೇಹದ ತಪಸ್ಸು. ಈ 3 ರೀತಿಯ ತಪಸ್ಸನ್ನ ಮಾಡಿದ್ರೆ ಏನಾಗತ್ತೆ? ಯಾವ ಒಂದು ಕ್ಲೇಶದಿಂದ ಹೊರಗಡೆ ಬರ್ಬೋದು ನಾವು? ಆಧ್ಯಾತ್ಮಿಕ ಅಲ್ವಾ? ಯಾಕಂದ್ರೆ ನಮ್ಮ ದೇಹವೇ ನಮ್ಗೆ ತೊಂದರೆ ಕೊಡುತ್ತೆ, ನಮ್ಮ ಮನಸ್ಸೇ ನಮ್ಗೆ ತೊಂದರೆ ಕೊಡುತ್ತೆ. ನಾವ್ ಇವಾಗ ಈ ತಪಸ್ಸನ್ನ ಮಾಡಿದ್ರೆ ಏನಾಗತ್ತೆ? ನಾವ್ ಈ ಆಧ್ಯಾತ್ಮಿಕ ಕ್ಲೇಶದಿಂದ ನಾವು ಹೊರಗಡೆ ಬರಬಹುದು. ಸೊ ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚದಲ್ಲಿ ಇರೋ ತನಕ ನಾವು ಈ 4 ತಾಪತ್ರಯಗಳು, ಈ 3 ಕ್ಲೇಶಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಸೃಷ್ಟಿ ಮಾಡೋದೇ ಹಾಗೆ, ದುಃಖಾಲಯಂ ಅಶಾಶ್ವತಂ ಆತರ ಅವರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇಂತಹ ಒಂದು ಜಾಗದಲ್ಲಿ ಇಟ್ಕೊಂಡು ನಾನು ಸಂತೋಷವಾಗಿರ್ಬೇಕಪ್ಪ ಅಂದ್ರೆ ನಾವು ತಪ್ಪನ್ನ ನಾವು ಇಚ್ಛೆ ಪಡ್ತಾ ಇದೀವಿ ಅಲ್ವಾ? ನಾವ್ ಇಲ್ಲಿ ಸಂತೋಷವನ್ನ ನಾವೇನಾದ್ರೂ ಇಚ್ಛೆ ಪಟ್ರೆ ಇದು ತಪ್ಪು. ಯಾಕಂದ್ರೆ ಇದು ಈ ಜಾಗ ಆತರ ಅಲ್ಲ. ನಾನು ಇವಾಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಮಾತ್ರೆ ನುಂಗೋದಿಲ್ಲ, ನನ್ನ ಕಾಯಿಲೆ ಬಂದಿರುತ್ತೆ, ಡಾಕ್ಟರ್ ಹತ್ರ ಹೋದಾಗ ನನ್ಗೆ ಇಂಜೆಕ್ಷನ್ ಕೊಡಬಾರ್ದು, ಮಾತ್ರೆ ಕೊಡಬಾರ್ದು ಅಂದ್ರೆ ರೋಗ ವಾಸಿ ಆಗೋದು ಹೇಗೆ ಅಲ್ವಾ? ಅದಕ್ಕೋಸ್ಕರನೇ ನಮ್ಗೆ ಈ ದುರ್ಗಾ ಮಾತೆ ಏನ್ ಮಾಡ್ತಾ ಇದಾರೆ? ಅವಳು ತ್ರಿಶೂಲವನ್ನ ಇಟ್ಕೊಂಡು ನಮ್ಗೆ ಈ 3 ಕ್ಲೇಶಗಳನ್ನ ಕೊಡ್ತಾ ಇದ್ದಾರೆ. ನೀವ್ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಜಾಗ ಅಲ್ಲ. ಸೊ ನೀವು ಇಲ್ಲಿ ಭಕ್ತಿಯನ್ನ ಮಾಡಿ, ಭಕ್ತಿಯಿಂದ ಮಾಡಿದ್ರೆ ಅಷ್ಟೇ ನೀವು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಅಲ್ಲಿ ಶ್ರೀಮತಿ ರಾಧಾರಾಣಿ ಯಾವ ತರ ನಿಂತಿದ್ದಾರೆ? ಅವರು ಬೊಕ್ಕೆನ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅವರು ಹೂವಿನ ಗೊಂಚಲನ್ನ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಮಕ್ಳೇ ನೀವು ಬನ್ನಿ, ನೀವು ನನ್ನ ಮಕ್ಕಳು ಅಲ್ವಾ, ನೀವ್ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಅವರು ಬೊಕ್ಕೆನ ಇಟ್ಕೊಂಡು ರೆಡಿ ಆಗಿದ್ದಾರೆ ಅಲ್ವಾ? ಇಲ್ಲಿ ನಮ್ಗೆ ದುರ್ಗಾ ಮಾತೆ ನೀವ್ ಅಲ್ಲಿ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಅಲ್ಲಿ ನಮ್ಗೆ ಶ್ರೀಮತಿ ರಾಧಾರಾಣಿ ನಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ಆದ್ರೆ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಇಲ್ಲ. ನಮ್ಗೆ ಎಷ್ಟು ಪುಣ್ಯ ಮಾಡಿದ್ರೆ ನಮ್ಗೆ ಜ್ಞಾನ ಸಿಕ್ಕಿದೆ, ಆದ್ರೆ ನಾವ್ ಇದನ್ನ ಸೀರಿಯಸ್ ಆಗಿ ತಗೊಂಡು ನಾವು ಇದನ್ನ ಆಚರಣೆ ಮಾಡೋ ತರ ನಾವು ಇಲ್ಲ. ಆದ್ರೆ ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ರೆ, ಯಜ್ಞ ದಾನ ತಪಸ್ಸುಗಳನ್ನ ಇದು ಕಾಮ್ಯ ಕರ್ಮ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಬಿಡ್ಕೂಡ್ದು, ಇದನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ಇದು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಜ್ಞದಲ್ಲಿ ಇನ್ನೊಂದು ವಿವಾಹ ಯಜ್ಞವನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಿವಾಹ ಯಜ್ಞ ಅನ್ನೋದು ಒಬ್ಬ ಮನುಷ್ಯನನ್ನ ಅದು ಏನು ಪ್ಯೂರಿಫೈ ಮಾಡುತ್ತೆ. ಯಾಕೆ ಅಂದ್ರೆ ನೋಡಿ, ಇವಾಗ ಈ ಲೈಂಗಿಕ ಸುಖ ಅನ್ನೋದನ್ನ ನಾವು ಶಾಸ್ತ್ರ ರೀತಿಯಲ್ಲಿ ನ್ಯಾಯಯುತವಾಗಿ ನಾವು ಆಚರಿಸ್ಬೇಕು ಅಂತಂದ್ರೆ ಮದುವೆಯನ್ನ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಅದು ಅನೈತಿಕ, ಅವರು ಲೈಂಗಿಕ ಸಂಪರ್ಕವನ್ನ ಪಡಿತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ವಿವಾಹ ಯಜ್ಞ ಅನ್ನೋದನ್ನು ಸಹ ಅದು ಒಂದು ಯಜ್ಞ, ಅದು ಮನುಷ್ಯನನ್ನ ಪರಿಶುದ್ಧಗೊಳಿಸುತ್ತೆ. ಮತ್ತೆ ಸನ್ಯಾಸಿಗಳು ಈ ವಿವಾಹ ಅವ್ರು ಮಾಡ್ಕೊಳೋದೇ ಆಗ್ಲಿ ಅಥವಾ ಬೇರೆಯವರಿಗೆ ವಿವಾಹವನ್ನ ಮಾಡ್ಕೊಳ್ಲಿಕ್ಕೆ ಬೆಂಬಲ ಕೊಡೋದೇ ಆಗ್ಲಿ ಅವ್ರು ಮಾಡ್ಕೂಡ್ದು ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಪ್ರಭುಪಾದರು ಯಜ್ಞವನ್ನ ಅವ್ರು ಮಾಡಿದ್ರು, ವಿವಾಹ ಯಜ್ಞಗಳನ್ನ ಮಾಡಿದ್ರಲ್ವಾ? ಎಷ್ಟು ಜೋಡಿಗಳಿಗೆ ಅವರು ಮದ್ವೆ ಮಾಡಿಸಿದ್ರು. ಇಲ್ಲಾಂದ್ರೆ ಅವರೆಲ್ಲರನ್ನೂ ಸಹ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅದು ಅನೈತಿಕ ಸಂಬಂಧ ಆಗತ್ತೆ ಅಲ್ವಾ? ಈ ಹುಡುಗಿ ಇಷ್ಟ ಆಗಿಲ್ಲ ಅಂದ್ರೆ ನಾಳೆ ದಿವಸ ಇನ್ನೂ ಒಂದು ಹುಡುಗಿ ಜೊತೆ ಅವರು ಇರ್ತಾ ಇದ್ರು, ಅಥವಾ ಈ ಹುಡುಗ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಹುಡುಗನ ಜೊತೆ ಅವರು ಹೋಗ್ತಾ ಇದ್ರು ಅಲ್ವಾ? ಅದು ಅನೈತಿಕ ಸಂಬಂಧ ಬಂದ್ರೆ ಏನಾಗುತ್ತೆ? ಅದು ಪಾಪ ಆಗತ್ತೆ ಅಲ್ವಾ? ನಾವು ತಿಳ್ಕೊಂಡಿದೀವಿ ಅದು ಆ 4 ಪಾಪಗಳನ್ನ ನಾವು ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ನಿಯಂತ್ರಕ ತತ್ವಗಳನ್ನ ಪಾಲಿಸ್ಬೇಕು ಅಂತ. ಇವಾಗ ಪ್ರಭುಪಾದ ಏನ್ ಮಾಡಿದ್ರು? ಅವ್ರನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಲಿಕ್ಕೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತಿ ಆಗ್ಲಿ, ಅವರು ಮುಂದುವರಿಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿವಾಹವನ್ನ ಮಾಡಿದ್ರು, ವಿವಾಹ ಯಜ್ಞಗಳನ್ನ ಅವರು ಮಾಡಿದ್ರು. ಅಂದ್ರೆ ಇವಾಗ ಏನಕ್ಕೋಸ್ಕರ ಮಾಡಿದ್ರು? ಅವ್ರ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದ್ರ ಅಥವಾ ಅಲ್ಲಿ ಯಾವ್ದಾದ್ರು ಒಂದು ಉದ್ದೇಶ ಇತ್ತಾ ಆ ಕರ್ಮದಲ್ಲಿ? ಪ್ರಭುಪಾದರು ಮಾಡಿರುವಂತಹ ಯಜ್ಞದಲ್ಲಿ ಪ್ರಜ್ಞೆ ಪ್ರಚಾರ ಅವರೆಲ್ಲರನ್ನು ಸಹ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿಲಿ, ಈ ಕೃಷ್ಣ ಪ್ರಜ್ಞೆಯನ್ನ ಅವರು ಎಲ್ಲ ಕಡೆ ಪ್ರಚಾರ ಮಾಡ್ಲಿ, ಅವರು ಸಹ ಕೃಷ್ಣ ಪ್ರಜ್ಞೆಗೆ ಬರ್ಲಿ, ಹಿಪ್ಪಿಗಳೆಲ್ಲ ಹ್ಯಾಪಿಗಳಾಗ್ಲಿ ಅನ್ನೋ ಒಂದು ಇಚ್ಛೆ ಇತ್ತು ಪ್ರಭುಪಾದರಿಗೆ. ಅದಕ್ಕೆ ಆ ಕರ್ಮದ ಉದ್ದೇಶ ತುಂಬಾ ಮುಖ್ಯ
ಅಲ್ವಾ? ಆ ಕರ್ಮದ ಉದ್ದೇಶ ಇಂದ್ರಿಯ ಸುಖವೋ ಅಥವಾ ಅದು ಭಗವಂತನ ಸೇವೆಯೋ ಅಂತ ಹೇಳ್ಬಿಟ್ಟು ಅದು ತುಂಬಾ ಮುಖ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ವಿವಾಹ ಯಜ್ಞವನ್ನ ಅವ್ರು ಬಿಡ್ಲಿಲ್ಲ, ಅವರು ಮಾಡ್ತಾರೆ ಅಲ್ವಾ? ಅದೇ ತರನೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ದಾನ ಕೊಟ್ಟಾಗ ಏನಾಗುತ್ತೆ, ನಮ್ಮ ಹೃದಯ ಪರಿಶುದ್ಧ ಆಗತ್ತೆ. ಸೊ ತಪಸ್ಸನ್ನ ಮಾಡಿದ್ರೆ ಏನಾಗತ್ತೆ, ಅದು ನಮ್ಮ ಮನಸ್ಸು ಮಾತು ಮತ್ತೆ ಏನು ಮನಸ್ಸು ಮಾತು ಇನ್ನೊಂದೇನೋ ದೇಹ, ಆ ಮೂರನ್ನು ಸಹ ಅದು ಸರಿಯಾಗಿದ್ರೆ ಅಷ್ಟೇ ನೋಡಿ ನಾನು ಕುತ್ಕೊಂಡು ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಚಾಂಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಅವಾಗ ಏನಾಗುತ್ತೆ, ಆಧ್ಯಾತ್ಮಿಕ ಮುನ್ನಡೆ ಆಗತ್ತೆ. ಆಧ್ಯಾತ್ಮಿಕ ಮುನ್ನಡೆಗೆ ಬೇಕಾಗಿರುವಂತಹ ಮನಃಶಾಂತಿ ತಪಸ್ ಮಾಡೋದ್ರಿಂದ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಜ್ಞ ದಾನ ತಪಸ್ಸು ಈ ಮೂರನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು 6ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಅನ್ವಾದ: ಪಾರ್ಥನೆ, ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಲ್ವಾ ನೋಡಿ, ಕೊನೆಗೆ ಕೃಷ್ಣನ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ ಅಲ್ವಾ? ಇವಾಗ ನನ್ನ ಅಭಿಪ್ರಾಯ ಯಾರಿಗೂ ಮುಖ್ಯ ಅಲ್ಲ, ಕೃಷ್ಣ ಏನ್ ಹೇಳ್ತಾರೆ ಅದು ಮುಖ್ಯ. ಸೊ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಯಾವ ತರ ನಾವು ಕರ್ಮವನ್ನ ಮಾಡ್ಬೇಕು, ಕರ್ತವ್ಯ ಕರ್ಮಗಳನ್ನ ಯಾವ ತರ ಮಾಡ್ಬೇಕು, ಆಸಕ್ತಿ ಇಲ್ಲದೆ, ಕರ್ತವ್ಯ ಅಂತ ಮಾಡ್ಬೇಕು. ಫಲಾಪೇಕ್ಷೆ ಇಲ್ಲದೆ, ಫಲವನ್ನ ನಿರೀಕ್ಷೆ ಇಲ್ಲದೆ ಯಾವ ತರ ಒಂದು ಮನಸ್ಥಿತಿಯಲ್ಲಿ ಮಾಡ್ಬೇಕು, ಕರ್ತವ್ಯ ಎನ್ನುವ ಮನಸ್ಥಿತಿಯಲ್ಲಿ ಕರ್ತವ್ಯ ಅಂತ ಮಾಡ್ಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ ಅಲ್ವಾ? ಇವಾಗ ನೋಡಿ, ನಾನು ಕೆಲ್ಸಕ್ಕೆ ಹೋದಾಗ ನನಗಲ್ಲಿ ನನ್ನ ಸಂಬಳವನ್ನೇ ನಾನು ನಿರೀಕ್ಷಣೆ ಮಾಡಬಾರ್ದು, ಹಾಗೆ ಕೆಲಸ ಮಾಡ್ಬೇಕು ಅಂದ್ರೆ ನನಗೆ ಉತ್ಸಾಹ ಇರುತ್ತಾ? ಇಲ್ಲ ಮಾತಾಜಿ, ಇಲ್ಲ ಅಲ್ವಾ? ಆದ್ರೆ ಕೃಷ್ಣ ಏನ್ ಹೇಳ್ತಾರೆ ನಮ್ಗೆ 3ನೇ ಅಧ್ಯಾಯದಲ್ಲಿ ಹೇಳಿದ್ರು ಅಲ್ವಾ, ನೀನು ಉತ್ಸಾಹದಿಂದನೇ ಮಾಡ್ಬೇಕು. ನಿನ್ಗಲ್ಲಿ ಕರ್ಮದ ಫಲದ ಮೇಲೆ ನಿನಗೆ ಯಾವುದೇ ಒಂದು ಅಧಿಕಾರ ಇಲ್ದಲೇ ಇದ್ದಾಗ ನೀನ್ ಅವಾಗ ನಿರುತ್ಸಾಹ ತೋರೋ ಹಾಗಿಲ್ಲ, ನೀನು ಉತ್ಸಾಹದಿಂದನೇ ಮಾಡ್ಬೇಕು, ನಿನ್ನ ಕರ್ತವ್ಯ ಅನ್ಕೊಂಡು ನೀನು ಮಾಡ್ಬೇಕು ಅಂತ ಹೇಳ್ತಾರೆ. ನೋಡಿ, ಇದು ತುಂಬಾ ಮುಖ್ಯವಾಗಿರೋದು. ನಾವು ಕರ್ಮವನ್ನ ಹೇಗೆ ಮಾಡ್ಬೇಕು, ಅದಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು. ಇವಾಗ ನಾನು ಕೆಲ್ಸಕ್ಕೆ ಹೋದ್ರೂ ಅಷ್ಟೇನೆ, ಆ ಕೆಲಸದ ಮೇಲೆನೆ ಆಗ್ಲಿ, ಆ ಕೆಲಸದಲ್ಲಿ ಮಾಡೋ ಕಡೆ ಇರುವಂತಹ ಜನಗಳ ಮೇಲೆ ಆಗ್ಲಿ, ಅಲ್ಲಿಂದ ಬರುವಂತಹ ಹಣದ ಮೇಲೆ ಆಗ್ಲಿ, ಯಾವುದೇ ಒಂದು ಆಸಕ್ತಿ ಇಲ್ದಲೆ ಇದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಅಂತಹ ಒಂದು ಮನೋಭಾವದಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಕೃಷ್ಣ. ಇದು ಕೃಷ್ಣನ ಅಭಿಪ್ರಾಯ. ಅದಕ್ಕೆ ಇದು ತುಂಬಾ ಮುಖ್ಯವಾದದ್ದು. ನಾವ್ ಹೇಗೆ ಕರ್ಮವನ್ನ ಮಾಡ್ಬೇಕು ಅಂದ್ರೆ ಆಸಕ್ತಿ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ನಾವ್ ಯಾವುದೇ ಒಂದು ಕರ್ಮ ಕೃಷ್ಣ ಪ್ರಜ್ಞೆಗೆ ಅದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ, ಅದು ನಮ್ಗೆ ಅದ್ರಲ್ಲಿ ಮುಂದುವರಿಲಿಕ್ಕೆ ಸಹಾಯ ಮಾಡುತ್ತೆ ಅಂತಂದ್ರೆ ಅದನ್ನ ನಾವ್ ಯಾವಾಗ್ಲೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಸಕಾಮ ಕರ್ಮ ಮತ್ತೆ ನಿಷ್ಕಾಮ ಕರ್ಮ, ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಸೊ ಇವಾಗ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದ್ರಲ್ಲಿ ಬಂದಿರೋ ಫಲದಲ್ಲಿ ನಾನು ಇವಾಗ 100 ಹಣ್ಣುಗಳು ನನಗೆ ಸಿಗುತ್ತೆ ಅನ್ಕೊಳ್ಳಿ. ನಾನು ಕಷ್ಟಪಟ್ಟು ಒಂದು ಮರವನ್ನ ಬೆಳೆಸಿದಾಗ 100 ಹಣ್ಣು ಸಿಕ್ಕಿದಾಗ ಅದರಲ್ಲಿ ನಾನು 90 ಹಣ್ಣುಗಳನ್ನ ನಾನು ಇಟ್ಕೊಂಡ್ಬಿಟ್ಟು ಇನ್ನು 10 ಹಣ್ಣುಗಳನ್ನ ಕೃಷ್ಣನಿಗೆ ಕೊಟ್ರೆ ಅದು ಸಕಾಮ ಕರ್ಮ ಯೋಗ ಆಗತ್ತೆ. ಆದ್ರೆ ನಮ್ಗಿನ್ನ ಅಂತ ಮನಸ್ಥಿತಿ ಬಂದಿಲ್ಲ ಅಂದ್ರೆ ಸರಿ, ಇಂತಹ ಒಂದು ಮನಸ್ಥಿತಿಲೇ ನಾವ್ ಇದೀವಿ. ಆದ್ರೆ ನಿಷ್ಕಾಮ ಕರ್ಮ ಯೋಗ ಅಂತಂದ್ರೇನು, ಇವಾಗ 100 ಹಣ್ಣುಗಳನ್ನ ನಾನು ಬೆಳೆದ್ರೆ ನನ್ನ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಮತ್ತೆ ನನ್ನನ್ನ ನಂಬಿರೋಂತವ್ರನ್ನ ನಾನು ನನ್ಗೆ ಏನ್ ಜವಾಬ್ದಾರಿ ಇದೆ ಅವ್ರನ್ನ ಸಾಕಿ ಸಲಹಬೇಕಲ್ಲ, ಅವ್ರನ್ನ ನೋಡ್ಕೊಳ್ಲಿಕ್ಕೆ ನನಗೆ 10 ಹಣ್ಣುಗಳಾದ್ರೆ ಸಾಕು. ಆದ್ರೆ ನನ್ನ ಮನಸ್ಥಿತಿ ಏನಿದೆ, ನನಗೆ 90 ಹಣ್ಣುಗಳು ಬೇಕು, ಕೃಷ್ಣನಿಗೆ 10 ಹಣ್ಣು ಸರಿ, ಕೃಷ್ಣನಿಂದನೇ ನನಗೆ ಇದೆಲ್ಲ ಬಂದಿರೋದು, ಆಯ್ತು ಅವ್ರಿಗೊಂದು 10 ಹಣ್ಣು ಕೊಡೋಣ ಅಂತ ಅನ್ಕೊಂಡ್ರೆ ಅದು ಸಕಾಮ ಕರ್ಮಯೋಗ ಆಗತ್ತೆ. ಆದ್ರೆ ಇಲ್ಲಪ್ಪ, ನಾನು ಕೃಷ್ಣನಿಗೆ 90 ಹಣ್ಣುಗಳನ್ನ ಕೊಡ್ತೀನಿ, ನಾನು 10 ಹಣ್ಣುಗಳು ನನಗೆ ಸಾಕು ಈ ಜೀವನವನ್ನ ನಡೆಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಆತರ ಒಂದು ಕರ್ಮವನ್ನ ಮಾಡಿದಾಗ ಏನಾಗುತ್ತೆ, ಅದು ನಿಷ್ಕಾಮ ಕರ್ಮ ಯೋಗ ಆಗುತ್ತೆ ಅಲ್ವಾ? ಸೊ ನಾವು 100ಕ್ಕೆ 100 ಹಣ್ಣುಗಳನ್ನ ನಾವು ಕೃಷ್ಣನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಈ ದೇಹ ಇರೋ ತನಕ ನಾವು ಅದನ್ನ ಪೋಷಣೆಯನ್ನ ಮಾಡ್ಲೇಬೇಕು ಅಲ್ವಾ? ನಮ್ಗೆ ಯಾರನ್ನ ಭಗವಂತ ಕೊಟ್ಟಿದ್ದಾರೆ, ಇವ್ರನ್ನೆಲ್ಲ ನೀವು ಸಾಕಿ ಸಲಹಬೇಕು ಅಂತ ಯಾರನ್ನೆಲ್ಲ ಹೇಳಿದ್ದಾರೆ, ಅವ್ರನ್ನೆಲ್ಲ ನಾವು ಸಾಕಿ ಸಲಹಿ ಆ ಕರ್ತವ್ಯವನ್ನ ಮಾಡ್ಲೇಬೇಕು. ಅದಕ್ಕೆ ಬೇಕಾಗಿರೋಷ್ಟನ್ನ ನಾವು ಇಟ್ಕೊಳ್ಳೇಬೇಕು ಅಲ್ವಾ? ಅದಕ್ಕೋಸ್ಕರ ಅಂತಹ ಕರ್ಮವನ್ನ ಮಾಡಿದಾಗ ಅದು ನಿಷ್ಕಾಮ ಕರ್ಮಯೋಗ ಆಗುತ್ತೆ. ಅವಾಗ ಏನಾಗುತ್ತೆ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಲ್ವಾ? ನಾವು ತುಂಬಾ ಸರಳವಾಗಿ ಬದುಕಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಇಲ್ಲ ನಾನು ಪ್ರತಿ ತಿಂಗಳು ನಾನು ಆ ಬ್ರಾಂಡೆಡ್ ಬಟ್ಟೆನೆ ಹಾಕೋಬೇಕು ಅಥವಾ ಇದೇ ತರನೇ ನಾನು ಜೀವನವನ್ನ ಮಾಡ್ಬೇಕು, ನನ್ನ ಮನೆಯಲ್ಲಿ ಇದೇ ತರದೇ ಎಲ್ಲ ಒಂದು ಫರ್ನಿಚರ್ಸ್ ಇರ್ಬೇಕು ಅಂತ ಅನ್ಕೊಂಡಾಗ ನಾವು ನಿಷ್ಕಾಮ ಕರ್ಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅವಾಗ ಸಕಾಮ ಕರ್ಮವನ್ನೇ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ನಾವೆಲ್ಲನೂ ಸಹ ಸಕಾಮ ಕರ್ಮ ಯೋಗವನ್ನ ನಾವು ಮಾಡ್ತಾ ಇದೀವಿ. ಸ್ವಲ್ಪ ಕೃಷ್ಣನಿಗೆ ಕೊಡ್ತಾ ಇದೀವಿ, ಹೆಚ್ಚಿನದನ್ನ ನಾವು ಉಪಯೋಗಿಸ್ತಾ ಇದೀವಿ ಅಲ್ವಾ?
ನಾವ್ ಇಷ್ಟನ್ನೂ ಮಾಡ್ಲಿಲ್ಲ ಭಗವಂತನಿಗೆ ಅಂದ್ರೆ ನಾವು ಕರ್ಮ ಬಂಧನಕ್ಕೆ ನಾವು ಒಳಗ ಹಾಕ್ತಿವಿ. ಸೊ ನಾವು ಗ್ರಾಜುಯಲ್ ಆಗಿ ನಾವು ಈ ನಿಷ್ಕಾಮ ಕರ್ಮಯೋಗಕ್ಕೆ ಬರ್ಬೇಕಾಗತ್ತೆ. ಆದ್ರೆ ನಾವ್ ಇವಾಗ ಭಕ್ತಿ ಮಾರ್ಗಕ್ಕೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿರೋದ್ರಿಂದ ನಾವು ಇವಾಗ ಏನಾಗ್ತಾ ಇದೆ, ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಎಲ್ಲವನ್ನ ಕೃಷ್ಣನ ಸಂತೋಷಕ್ಕೆ ಮಾಡ್ಲಿಕ್ಕೆ ನಾವು ಕಲ್ತ್ಕೊತಾ ಇದೀವಿ ಅಲ್ವಾ. ನಾವ್ ಯಾವ್ದನ್ನು ಈಗ ತ್ಯಾಗ ಮಾಡ್ತಿಲ್ಲ, ಎಲ್ಲವನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಉಪಯೋಗಿಸೋದನ್ನ ನಾವು ಇವಾಗ ಅಂದ್ರೆ ಅದನ್ನ ಕಲ್ತ್ಕೊತಾ ಇದೀವಿ ನಾವು ಇವಾಗ ಈ ಕೃಷ್ಣ ಪ್ರಜ್ಞೆಯಲ್ಲಿ. ಸೊ ಕೊನೆಯದಾಗಿ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ನಾನು ತ್ಯಾಗ ಮಾಡಿದ್ರು ಅಥವಾ ಸನ್ಯಾಸತ್ವವನ್ನ ತಗೊಂಡ್ರು ಸಹ ಅದರ ಉದ್ದೇಶ ಒಂದೇ, ನಾವು ಕರ್ಮ ಬಂಧನಕ್ಕೆ ನಾವು ಸಿಕ್ಕಾಕೊಳೋದಿಲ್ಲ. ಆದ್ರೆ ಇಲ್ಲಿ ಸನ್ಯಾಸತ್ವಕ್ಕಿನ್ನ ತ್ಯಾಗ ತುಂಬಾ ಅಂದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ನಾವ್ ಯಾವತ್ತು ಕರ್ಮವನ್ನ ನಾವು ತ್ಯಾಗ ಮಾಡ್ಲೇ ಕೂಡ್ದು, ಕರ್ಮದ ಫಲವನ್ನಷ್ಟೇ ತ್ಯಾಗ ಮಾಡ್ಬೇಕು. ಮತ್ತೆ ಯಜ್ಞ, ದಾನ, ತಪ ಈ ಮೂರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೂಡ್ದು. ಈ ಮೂರನ್ನು ಸಹ ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಸೊ ಇಲ್ಲಿ ನಮ್ಗೆ ಏನೇನು ಹೇಳ್ತೇನೆ ನೋಡೋಣ. ಇದನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ. ಓದಿ ಮಾತಾಜಿ. ನಿಯತಸ್ಸತು ಸನ್ಯಾಸ ಕರ್ಮಣೋ ನೋಪಪದ್ಧತೆ ಮೋಹಾತ ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತತ. ನಿಯಮಿತ ಕರ್ತವ್ಯಗಳನ್ನು ಎಂದು ಕೈ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದ್ದು ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ ಏನನ್ನ ಹೇಳ್ತಾರೆ, ನಾವ್ ಇವಾಗ ತ್ಯಾಗ ಅಂದ ತಕ್ಷಣ ನಮ್ಗೆ ಏನ್ಸುತ್ತೆ, ತುಂಬಾ ಒಳ್ಳೇದಪ್ಪ, ಇವಾಗ ಯಾರಾದ್ರೂ ತ್ಯಾಗ ಮಾಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್, ಇವರು ಶ್ರೇಷ್ಠವಾದವರು ಅಂತ ಅನ್ಕೋತೀವಿ. ಆದ್ರೆ ಇಲ್ಲಿ ನಾವ್ ಈಗ ಅರ್ಥ ಮಾಡಿಸ್ತಿದ್ದಾರೆ, ತ್ಯಾಗ ಮಾಡಿದ ಮಾತ್ರಕ್ಕೆ ಅದು ಯಾವ ಗುಣದಲ್ಲಿದೆ ಅಂತ ನಾವು ನೋಡ್ಬೇಕು. ಅವಾಗಷ್ಟೇನೆ ಅದು ತುಂಬಾ ಶ್ರೇಷ್ಠವಾದದ್ದ ತ್ಯಾಗ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಇಲ್ಲಿ ತಾಮಸ ಗುಣದಲ್ಲಿ ಮಾಡಿರುವಂತಹ ತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ತಾಮಸ ಗುಣದಲ್ಲಿರುವಂತಹ ತ್ಯಾಗ ಯಾವ ತರ ಅಂತಂದ್ರೆ, ಸೊ ಇವಾಗ ನೋಡಿ, ನಮ್ಗೆ ಬೆಳಗ್ಗೆ ಬೇಗ ಎದ್ದು ನಮ್ಗೆ ಇವಾಗ ಏನು ಸ್ನಾನ ಮಾಡಿ ನಾವು ಜಪ ಮಾಡ್ಬೇಕು, ಮತ್ತೆ ಅಡಿಗೆ ಮಾಡ್ಬೇಕು, ಇದೆಲ್ಲ ನಮ್ಗೆ ಹೇಳಿದ್ದಾರೆ ಅಲ್ವಾ. ಸೊ ಆದ್ರೆ ಇವೆಲ್ಲವನ್ನ ನಾನು ಮಾಡೋದಿಲ್ಲ ನನ್ಗೆ ಮೋಹದಿಂದ ಅಂತಂದ್ರೆ, ಮೋಹ ಅಂತಂದ್ರೆ ಇಲ್ಯೂಷನ್. ಅಯ್ಯೋ ನಾನು ಇದೆಲ್ಲ ಮಾಡೋದಿಲ್ಲ, ನನಗೆ ಇದರಿಂದ ಏನಾದ್ರೂ ನನಗೆ ಸಿಗುತ್ತಾ, ಅಥವಾ ನನಗೆ ಇದೆಲ್ಲ ಮಾಡೋದ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕಾರಣಗಳನ್ನ ಕೊಟ್ಟು ನಾನು ಇದನ್ನೆಲ್ಲ ತ್ಯಾಗ ಮಾಡಿದ್ರೆ, ಅಂದ್ರೆ ಇದನ್ನೆಲ್ಲ ಬಿಟ್ರೆ, ಬಿಡೋದು ಅಂತಂದ್ರೆ ಇವಾಗ ಇಲ್ಲಿ ತ್ಯಾಗ ಅನ್ನೋದೇ ಅರ್ಥ ಅಲ್ವಾ. ಬಿಟ್ರೆ ಏನಾಗುತ್ತೆ, ಅದು ತಾಮಸ ಗುಣದಲ್ಲಿ ಮಾಡಿರೋದು, ಮೋಹದಿಂದ ತನ್ನ ನಿಯಮಿತ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಯಮಿತ ಅಂತಂದ್ರೆ ಮಾಡ್ಲೇಬೇಕಾಗಿರುವಂತಹ ಕರ್ತವ್ಯ. ಸೊ ಕರ್ತವ್ಯದಲ್ಲಿ 3 ತರದ ಕರ್ತವ್ಯ ಇದೆ ಅಲ್ವಾ. ಯಾರಾದ್ರೂ ಹೇಳ್ತೀರಾ ಯಾವ ಯಾವ ಕರ್ತವ್ಯ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ನಿತ್ಯ ನೈಮಿತ್ತಿಕ. ನಿತ್ಯ ಕರ್ಮಗಳನ್ನ ನಮ್ ಈ ದೇಹ ಇರೋ ತನಕ ನಾವು ಮಾಡ್ಲೇಬೇಕಾಗತ್ತೆ ಅಲ್ವಾ. ಸೊ ನೈಮಿತ್ತಿಕ ಕರ್ಮಗಳು, ಸೊ ನಾವ್ ಇವಾಗ ಪೂಜೆ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ಅವೆಲ್ಲನೂ ಸಹ ಮನುಷ್ಯನಾಗಿ ಮಾಡೋಂಥದ್ದು, ಪ್ರಾಣಿಗಳು ಮಾಡೋದಿಲ್ಲ. ಸೊ ಅದೆಲ್ಲನೂ ನೈಮಿತ್ತಿಕ ಕರ್ಮ. ಮತ್ತೆ ಕಾಮ್ಯ ಕರ್ಮಗಳು ಅಲ್ವಾ, ನಮ್ಮ ಇಂದ್ರಿಯ ಸುಖವನ್ನ ಪೂರೈಸ್ಲಿಕ್ಕೆ ನಾವು ಕೆಲವು ಕರ್ತವ್ಯಗಳನ್ನ ನಾವು ಮಾಡ್ತೀವಿ ಅಲ್ವಾ, ಅದು ಕಾಮ್ಯ ಕರ್ಮಗಳು. ಸೊ ಮತ್ತೆ ನಿಷೇಧ ಕರ್ಮಗಳು, ಮಾಡ್ಲೇಬಾರ್ದು ಅನ್ನೋ ಒಂದು ಕರ್ಮಗಳು ಸಹ ಇದೆ. ಸೊ 3 ಕರ್ಮಗಳು ಮುಖ್ಯವಾಗಿದ್ದು, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಮತ್ತೆ ಕಾಮ್ಯ ಕರ್ಮ. ಸೊ ಇಲ್ಲಿ ಯಾವ್ದನ್ನ ಬಿಡ್ಬೇಕು ಅಂತ ನಮ್ಗೆ ಕೃಷ್ಣ ಹೇಳಿದ್ರು? ಈ 3 ಕರ್ಮದಲ್ಲಿ ಕಾಮ್ಯ ಕಾಮ್ಯ ಕರ್ಮಗಳನ್ನ ಬಿಡ್ಬೇಕು. ಆದ್ರೆ ಇಲ್ಲಿ ತಾಮಸ ಗುಣದಲ್ಲಿರೋರು ಯಾವ ಕರ್ಮಗಳನ್ನ ಬಿಟ್ಬಿಡ್ತಾ ಇದ್ದಾರೆ? ನಿಷೇಧ ಕರ್ಮ, ನಿತ್ಯ ಕರ್ಮವನ್ನು. ಯಾವ ಕರ್ಮಗಳನ್ನ ಬಿಡ್ತಾ ಇದ್ದಾರೆ? ನೈಮಿತ್ತಿಕ. ನಿತ್ಯ ಕರ್ಮಗಳನ್ನ ಎಲ್ಲರೂ ಮಾಡ್ಕೊಳ್ಳೇಬೇಕು ಅಲ್ವಾ. ಸೊ ನಾನು ಹೋಗ್ಬಿಟ್ಟು ಸ್ನಾನ ಮಾಡೋದು, ತಿನ್ನೋದು ಅದೆಲ್ಲ ಮಾಡ್ಲೇಬೇಕು. ಈ ದೇಹ ಇರೋ ತನಕ ನಾನು ಆ ಕೆಲಸಗಳನ್ನ ಮಾಡ್ಲೇಬೇಕು, ನಿತ್ಯ ಕರ್ಮಗಳನ್ನ ಅಲ್ವಾ. ಆದ್ರೆ ನೈಮಿತ್ತಿಕ ಕರ್ಮಗಳನ್ನ ಮಾಡಿದ್ರೆ ಅಷ್ಟೇ ನಾವು ಮನುಷ್ಯರಾಗೋದು ಅಲ್ವಾ. ಸೊ ಇಲ್ಲಿ ಇವ್ರೇನ್ ಮಾಡ್ತಾ ಇದಾರೆ, ತಾಮಸ ಗುಣದಲ್ಲಿರೋರು ಯಾವ್ದನ್ನ ತ್ಯಾಗ ಮಾಡ್ತಾ ಇದಾರೆ? ನೈಮಿತ್ತಿಕ ಕರ್ತವ್ಯಗಳನ್ನ ಬಿಟ್ಬಿಡ್ತಾ ಇದಾರೆ. ನೈಮಿತ್ತಿಕ ಕರ್ತವ್ಯಗಳನ್ನ ಯಾವ್ದ್ಯಾವ್ದು ನಮ್ಗೆ ಕೃಷ್ಣ ಹೇಳಿದ್ದು, ಐಹಿಕ ತೃಪ್ತಿಗಾಗಿ ಮಾಡುವ ಕರ್ಮಗಳನ್ನ ಬಿಟ್ಬಿಡಬೇಕು ಅಂತ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ದೇವ್ರಿಗೋಸ್ಕರ ಆಹಾರ ಸಿದ್ಧ ಮಾಡೋದು, ನೈವೇದ್ಯವನ್ನ ಅರ್ಪಿಸಿ ಪ್ರಸಾದ ಸ್ವೀಕರಿಸೋದು, ಈ ತರ ಆಧ್ಯಾತ್ಮಿಕ ಚಟುವಟಿಕೆಗೆ ನೆರವಾಗುವ ಕರ್ಮಗಳನ್ನ ಬಿಡಲೇಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೆ ಸನ್ಯಾಸಿ ಆದವನು ಅಡಿಗೆ ಮಾಡ್ಕೋಕೂಡ್ದು. ಆದ್ರೆ ಪ್ರಭುಪಾದ್ರು ನಾವು ನೋಡಿದ್ವಿ ಅಲ್ವಾ, ಪ್ರಭುಪಾದ್ರು ಅಡಿಗೆ ಮಾಡ್ತಾ ಇದ್ರು. ಅವ್ರು ಯಾರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ರು? ಭಗವಂತನಿಗೋಸ್ಕರ ಅಡಿಗೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನೋಡಿ, ಅದು ಇವಾಗ ನಿಯಮಿತ ಕರ್ತವ್ಯ ಅಂದ್ರೆ ನೈಮಿತಿಕ ಕರ್ತವ್ಯ, ಅದನ್ನ ಅವರು ಬಿಟ್ಟಿಲ್ಲ ಅಲ್ವಾ. ಸೊ ಅವರು ಕಾಮ್ಯ ಕರ್ಮಗಳನ್ನ ಅಷ್ಟೇ ಅವರು ತ್ಯಾಗ ಮಾಡಿದ್ದಾರೆ, ನೈಮಿತಿಕ ಕರ್ಮಗಳನ್ನ ಅವರು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಇವಾಗ ಯಾರಾದ್ರೂ ಒಬ್ರು
ಈ ನೈಮಿತ್ತಿಕ ಕರ್ಮಗಳನ್ನು ತ್ಯಾಗ ಮಾಡ್ಬಿಟ್ರೆ ಅದು ತಾಮಸ ಗುಣದಲ್ಲಿ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಸೊ ಅದೇ ತರ ಇವಾಗ ರಾಜಸಿಕ ಗುಣದಲ್ಲಿ ಅವರು ಇವಾಗ ತ್ಯಾಗ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಯಾರು ಓದ್ಲಿಲ್ಲ ಅಂದ್ರೆ ಓದಿ ಮಾತಾಜಿ. ಕಾಯ ಕ್ಲೇಶ ಭಯ ತ್ಯಜೇತ್ ಸತ್ಕೃತ್ವಾ ರಾಜಸಾ ತ್ಯಾಗಂ ನೈವ ತ್ಯಾಗಂ ಫಲಂ ಲಭೇತ್. ಅನುವಾದ: ನಿಯಮಿತ ಕರ್ಮಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ ರಾಜಸ ಗುಣದಲ್ಲಿರೋರು ಯಾವ ಮನೋಭಾವದಲ್ಲಿ ಅವರು ಈ ನಿಯಮಿತ ಕರ್ತವ್ಯಗಳನ್ನ ಬಿಟ್ಬಿಡ್ತಾ ಇದಾರೆ, ನೈಮಿತಿಕ ಕರ್ತವ್ಯಗಳನ್ನ ಯಾವ ಒಂದು ಭಾವನೆಯಲ್ಲಿ ಬಿಡ್ತಾ ಇದಾರೆ? ದೇಹಾಯಾಸದ ಭಯದಿಂದಾಗಿ. ದೇಹಾಯಾಸದ ಭಯ, ದೇಹಾಯಾಸದ ಭಯದಿಂದಾಗಲಿ ಬಿಟ್ಬಿಟ್ರೆ, ಅಥವಾ ಕ್ಲೇಶ ಇದು ತುಂಬಾ ಕಷ್ಟನಪ್ಪ ಅಂತ ಬಿಟ್ರೆ ಏನಾಗತ್ತೆ, ಅದು ಅವ್ರಿಗೆ ದೇಹನೇ ಮುಖ್ಯ ಅಲ್ವಾ, ದೇಹಕ್ಕೆ ಸುಖ ಸಿಗ್ಬೇಕು, ಅದಕ್ಕೋಸ್ಕರ ದೇಹಕ್ಕೆ ಕಷ್ಟವಾಗಿರೋದು ಯಾವ್ದು ಮಾಡೋದಿಲ್ಲ. ಇವಾಗ ಬೆಳಗ್ಗೆ 4 ಗಂಟೆಗೆ ಎದ್ದು ಮಂಗಳಾರತಿ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ, ಅದು ನಮ್ಮ ದೇಹಕ್ಕೆ ಸುಖವನ್ನ ಕೊಡುತ್ತಾ? 4 ಗಂಟೆಗೆ ಎದ್ದು ಸ್ನಾನ ಮಾಡ್ಬಿಟ್ಟು ಜಪ ಮಾಡ್ಕೊಂಡು ಕುತ್ಕೊಳ್ಳೋದು ಹೌದು ಮಾತಾಜಿ. ಸುಖ ಕೊಡುತ್ತೆ ಮಾತಾಜಿ. ಇವಾಗ ಸುಖ ಕೊಡ್ತಾ ಇದೆ. ಅದರ್ವೈಸ್ ಇವಾಗ ನೀವು ಬೇರೆಯವ್ರಿಗೆ ಹೇಳಿದ್ರೆ ಏನ್ ಹೇಳ್ತಾರೆ? ಅಲ್ವಾ, 4 ಗಂಟೆಗೆ ಎದ್ದು ಯಾರು ಸ್ನಾನ ಮಾಡ್ಕೊಂಡು ಜಪ ಮಾಡ್ತಾರೆ? ಅದು ಕ್ಲೇಶದಾಯಕ, ತುಂಬಾ ಕಷ್ಟಕರವಾದದ್ದು ಅಲ್ವಾ. ಸವಿನಿದ್ದೆ, ಆ ಬೆಳಗಿನ ಜಾವ ಬರೋ ನಿದ್ದೆ ತುಂಬಾ ಸವಿನಿದ್ದೆ, ಅದನ್ನ ಯಾರು ತ್ಯಾಗ ಮಾಡ್ತಾರೆ ಅಲ್ವಾ. ಸೊ ಇವಾಗ ಅದು ತುಂಬಾ ಏನು ಕ್ಲೇಶದಾಯಕ, ಅದು ತುಂಬಾ ಕಷ್ಟಕರವಾದದ್ದು. ನಾನು ಆ ಬೆಳಗ್ಗೆ ಎದ್ದು ನಾನು ಅದನ್ನ ಮಾಡೋದಿಲ್ಲ, ಇದು ನನಗೆ ತುಂಬಾ ದೇಹಕ್ಕೆ ಕಷ್ಟ ಕೊಡುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಯಾರಾದ್ರೂ ಆ ಕೆಲಸವನ್ನ ತ್ಯಾಗ ಮಾಡಿದ್ರೆ ಅಂತಹ ತ್ಯಾಗವನ್ನ ರಾಜಸ ಗುಣದ ತ್ಯಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೆಳಗ್ಗೆ ಮಂಗಳಾರತಿಗೆ ಎದ್ದೊಳೋದು ಎಸ್ಪೆಷಲಿ ಅದು ತುಂಬಾ ಕಷ್ಟಕರವಾದದ್ದು. ಸೊ ಇದು ಕ್ಲೇಶದಾಯಕವಾದದ್ದು ಅಂತ ಬಿಟ್ರೆ ಅದು ಆ ತ್ಯಾಗವನ್ನ ರಾಜಸ ಗುಣದಲ್ಲಿರುವಂತಹ ತ್ಯಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಂತಹ ಒಂದು ತ್ಯಾಗವನ್ನ ಮಾಡಿದ್ರೆ ಇದು ದುಃಖದಾಯಕ ಅಂತ ಹೇಳ್ತಿದ್ದಾರೆ ಅಲ್ವಾ. ನಮಗೆ ನೋಡಿ, ಇವಾಗ ಮನುಷ್ಯ ಜನ್ಮ ಉದ್ಧಾರನೇ ಆಗೋದಿಲ್ಲ ಅಲ್ವಾ. ನಮ್ಗೆ ಇವಾಗ ಏನ್ ಹೇಳಿದ್ದಾರೆ, ಇವಾಗ ಮಂಗಳಾರತಿ ಅಟೆಂಡ್ ಮಾಡ್ಬೇಕು, ಮತ್ತೆ ಅದೇ 4 ನಿಯಂತ್ರಕ ತತ್ವಗಳನ್ನ ನಾವು ಫಾಲೋ ಮಾಡ್ಬೇಕು, ಭಗವದ್ಗೀತೆ ಭಾಗವತವನ್ನ ಓದ್ಬೇಕು, ಅದೆಲ್ಲ ನಮ್ಗೆ ಹೇಳಿದ್ದಾರೆ, ಅದನ್ನೆಲ್ಲ ನಾವು ಮಾಡ್ಲೇಬೇಕು. ಇದೆಲ್ಲ ತ್ರಾಸದಾಯಕ ಅಂತ ನಾವು ಬಿಟ್ರೆ ಏನಾಗತ್ತೆ, ಅದರ ಫಲ ಏನಾಗತ್ತೆ? ದುಃಖದಾಯಕ ಅಲ್ವಾ. ನಾವು ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಲಿಕ್ಕೆನೆ ಸಾಧ್ಯ ಇಲ್ಲ. ನೋಡಿ, ಈ ಮನೋಧರ್ಮದಿಂದ ಮನುಷ್ಯನು ಕರ್ಮವನ್ನ ತ್ಯಾಗ ಮಾಡಿದ್ರೆ ಆ ತ್ಯಾಗದ ಫಲ ಅವನಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವು ಭೌತಿಕ ಪ್ರಪಂಚದಲ್ಲೂ ಅಷ್ಟೇ, ನಾವ್ ಇವಾಗ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವ್ ಇವಾಗ ನಮ್ಮ ಮಕ್ಕಳನ್ನ ಮರಿಯನ್ನ ಸಾಕ್ಬೇಕು. ಇವಾಗ ಎಷ್ಟೋ ಜನರನ್ನ ನೋಡಿದಿರ ಅಲ್ವಾ, ಅವ್ರಿಗೆ ಆ ಹೊಣೆಯನ್ನ ತಗೊಳ್ಲಿಕ್ಕೇನೆ ಅವ್ರು ತಯಾರಿರೋದಿಲ್ಲ. ಅಪ್ಪ ಏನಿದು ನನ್ ಸಂಸಾರ ಅಂದ್ರೆ ಮದ್ವೆ ಆಗ್ಬಿಟ್ಟೆ, ಇದೆಲ್ಲ ಸಂಸಾರ ನಂದು ಬೆಳೀತು, ಆದ್ರೆ ಇದ್ರ ಜವಾಬ್ದಾರಿನ ತಗೊಳ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅಲ್ವಾ. ಸೊ ಅವಾಗ ಅವ್ರನ್ನ ತ್ಯಾಗ ಮಾಡಿದ್ರೆ ಅವ್ರನ್ನ ನಾವು ತುಂಬಾ ಗ್ರೇಟ್ ಅನ್ನೋದಿಲ್ಲ. ಅವ್ರ ಇವಾಗ ಕರ್ತವ್ಯದಿಂದ ಅವರು ಹೊರಗಡೆ ಬರ್ತಾ ಇದ್ದಾರೆ, ಅದು ರಾಜಸಿಕ ತ್ಯಾಗ. ಅವರ ಕಷ್ಟ ಸುಖವನ್ನ ಅವ್ರು ನೋಡ್ಕೋತಾ ಇದ್ದಾರೆ, ಅವರ ದೇಹದ ಕಷ್ಟ ಸುಖವನ್ನ ನೋಡ್ಕೊಂಡು ನನಗೆ ಇವ್ರನ್ನೆಲ್ಲ ಸಾಕ್ಲಿಕ್ಕೆ ಆಗೋದಿಲ್ಲಪ್ಪ, ನಾನ್ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ದಾರೆ. ಆಗ ಅಂತಹ ತ್ಯಾಗ ರಾಜಸಿಕ ತ್ಯಾಗ ಆಗಿ ಪರಿಗಣಿಸಲ್ಪಡುತ್ತೆ ಅಂತ ಹೇಳ್ತಾರೆ. ಇವಾಗ ಕೊನೆಗೆ ಈಗ ಸಾತ್ವಿಕವಾದ ತ್ಯಾಗ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇದನ್ನ ಯಾರಾದ್ರೂ ಒಬ್ರು ಓದಿ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗಃ ಸಾತ್ವಿಕೋ ಮತಃ. ಅನುವಾದ: ಹೇ ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲಾ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಅಲ್ವಾ. ನೋಡಿ, ನಾವ್ ಯಾವ ತರ ನಾವು ತ್ಯಾಗವನ್ನ ಮಾಡ್ಬೇಕು, ಇದು ಕರ್ತವ್ಯ ಅಂತ ಹೇಳ್ಬಿಟ್ಟು ನಾವು ಮಾಡ್ಬೇಕಾಗತ್ತೆ. ಮತ್ತೆ ಅದ್ರ ಜೊತೆ ನಮ್ಗೆ ಯಾವುದೇ ಒಂದು ಐಹಿಕ ಸಂಘ ಇರಬಾರ್ದು ಅಲ್ವಾ. ಇವಾಗ ನಮ್ಗೆ ನಮ್ದು ಯಾವುದೇ ಒಂದು ವಸ್ತು, ಒಂದು ಚಿಕ್ಕ ಪೆನ್ ಇದ್ರೂ ಸಹ ನಮ್ಗೆ ಅದ್ರ ಮೇಲೆ ಮೋಹ ಬಂದ್ಬಿಡುತ್ತೆ ಅಲ್ವಾ. ಇದು ನಂದು, ನನ್ನ ಪೆನ್ನು, ನನ್ನ ಪುಸ್ತಕ ಅಂತ ಅಲ್ವಾ. ಸೊ ಆತರ ಯಾವುದೇ ಒಂದು ಐಹಿಕ ಸಂಘ ನಮ್ಗೆ ಅದ್ರ ಬಗ್ಗೆ ಅದ್ರ ಕುರಿತಾಗಿ ಇರ್ಕೂಡ್ದು. ಮತ್ತೆ ಕರ್ಮ ಫಲಾಪೇಕ್ಷೆನೂ ಸಹ ಇರ್ಕೂಡ್ದು. ಆದ್ರೆ ಕರ್ತವ್ಯ ಅಂತ ಮಾಡ್ಬೇಕು, ಕರ್ತವ್ಯದಿಂದ ನಾವು ಹೊರಗಡೆ ಬರ್ಬಾರ್ದು. ಇವಾಗ ನಾನು
ಭಗವಂತನಿಗೋಸ್ಕರ ನೈವೇದ್ಯವನ್ನ ಅಡಿಗೆಯನ್ನ ನಾನೆಲ್ಲ ತಯಾರು ಮಾಡ್ಬೇಕಾದಾಗ ನನ್ನ ನಾಲಿಗೆ ರುಚಿಗೋಸ್ಕರ ಅಥವಾ ನನ್ನ ಮನೆಯವರೆಲ್ಲ ಹೊಗಳ್ಳಿ ಎಷ್ಟ್ ಚೆನ್ನಾಗಿ ನೀನು ಅಡಿಗೆ ಮಾಡಿದ್ಯಾ ಆತರ ಹೆಸರು ನಾನು ಪಡಿಲಿ ಅಂತ ಅಲ್ಲ. ಯಾವುದೇ ಒಂದು ಕರ್ಮ ಫಲಾಪೇಕ್ಷೆ ಇರ್ಕೂಡ್ದು. ಅದನ್ನ ಒಟ್ಟು ಕರ್ತವ್ಯವನ್ನ ಮಾಡ್ಲೇಬೇಕು. ಅಂತಹ ತ್ಯಾಗವನ್ನ ಸಾತ್ವಿಕವೆಂದು ಕರೀತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಕರ್ತವ್ಯ ಮಾಡ್ಬೇಕು, ಆದ್ರೆ ಅದರ ಕರ್ತವ್ಯದಿಂದ ಬರುವಂತಹ ಫಲದ ಮೇಲೆ ನಮ್ಗೆ ಯಾವುದೇ ಒಂದು ಅಪೇಕ್ಷೆನೂ ಇರ್ಕೂಡ್ದು, ಮತ್ತೆ ಅದ್ರ ಬಗ್ಗೆ ನಮ್ಗೆ ಆಸಕ್ತಿನೂ ಸಹ ಇರ್ಕೂಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂತಹ ತ್ಯಾಗವನ್ನ ಸಾತ್ವಿಕ ತ್ಯಾಗ ಅಂತ ಹೇಳ್ತಾರೆ. ಸೊ ಇವಾಗ ನಾವು ಈ ತ್ಯಾಗ ನಾವು ನಮ್ಮಲ್ಲಿ ಅಂದ್ರೆ ಮಿನಿಮಮ್ ನಾವು ಯಾವುದೇ ಭಕ್ತಿ ಮಾರ್ಗದಲ್ಲಿ ಮುನ್ನರಿಬೇಕು ಅಂತಂದ್ರೆ ನಾವು ಸತ್ವಗುಣಕ್ಕೆ ಮಿನಿಮಮ್ ಇರ್ಬೇಕು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಸತ್ವಗುಣದಲ್ಲಿ ನಾವು ಬರ್ಲಿಲ್ಲ ಅಂತಂದ್ರೆ ನಾವ್ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಮತ್ತೆ ಈ 4 ಆಶ್ರಮಗಳು ಏನಿದೆ, ವರ್ಣಾಶ್ರಮದಲ್ಲಿ ಏನು ನಮ್ಗೆ ಇಲ್ಲಿ ಕರ್ಮವನ್ನ ಮಾಡ್ಬೇಕು ಅಂತ ಹೇಳಿದಾರೋ ಆ ಕರ್ಮದ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಆ ಭಗವಂತನ ಮೇಲೆ ನಮ್ಗೆ ಅನುರಾಗ ಬರ್ಬೇಕು ಅಲ್ವಾ. ಅದೇನೆ ಈ ಕರ್ಮದ ಉದ್ದೇಶ. ಸೊ ಇವಾಗ ನಾವು ಈ ಕರ್ಮ ಫಲಾಪೇಕ್ಷೆಯಲ್ಲಿ ನಾವು ಈ ಕೆಲಸವನ್ನ ಮಾಡೋದನ್ನ ಕಲ್ತ್ಕೊಂಡಾಗ ಏನಾಗುತ್ತೆ, ನಮ್ಗೆ ಕ್ರಮೇಣ ನಮ್ಗೆ ಭಗವಂತನ ಮೇಲೆ ನಮ್ಗೆ ಅನುರಾಗ ಬೆಳೆಯುತ್ತೆ. ಸೊ ಅದು ಅವಾಗ ನಮ್ಮ ವರ್ಣಾಶ್ರಮ ಧರ್ಮದವನ್ನ ಪಾಲನೆ ಮಾಡೋದು ಸಾರ್ಥಕತೆ ಆಗತ್ತೆ. ಅದನ್ನ ನಮ್ಗೆ ಭಾಗವತದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ ಅಲ್ವಾ. ಸೊ ಇದು ಟೇಬಲ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ನಿಗದಿತ ಕರ್ತವ್ಯಗಳನ್ನ ಯಾವುದೇ ಕಾರಣಕ್ಕೂ ಬಿಡ್ಕೂಡ್ದು, ಅದು ಸತ್ವಗುಣದಲ್ಲಿ ಇರುವಂತದ್ದು. ಸೊ ನಾವ್ ಯಾವ ಒಂದು ಮನಸ್ಥಿತಿಲಿ ಮಾಡ್ಬೇಕು, ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ಬೇಕು, ಅವಾಗ ಅದು ಸತ್ವಗುಣದ ತ್ಯಾಗವಾಗಿ ಅದು ಪರಿಗಣಿಸಲ್ಪಡುತ್ತೆ. ಸೊ ಅದೇ ನಾನು ನಿಗದಿತ ಕರ್ತವ್ಯವನ್ನ ನಾನು ಬಿಟ್ಬಿಡ್ತಾ ಇದ್ದೀನಿ. ಕಾರಣ ಏನು, ನನಗೆ ಕಷ್ಟಕರ ಕ್ಲೇಶದಾಯಕ ಅಂತ ಬಿಟ್ಬಿಡ್ತಾ ಇದೀನಿ, ಅಥವಾ ದೇಹಕ್ಕೆ ಆಯಾಸ ಆಗತ್ತೆ ಅಂತ ಬಿಟ್ಬಿಡ್ತಾ ಇದೀನಿ. ಸೊ ಅಂತಹ ತ್ಯಾಗವನ್ನ ರಜೋಗುಣದ ತ್ಯಾಗ ಅಂತ ಕರೀತಾರೆ. ಸೊ ಅದೇ ನಾನು ನಿಗದಿತ ಕರ್ತವ್ಯವನ್ನ ನಾನು ಬಿಟ್ಬಿಡ್ತಾ ಇದೀನಿ, ಯಾಕಂದ್ರೆ ಭ್ರಮೆಯಲ್ಲಿ ನಾನು ಇದೀನಿ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಿಲ್ಲ ಅಲ್ವಾ. ಇದು ನಾನ್ ಮಾಡೋದಿಲ್ಲ, ನನ್ನ ಇಷ್ಟ ಇದು ಅಂತ ಹೇಳ್ಬಿಟ್ಟು ಆ ನಿಗದಿತ ಕರ್ತವ್ಯವನ್ನ ಬಿಟ್ಬಿಟ್ರೆ ಏನಾಗುತ್ತೆ, ಅದು ತಮೋಗುಣದ ತ್ಯಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಪರಿಗಣಿಸಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿದನ? ಮಾತಾಜಿ ಹರೇ ಕೃಷ್ಣ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಅನುವಾದ: ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವನು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಇಂತಹ ಬುದ್ಧಿವಂತ ತ್ಯಾಗಿಯು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಯಾವ ಒಂದು ಮನಸ್ಥಿತಿಯಲ್ಲಿ ಇಲ್ಲಿ ಅಂದ್ರೆ ಸತ್ವಗುಣದಲ್ಲಿರೋ ತ್ಯಾಗ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಸತ್ವಗುಣದಲ್ಲಿರೋರು ಯಾವ ತರ ಒಂದು ಕರ್ಮವನ್ನ ಮಾಡ್ತಾರೆ ಅಂತಂದ್ರೆ, ಅವರು ಇದು ಶುಭ ಕರ್ಮ ಅಥವಾ ಅಶುಭ ಕರ್ಮ ಅಂತ ಹೇಳ್ಬಿಟ್ಟು ಅವರು ಯಾವ್ದನ್ನು ಅವ್ರು ನೋಡೋದಿಲ್ಲ. ಅಶುಭ ಕರ್ಮ ಏನಾದ್ರು ಇದ್ರೆ ಇದನ್ನ ದ್ವೇಷ ಮಾಡೋದು ಇಲ್ಲ. ಇದು ಶುಭ ಕರ್ಮ ಅಂತ ಹೇಳ್ಬಿಟ್ಟು ಅವ್ರು ಅದ್ರ ಮೇಲೆ ಅವ್ರಿಗೆ ಮೋಹನೂ ಸಹ ಬರೋದಿಲ್ಲ. ಸೊ ಇಂತಹ ಒಂದು ಮನಸ್ಥಿತಿಯಲ್ಲಿ ಆ ಸತ್ವಗಳಿರೋ ತ್ಯಾಗ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಯಾವ ತರ ಇರ್ತಾರೆ, ಅವರು ಸತ್ವಗುಣದಲ್ಲಿ ಇರ್ತಾರೆ. ಅವ್ರು ಯಾರನ್ನೇ ಆಗಲಿ, ತನ್ನ ದೇಹಕ್ಕೆ ತೊಂದರೆ ಕೊಡುವ ಏನನ್ನೇ ಆಗಲಿ ದ್ವೇಷಿಸೋದಿಲ್ಲ ಅಲ್ವಾ. ನಾವ್ ಇವಾಗ ಗುರು ಮಹಾರಾಜನ ನೋಡ್ತಾ ಇದೀವಿ ಅಲ್ವಾ, ಅವ್ರ ಆರೋಗ್ಯ ಸ್ಥಿತಿ ಯಾವ ತರ ಇದೆ ಅಲ್ವಾ. ಸೊ ಅವ್ರು ಯಾವತ್ತಾದ್ರೂ ಒಂದ್ ದಿವಸ ಅಯ್ಯೋ ನನ್ನ ದೇಹ ಈ ತರ, ನನ್ನ ಸ್ಥಿತಿ ಈ ತರ ಇದೆ, ನಾನು ಇವಾಗ ಈ ಕೃಷ್ಣ ಪ್ರಜ್ಞೆಯಲ್ಲಿ ಏನೆಲ್ಲ ನಮ್ಗೆ ಪ್ರಭುಪಾದ್ರು ಹೇಳಿದಾರೆ ಅದನ್ನೆಲ್ಲ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗಾದ್ರೂ ಅವರು ಮಾಡಿದಾರ? ಅವ್ರು ಆಸ್ಪತ್ರೆಯಲ್ಲಿ ಇದ್ರೂ ಸಹ ಅವ್ರಿಗೆ ಕೌಂಟರ್ ಕೊಟ್ಟಿದ್ರೆ ಅಥವಾ ಜಪಮಣಿ ಕೊಟ್ಟಿದ್ರೆ ಅವ್ರ ಅದನ್ನ ಜಪ ಮಾಡಿರೋದನ್ನ ನೋಡಿದ್ದಾರೆ ಅಲ್ವಾ. ಎಂತಹ ಒಂದು ಕಷ್ಟಕರ ಒಂದು ಸ್ಥಿತಿಯಲ್ಲಿ ಇದ್ರೂ ಸಹ ಅವ್ರ ದೇಹಕ್ಕೆ ಏನೇ ಕಷ್ಟ ಇದ್ರೂ ಸಹ ಅವರು ಆ ಒಂದು ಏನು ನಿಗದಿತ ಕರ್ತವ್ಯವನ್ನ ಅವರು ದ್ವೇಷ ಮಾಡಿಲ್ಲ ಅವರು ಅಲ್ವಾ. ತನ್ನ ಕರ್ತವ್ಯದ ಕ್ಲೇಶದಾಯಕ ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನ ಮಾಡ್ತಾರೆ ಅಲ್ವಾ. ಆಧ್ಯಾತ್ಮದಲ್ಲಿ ನೆಲೆಸಿರುವ ಇಂತಹ ಮನುಷ್ಯನು ತನ್ನ ಕರ್ಮಗಳಲ್ಲಿ ಅತ್ಯಂತ ಕುಶಲಿ ಮತ್ತು ಸಂದೇಹಾತೀತ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮತ್ತೆ ಇನ್ನ ಅವರ ಮನಸ್ಥಿತಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದನ್ನ ಮತ್ತೊಬ್ರು ಓದಿ ಯಾರಾದ್ರೂ. ದೇಹಾಭೃತ ಶತ್ರುಂ ತ್ಯಕ್ತುಂ ಕರ್ಮಾಣ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸಾತ್ಯಾಗೀತ್ಯಾಭಿಧೀಯತೆ. ಕರೆಕ್ಟ್ ಇದೆ. ದೇಹಧಾರಿಯಾದವನಿಗೆ ಎಲ್ಲಾ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಇದು ಇಲ್ಲ ಮಾತಾಜಿ, ಇಷ್ಟ ಸಾಕು. ಸೊ ನೋಡಿ, ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾರೆ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಮ್ಗೆ ದೇಹ ಇದ್ಮೇಲೆ ನಾನು ಕರ್ಮವನ್ನೇ ಮಾಡೋದಿಲ್ಲ, ಯಾವುದೇ ಒಂದು ಕರ್ಮವನ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಹೊಟ್ಟೆ ಹಸಿಯುತ್ತೆ, ಅದಕ್ಕೋಸ್ಕರ ನಾನು ಹೋಗಿ ನನ್ ಮುಂದೆ ನಾನು ಅಡಿಗೆ ಮಾಡ್ಲಿಲ್ಲ ಅಂದ್ರೂ ತಂದಿಟ್ಟಿರೋದನ್ನ ತಿನ್ಲೇಬೇಕು
ಅಲ್ವಾ? ಸೊ ನಮ್ಮ ನೇಚರ್ ಕಾಲ್ಸ್ ಏನಿದೆ ಅದನ್ನ ನಾನು ಅಟೆಂಡ್ ಮಾಡ್ಲೇಬೇಕು, ಅದನ್ನೆಲ್ಲ ನಾನು ಮಾಡೋದಿಲ್ಲ ಅಂತ ಯಾರು ಹೇಳಿಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನ ತ್ಯಜಿಸುವುದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕರ್ಮ ಫಲವನ್ನ ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಅಂತ ಕರೀತಾರೆ. ಸೊ ಕರ್ಮವನ್ನ ಮಾಡಿ ಅದರ ಫಲವನ್ನ ಯಾರು ತ್ಯಾಗ ಮಾಡ್ತಾರೋ ಯಾರು ತ್ಯಜಿಸ್ತಾರೋ ಅವ್ರನ್ನ ಇಲ್ಲಿ ನಿಜವಾದ ತ್ಯಾಗಿ ಅಂತ ಬಿಟ್ಟು ಕರೀತಾ ಇದ್ದಾರೆ ಅಲ್ವಾ? ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ? ಇವ್ರು ಯಾರು? ಇವ್ರು ಯಾರು? ಶ್ರೀಲ ಜೈನಾನಂದ. ಶ್ರೀಲ ಜಯಾನಂದ ಪ್ರಭುಗಳು ಅಲ್ವಾ? ಇವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನ್ ಜ್ಞಾಪಕ ಬರ್ಬೇಕು? ಗುರು ಮಹಾರಾಜನ ರಥಯಾತ್ರೆ ಮಾತಾಜಿ. ಸೇವೆ ಕೊಟ್ಟವರು. ಗುರು ಮಹಾರಾಜರು ಫಸ್ಟ್ ಭೇಟಿ ಆಗಿದ್ದೆ ಜಯಾನಂದ ಪ್ರಭು. ಅವ್ರು ಸೇವೆ ಕೊಟ್ಟಿದ್ದು, ಫಸ್ಟ್ ಸೇವೆ ಕೊಟ್ಟಿದ್ದು ಜಯಾನಂದ ಪ್ರಭುಗಳು ಅಲ್ವಾ? ಅವ್ರ ರಥಯಾತ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಆ ರಥವನ್ನ, ಜಗನ್ನಾಥರ ರಥಯಾತ್ರೆಗೆ ಬೇಕಾಗಿರೋ ರಥವನ್ನ ಸಿದ್ಧ ಮಾಡಿರೋದು ಅವರು. ಅದಕ್ಕೋಸ್ಕರ ಇವಾಗ ಯಾವುದೇ ಒಂದು ರಥಯಾತ್ರೆ ಆದಾಗ್ಲೂ ಇಸ್ಕಾನ್ ಅಲ್ಲಿ ಇವರ ಫೋಟೋವನ್ನ ಮುಂದೆ ಇಡ್ತಾರೆ ಅಲ್ವಾ? ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ? ಜಯಾನಂದ ಪ್ರಭುಗಳು, ಆ ಜಯಾನಂದ ಪ್ರಭುಗಳು ಅವರು ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ರು ಅಲ್ವಾ? ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ರೆ ಅದ್ರಲ್ಲಿ ಏನೆಲ್ಲ ಹಣ ಬರ್ತಾ ಇತ್ತು ಅದೆಲ್ಲವನ್ನ ಅವ್ರಿಗೆ ಬೇಕಾಗಿರೋ ಅಷ್ಟು ಮಿನಿಮಮ್ ಇಟ್ಕೊಂಡು ಎಲ್ಲವನ್ನು ಸಹ ಅವರು ಕೃಷ್ಣ ಪ್ರಜ್ಞೆಗೋಸ್ಕರ, ಸೇವೆಗೋಸ್ಕರ ಕೊಡ್ತಾ ಇದ್ರು, ಪ್ರಭುಪಾದರಿಗೆ ತಂದು ಕೊಡ್ತಾ ಇದ್ರು ಅವರು. ಆ ಸಮಯದಲ್ಲಿ ಪ್ರಭುಪಾದರ ಹತ್ರ ಯಾವುದೇ ಒಂದು ಹಣ ಇರ್ಲಿಲ್ಲ, ಯಾವುದೇ ಒಂದು ಏನು ಸೋರ್ಸ್ ಆಫ್ ಇನ್ಕಮ್ ಇರ್ಲಿಲ್ಲ. ಆಗ ಜಯಾನಂದ ಪ್ರಭುಗಳು ಆ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ, ಇದನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ, ಇವ್ರದ್ದು ಏನು ಸಂಸ್ಥೆ ಇದೆ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಜಯಾನಂದ ಪ್ರಭುಗಳು ಅಷ್ಟು ಅವರು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ ಅಲ್ವಾ? ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಮನುಷ್ಯ ಯಾವಾಗ್ಲೂ ಕೆಲಸವನ್ನ ತ್ಯಜಿಸಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದುದರಿಂದ ಕೃಷ್ಣನಿಗಾಗಿ ಕರ್ಮ ಮಾಡಿ ಕರ್ಮ ಫಲವನ್ನ ಅನುಭವಿಸದೆ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸುವವನು ನಿಜವಾದ ತ್ಯಾಗಿ ಅಲ್ವಾ? ನೋಡಿ ಇವಾಗ ಜಯಾನಂದ ಪ್ರಭುಗಳು ಅದನ್ನೇ ಮಾಡಿದ್ದಾರೆ. ಕೃಷ್ಣನಿಗೋಸ್ಕರ ಅವ್ರು ಕರ್ಮ ಮಾಡ್ತಾರೆ, ಮತ್ತೆ ಅವರು ಆ ಕರ್ಮ ಫಲವನ್ನ ಅವ್ರು ಅನುಭವಿಸ್ಲಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಟ್ಯಾಕ್ಸಿ ಓಡಿಸಿದ್ರು ಅದ್ರಲ್ಲಿ ಬಂದಿರೋ ಹಣವನ್ನೆಲ್ಲ ಅವರು ಅನುಭವಿಸ್ತಲೇ ಅದೆಲ್ಲವನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ರು. ಅದು ನಿಜವಾದ ತ್ಯಾಗ ಅಲ್ವಾ? ನಾವು ನಮ್ಮ ಜಯಪತಾಕ ಗುರು ಮಹಾರಾಜನ್ನು ನೋಡಿದ್ವಿ. ಅವರು ಮಾಂಟ್ರಿಯಲ್ ಅಲ್ಲಿ ಅವರು ಅಧ್ಯಕ್ಷರಾದಾಗ ಅವ್ರ ಹತ್ರ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರ್ಲಿಲ್ಲ. ಅವ್ರು ಏನೆಲ್ಲ ಕೃಷ್ಣನ ಸೇವೆನ ಮಾಡ್ಬೇಕು ಅದಕ್ಕೆ ಎಷ್ಟು ಹಣ ಬೇಕಾಗತ್ತೆ ಅಲ್ವಾ? ಆ 6 times ಭಗವಂತನಿಗೆ ಭೋಗವನ್ನ ಅರ್ಪಿಸ್ಬೇಕಾಗತ್ತೆ. ಅವ್ರ ಹತ್ರ ಹಣನೇ ಇಲ್ಲ ಅಂದ್ರೆ ಅವ್ರು ಹೇಗೆ ಭಗವಂತನಿಗೆ ಪೂಜೆಯನ್ನ ಮಾಡ್ತಾರೆ? ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಒಂದು ಏನು ಹೋಟೆಲ್ ಅಲ್ಲಿ ಅವರು ಏನು ಕ್ಲೀನರ್ ಆಗಿ ಅವರು ಕೆಲಸವನ್ನ ಮಾಡ್ತಾರೆ ಅಲ್ವಾ? ಕ್ಲೀನರ್ ಆಗಿ ಕೆಲಸವನ್ನ ಮಾಡಿ ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಅವರು ಆ ದೇವಸ್ಥಾನವನ್ನ ಅವರು ನಿರ್ವಹಿಸ್ತಾರೆ ಅಲ್ವಾ? ನೋಡಿ ಈ ತರ ಇಸ್ಕಾನ್ ಅಲ್ಲಿ ಹಲವಾರು ಜನರಿದ್ದಾರೆ. ಅವರೆಲ್ಲರೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದ್ರೆ ಗಳಿಸಿರೋದನ್ನೆಲ್ಲ ತಮ್ಮ ಇಂದ್ರಿಯ ಸುಖಕ್ಕೆ ಅವರು ಉಪಯೋಗಿಸ್ತಾರೆ, ಎಲ್ಲವನ್ನ ಅವರು ಸಂಘಕ್ಕೆ ಕೊಟ್ಬಿಡ್ತಾರೆ. ಇವರು ನಿಜವಾದ ಸನ್ಯಾಸಿಗಳು, ಇವರು ನಿಜವಾದ ಅರ್ಥದಲ್ಲಿ ಅವರು ತ್ಯಾಗವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಮಫಲ ತ್ಯಾಗವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕರ್ಮಫಲವನ್ನ ತ್ಯಾಗ ಮಾಡುವುದು ಹೇಗೆ, ಯಾವ ಉದ್ದೇಶಕ್ಕಾಗಿ ತ್ಯಾಗ ಮಾಡುವುದು ಎನ್ನುವುದರ ಸ್ಪಷ್ಟವಾದ ರೂಪುರೇಖೆ ಇಲ್ಲಿದೆ ಅಂತ ಹೇಳಿ ಪ್ರಭುಪಾದರು ಅರ್ಥ ಮಾಡಿಸಿದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ ಮತ್ತೆ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅನುವಾದ: ತ್ಯಾಗ ಮಾಡದಿರುವವರಿಗೆ ಸಾವಿನ ನಂತರ 3 ಬಗೆಯ ಕರ್ಮಗಳು ಲಭಿಸುತ್ತವೆ. ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದು ಇರುವುದಿಲ್ಲ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ ನೋಡಿ, ಅಕಸ್ಮಾತ್ ನಾವು ತ್ಯಾಗವನ್ನ ಮಾಡ್ಲಿಲ್ಲ. ಸೊ ತ್ಯಾಗ ಅಂದ್ರೆ ನಾವ್ ಏನಂತ ತಿಳ್ಕೊಂಡ್ವಿ? ನಾವು ಕರ್ಮವನ್ನ ಮಾಡ್ಲೇಬೇಕು, ನಿಯಮಿತ ಕರ್ಮಗಳನ್ನ ನಾವು ಮಾಡ್ಲೇಬೇಕು. ಆದ್ರೆ ಅದರ ಫಲಾಪೇಕ್ಷೆ ನಾವು ಇಟ್ಕೋಕೂಡುದು, ಅದನ್ನ ಕರ್ತವ್ಯ ಅಂತ ಮಾಡ್ಬೇಕು, ಮತ್ತೆ ಅದ್ರ ಮೇಲೆ ಆಸಕ್ತಿ ಇರ್ಕೂಡುದು ಅಲ್ವಾ? ಈ 3 ಅಂಶಗಳನ್ನ ನಾವು ತಿಳ್ಕೊಬೇಕು. ಸೊ ಈಗ ಈ ತರ ನಾವು ಕರ್ತವ್ಯವನ್ನ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಮಾಡಿರೋ ಕರ್ಮಕ್ಕೆ ನಮ್ಗೆ ಎಂತಹ ಕರ್ಮ ಫಲ ಸಿಗುತ್ತೆ? ನಮ್ಮ ಸಾವಾದ್ಮೇಲೆ 3 ತರದ ಕರ್ಮ ಫಲಗಳು ಸಿಗುತ್ತೆ. ಒಂದೇನು ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಸೊ ಪ್ರಿಯವಾದದ್ದು ಅಂತಂದ್ರೆ ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ, ಅಪ್ರಿಯವಾದದ್ದು ಅಂದ್ರೆ ನಾವು ನರಕಕ್ಕೆ ಹೋಗ್ತೀವಿ, ಮಿಶ್ರವಾದದ್ದು ಅಂದ್ರೆ ನಾವು ಭೂಮಿ ಮೇಲೆ ಬರ್ತೀವಿ ಅಲ್ವಾ? ಆದ್ರೆ ಸನ್ಯಾಸಿಗಳಿಗೆ ಅಂದ್ರೆ ನಿಜವಾದ ಸನ್ಯಾಸಿಗಳು, ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಯಾವ ಮನಸ್ಥಿತಿಯಲ್ಲಿ ಮಾಡಿದ್ರೆ ನಿಜವಾದ ತ್ಯಾಗ? ಸೊ ಅವ್ರು ಕರ್ಮವನ್ನ ಮಾಡ್ತಾರೆ, ಆದ್ರೆ ಅದು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾರೆ, ಅವರ ಇಂದ್ರಿಯ ಸುಖಕ್ಕೋಸ್ಕರ ಮಾಡೋದಿಲ್ಲ. ಅಂತಹ ಸನ್ಯಾಸಿಗಳಿಗೆ ಅವ್ರಿಗೆ ಯಾವುದೇ ಒಂದು ಫಲ ಸಿಗೋದಿಲ್ಲ. ಅಂದ್ರೆ ಸುಖ ಪಡೋ ಫಲನೂ ಸಿಗೋದಿಲ್ಲ, ದುಃಖ ಪಡೋ ಫಲನೂ ಸಿಗೋದಿಲ್ಲ. ಅಂದ್ರೆ ಅವರು ಕರ್ಮವನ್ನ ಅಕರ್ಮದಲ್ಲಿ ಮಾಡ್ತಾರೆ ಅಲ್ವಾ? ಆ ಕರ್ಮಕ್ಕೆ ಪ್ರಕ್ರಿಯೆ ಇಲ್ದಲಿರುವಂತಹ ಕರ್ಮವನ್ನ ಅವರು ಮಾಡ್ತಾರೆ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾವಿಲ್ಲಿ ನೋಡ್ತಾ ಇರೋದು ಯಾರು? ಹರಿದಾಸ್ ಠಾಕೂರ್ ಅವ್ರನ್ನ ನೋಡಿದ್ವಿ ಅಲ್ವಾ? ನೋಡಿ, ಅವರು ಯಾವುದೇ ಒಂದು
ಕೆಲಸವನ್ನು ಸಹ ಅವರು ಪ್ರಿಯವಾದದ್ದು ಅಪ್ರಿಯವಾದದ್ದು ಅಂತ ಅವರು ಮಾಡೋದಿಲ್ಲ ಅಲ್ವಾ. ನೋಡಿ ಇವಾಗ ವೇಶ್ಯೆ ಬಂದಾಗ ಅಂದ್ರೆ ಅಂದ್ರೆ ವೇಶ್ಯ ಇವಳು ನನ್ನ ಹತ್ರ ಬರಬಾರ್ದು ಅಂತ ಹೇಳ್ಬಿಟ್ಟು ಅವಳ ಮೇಲೆ ಯಾವುದೇ ಒಂದು ತಿರಸ್ಕಾರ ಮನೋಭಾವನೆನೂ ಇರ್ಲಿಲ್ಲ. ಅಯ್ಯೋ ಇದು ಸುಂದರವಾದ ಸ್ತ್ರೀ, ಇವಳು ಏಕಾಂಗಿಯಾಗಿ ನನ್ನ ಜೊತೆ ಇದ್ದಾಳೆ, ಇವಳನ್ನ ಅನುಭವಿಸ್ಬೇಕು ಅನ್ನೋ ಒಂದು ಮನಸ್ಥಿತಿನೂ ಅವ್ರಿಗೆ ಬರ್ಲಿಲ್ಲ ಅಲ್ವಾ. ಸೊ ಅದು ನಿಜವಾದ ಮನಸ್ಥಿತಿ ಅಲ್ವಾ. ಸೊ ಅಲ್ಲಿ ಪ್ರಿಯ ಅಪ್ರಿಯ ಅವ್ರಿಗೆ ಯಾವ್ದು ಇಲ್ಲ, ಇದು ಅನಿಷ್ಟ ಇದು ಇಷ್ಟ ಅನ್ನೋ ಒಂದು ಯಾವುದೇ ಒಂದು ಕರ್ಮ ಅವ್ರಿಗೆ ಇಲ್ಲ. ನಾವ್ ಇದಕ್ಕಿಂತ ಹಿಂದೆ ನಾವು ತಿಳ್ಕೊಂಡಿರೋ ಹಾಗೇನೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಅವರು ಇದು ಕೆಟ್ಟ ಕೆಲಸ ಅಂತ ಹೇಳ್ಬಿಟ್ಟು ಅವ್ರ ಅದ್ರ ಬಗ್ಗೆ ಅವರು ಏನು ಅದನ್ನ ದೂಷಿಸೋದು ಇಲ್ಲ, ಮತ್ತೆ ಇದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮೋಹವನ್ನು ಸಹ ಅವರು ಬೆಳೆಸ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಅಲ್ವಾ. ಅಶುಭ ಕರ್ಮವನ್ನ ಅವರು ದ್ವೇಷಿಸೋದು ಇಲ್ಲ, ಶುಭ ಕರ್ಮದಲ್ಲಿ ಅವರು ಮೋಹಗೊಳ್ಳೋದು ಇಲ್ಲ, ಆತರನ್ನ ನೋಡಿದ್ವಿ ಅಲ್ವಾ. ಅಯ್ಯೋ ಇದು ವೇಶ್ಯೆ ಅಶುಭ ಅಂತ ಹೇಳ್ಬಿಟ್ಟು ಅವರು ದ್ವೇಷವನ್ನು ಮಾಡ್ಲಿಲ್ಲ, ಮತ್ತೆ ಇವಳು ಸುಂದರವಾಗಿದ್ದಾಳೆ ಅಂತ ಹೇಳಿ ಅವಳ ಮೇಲೆ ಮೋಹ ಇಲ್ಲ. ಹರೇ ಕೃಷ್ಣ. ರಾಜು ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ. ಇರ್ಲಿ ಪ್ರಭುಜಿ. ಹರೇ ಕೃಷ್ಣ. ಸೊ ಇವಾಗ ನಮ್ದು ಫಸ್ಟ್ ಸೆಕ್ಷನ್ ಆಯ್ತು ಅಂದ್ರೆ ನಾವ್ ಇವಾಗ ಕರ್ಮಯೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಕರ್ಮ ಯಾವ ತರ ಮಾಡ್ಬೇಕು ಅಂತ ತಿಳ್ಕೊಂಡ್ರಿ, ಹೇಳ್ತೀರಾ 3 ಪಾಯಿಂಟ್ಸ್? ಹರೇ ಕೃಷ್ಣ. ಕರ್ಮವನ್ನ ಮಾಡ್ಬೇಕು, ಕರ್ಮ ಫಲತ್ಯಾಗ ಕರ್ತವ್ಯ ಅಂತ ಮಾಡ್ಬೇಕು, ಕರ್ತವ್ಯ ಅಂತ ಮಾಡ್ಬೇಕು, ಏನನ್ನ ತ್ಯಾಗ ಮಾಡ್ಬೇಕು, ಫಲಗಳನ್ನ ತ್ಯಾಗ ಮಾಡ್ಬೇಕು. ಓಕೆ, ಫಲವನ್ನ ತ್ಯಾಗ ಮಾಡ್ಬೇಕು, ಮತ್ತೆ ಯಾವುದೇ ಒಂದು ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಆಸಕ್ತಿನ ನಾವು ಇಟ್ಕೋಕೂಡ್ದು ಅಲ್ವಾ. ಇದು ನಾವು ಕರ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಾವ್ ಏನನ್ನ ತ್ಯಾಗ ಮಾಡ್ಬೇಕು, ಏನನ್ನ ತ್ಯಾಗ ಮಾಡ್ಬೇಕು, ಕರ್ಮವನ್ನ ತ್ಯಾಗ ಮಾಡ್ಬೇಕು, ಕರ್ಮದ ಫಲವನ್ನ ತ್ಯಾಗ ಮಾಡ್ಬೇಕಾ? ಸೊ ಕರ್ಮವನ್ನ ಯಾವುದೇ ಕಾರಣಕ್ಕೂ ನಾವು ತ್ಯಾಗ ಮಾಡ್ಕೂಡ್ದು. ನಾವು ಕರ್ಮವನ್ನ ತ್ಯಾಗ ಮಾಡ್ಲೇಬೇಕಂದ್ರೆ ಎಂತಹ ಕರ್ಮವನ್ನ ತ್ಯಾಗ ಮಾಡ್ಬೇಕು? ಐಹಿಕ ಬಯಕೆಗಳಿರ್ತಕ್ಕಂತ ಐಹಿಕ ಬಯಕೆಗಳಿರುವಂತಹ ಕರ್ಮವನ್ನ ಮಾತ್ರನೇ ತ್ಯಾಗ ಮಾಡ್ಬೇಕು. ನಿಯಮಿತ ಕರ್ಮವನ್ನ ನಾವು ತ್ಯಾಗ ಮಾಡ್ಕೂಡ್ದು ಅಲ್ವಾ. ಮತ್ತೆ ನಿತ್ಯ ಕರ್ಮವನ್ನ ಯಾರು ತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ದೇಹ ಇರೋ ತನಕ ನಿತ್ಯ ಕರ್ಮಗಳನ್ನ ಎಲ್ಲರೂ ಮಾಡ್ಲೇಬೇಕು. ಶ್ರದ್ಧೆಯಿಂದ ಮಾಡ್ತಾರೋ ಅಶ್ರದ್ಧೆಯಿಂದ ಮಾಡ್ತಾರೋ ಒಟ್ಟಿನಲ್ಲಿ ನಿತ್ಯ ಕರ್ಮಗಳನ್ನ ಎಲ್ಲರೂ ಮಾಡೇ ಮಾಡ್ತಾರೆ. ನಿಯಮಿತ ಕರ್ಮಗಳನ್ನ ಯಾವುದೇ ಕಾರಣಕ್ಕೂ ತ್ಯಾಗ ಮಾಡ್ಕೂಡ್ದು. ಕರ್ಮದ ಫಲವನ್ನಷ್ಟೇ ತ್ಯಾಗ ಮಾಡ್ಬೇಕಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಶ್ಲೋಕಗಳನ್ನ ಜ್ಞಾನಯೋಗದ ಶ್ಲೋಕಗಳು 13ರಿಂದ 18. ಸೊ ಈಗ ನಾವು ಜ್ಞಾನದ ದೃಷ್ಟಿಕೋನದಿಂದ ನಾವು ಕರ್ಮವನ್ನ ನಾವ್ ಇವಾಗ ವಿಶ್ಲೇಷಣೆ ಮಾಡ್ತಾ ಇದ್ವಿ. ನಾವು ತಿಳ್ಕೊಂಡ್ವಿ ಅಲ್ವಾ. ಈಗ ನೋಡಿ, ತಾಯಿ ಕರ್ಮವನ್ನ ಮಾಡಿದ್ಲು ಅಲ್ವಾ. ಮಗು ಇವಾಗ ಬಳಲಿ ಬಂದಿದ್ದಾನೆ, ದಣಿವಾಗಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಹಾಲನ್ನ ತಗೊಂಡೋಗಿ ಕೊಟ್ಲು ಅಲ್ವಾ. ಕರ್ಮವನ್ನ ಮಾಡಿದ್ಲು, ಆದ್ರೆ ಮಗುಗೆ ಸಂತೋಷ ಆಗ್ಲಿಲ್ಲ, ಪರಿಪೂರ್ಣವಾದ ಸಂತೋಷ ಆಗ್ಲಿಲ್ಲ. ಸಂತೋಷ ಆಯ್ತು ಆದ್ರೆ ಪರಿಪೂರ್ಣ ಸಂತೋಷ ಆಗ್ಲಿಲ್ಲ. ಸೊ ಯಾವಾಗ ಜ್ಞಾನಯುತವಾದ ಕರ್ಮವನ್ನ ಮಾಡಿದ್ರೆ, ಇವಾಗ ಕೃಷ್ಣನಿಗೆ ಏನ್ ಇಷ್ಟ, ಕೃಷ್ಣನಿಗೆ ಏನ್ ಇಷ್ಟ ಇಲ್ಲ ಅಂತ ನಾವು ತಿಳ್ಕೊಂಡು ಕೃಷ್ಣನ ಸೇವೆಯನ್ನ ಮಾಡಿದ್ರೆ ಏನಾಗುತ್ತೆ, ಅದು ಪರಿಪೂರ್ಣವಾದ ಸೇವೆ ಆಗತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ ಜ್ಞಾನದ ದೃಷ್ಟಿಕೋನದಿಂದ ನಾವು ಕರ್ಮವನ್ನ ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊತಾ ಇದೀವಿ. ಸೊ ಇವಾಗ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಯಾರು ಆ ಕರ್ಮವನ್ನ ಮಾಡೋರು ಅನ್ನೋದು ನಾವು ಇದನ್ನ ಆಕ್ಚುಲಿ ಚರ್ಚೆ ಮಾಡ್ಬೇಕು. ಇದನ್ನ ನಾವು ಆಲ್ರೆಡಿ 5ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದೀವಿ. ನಾವು ಯಾರು ನಿಜವಾದ ಡೂಯರ್ ಅಂತ ಹೇಳ್ಬಿಟ್ಟು, ಯಾರು ನಿಜವಾಗಿ ಕರ್ಮವನ್ನ ಮಾಡೋರು, ನಿಜವಾಗಿ ಕರ್ಮವನ್ನ ಮಾಡೋರು ಯಾರು? ಪರಮಾತ್ಮ. ಪರಮಾತ್ಮನ ಆತ್ಮ ದೇಹದಲ್ಲಿದ್ದು ಮಾಡುತ್ತೆ ಮತ್ತೆ ಆತ್ಮ ದೇಹದಲ್ಲಿದ್ದು ಮಾಡುತ್ತೆ. ಯಾರು ನಿಜವಾದ ಕರ್ತ? ಜೀವಿ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, 13ನೇ ಅಧ್ಯಾಯದಲ್ಲಿ ಆತ್ಮ ಏನನ್ನೂ ಮಾಡೋದಿಲ್ಲ. ಜ್ಞಾನದ ಚಕ್ಷುಗಳಿಂದ ನಾವು ತಿಳ್ಕೊಂಡ್ವಿ ಅಲ್ವಾ. ಆತ್ಮ ಬರೇ ಅವರು ನೋಡ್ತಾ ಇದ್ದಾರೆ ಅಷ್ಟೇ. ಈ ದೇಹ ಏನ್ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದಾರೆ ಅವ್ರು ಏನನ್ನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ, ಆತ್ಮ ಏನನ್ನೂ ಮಾಡೋದಿಲ್ಲ ಅಂತ ಅರ್ಥ ಮಾಡ್ಕೋತಾರೋ ಅವ್ರು ನಿಜವಾಗಿ ನೋಡ್ತಾರೆ ಅಂತ ನಾವು ತಿಳ್ಕೊಂಡ್ಬಿಟ್ವಿ ಅಲ್ವಾ. ಮತ್ತೆ ಇವಾಗ ಮಾಡೋರು ಯಾರು? ಕರ್ಮವನ್ನ ಮಾಡ್ತಿರೋರು ಯಾರು? ಕರ್ತ ಯಾರು? ದೇಹ ಕರ್ತವ್ಯವನ್ನ ಮಾಡುತ್ತೆ. ಆದ್ರೆ ಇವಾಗ ಕಷ್ಟ ಪಡ್ತಿರೋದು ಯಾರು? ಕಷ್ಟವನ್ನ ಪಡೋದು ಸುಖವನ್ನ ಪಡೋದು ಯಾರು? ಆತ್ಮ. ಯಾಕೆ ಮಾಡ್ತಿರೋರು ಯಾರೋ, ಆದ್ರೆ ಅದ್ರ ಆ ನೋವನ್ನ ಅನುಭವಿಸ್ತಾ ಇರೋದು, ಆ ಸುಖವನ್ನ ಅನುಭವಿಸ್ತಾ ಇರೋದು ನಾವು, ಅಂದ್ರೆ ಆತ್ಮ ಅಲ್ವಾ. ನಮ್ಗೆ ನೋವಾಗುತ್ತೆ. ಯಾಕೆ ಅದು? ಜೀವಿ ಒಳಗೆ ಆತ್ಮ ಇರುತ್ತಲ್ಲ ಮತ್ತೆ ಆತ್ಮ ಪರಮಾತ್ಮ ಇರ್ತಾನೆ. ಇಲ್ಲ
ಏನ್ ಕಾರಣ? ನಾವು ಇದು 5ನೇ ಅಧ್ಯಾಯದಲ್ಲಿ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಇದನ್ನ ನಾವು ತಿಳ್ಕೊಳ್ಳೇಬೇಕು. ಇದನ್ನ ಇಂದ್ರಿಯ ಮನಸ್ಸು ಅದು ಬಂಧನದಲ್ಲಿ ಸಿಕ್ಕಿದೆ ಮತ್ತೆ. ಬಂದಿಯಾಗಿದೆ ಅಲ್ವಾ? ದೇಹದಲ್ಲಿ ಬಂದಿಯಾಗಿದೆ ಆತ್ಮ. ಹಾ, ಅದನ್ನ ಇನ್ನೊಂದ್ ತರ ಯಾವ ತರ ಅರ್ಥ ಮಾಡ್ಕೊಳೋದು? ನಾವ್ ಯಾರೊಂದಿಗೆ ಗುರುತಿಸ್ಕೊತಾ ಇದೀವಿ? ನಾವು ನಮ್ಮನ್ನ ನಾವು ಜಡವಸ್ತುವಿನೊಂದಿಗೆ ಗುರುತಿಸ್ತಾ ಇದ್ದೀವಿ. ದೇಹದಿಂದ ಗುರುತಿಸ್ಕೊತಾ ಇದೀವಿ. ಅದಕ್ಕೋಸ್ಕರ ನಮ್ಗೆ ಈ ಸುಖ ದುಃಖ ಎಲ್ಲ ಆಗ್ತಾ ಇರೋದು ಅಲ್ವಾ? ಮತ್ತೆ ಇನ್ನ ಒಂದು ಏನ್ ಕಾರಣ? ನಾನು ಇದನ್ನ ಮಾಡ್ಬೇಕು ಅಂತ ಇಚ್ಛೆ ಪಡೋರು ಯಾರು? ದೇಹ ಇಚ್ಛೆ ಪಡುತ್ತ. ದೇಹ ಜಡ ವಸ್ತು. ಅದಕ್ಕೆ ಏನಾದ್ರು ಗುಣಗಳ ಪ್ರಭಾವ ಮಾತಾಜಿ. ಮನಸ್ಸು ಮಾತಾಜಿ. ಇಚ್ಛೆ ಪಡೋದು ಯಾರು? ಆತ್ಮ. ಆತ್ಮ ಅಲ್ವಾ? ನಾವ್ ಇಚ್ಛೆ ಪಡೋದು. ಅದಕ್ಕೇನೆ ನಮ್ಗೆ ನಾವು ಹೊಣೆಗಾರರಾಗ್ತಾ ಇದೀವಿ. ಈಗ ಇಲ್ಲಿ ನಾವ್ ಏನನ್ನೂ ಮಾಡ್ದಲೆ ಇದ್ರೂ ಸಹ ನಾವು ನಮ್ಮನ್ನ ದೇಹದಿಂದ ಗುರುತಿಸ್ಕೊಂಡು ನಾವ್ ಇಚ್ಛೆಯನ್ನ ಪಡೋದ್ರಿಂದ ನಾವು ಇಲ್ಲಿ ಆ ಕಷ್ಟ ಸುಖಗಳಿಗೆ ನಾವು ಹೊಣೆ ಆಗ್ತಾ ಇದೀವಿ ಅಲ್ವಾ? ಇಲ್ಲಿ ನಿಜವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವ್ ಇಚ್ಛೆಯನ್ನ ಪಡ್ತೀವಿ ಅಲ್ವಾ? ಇಚ್ಛೆ ಪಡೋದು ಆತ್ಮ. ನಂಗೆ ಈ ತರ ಇಷ್ಟ, ಆ ತರ ಕಷ್ಟ ಅಂತ ಹೇಳ್ಬಿಟ್ಟು ಇಚ್ಛೆಯನ್ನ ಪಡೋದು ಆತ್ಮ. ನಮ್ ಇಚ್ಛೆಯನ್ನ ಯಾರು ಅರ್ಥ ಮಾಡ್ಕೋತಾರೆ? ನಮ್ಗೆ ಇಚ್ಛೆಯನ್ನ ನಾವು ನೆರವೇರಿಸ್ಕೊಳ್ಳುವಂತ ಶಕ್ತಿ ಇಲ್ಲ. ಯಾರಿಗೆ ನೆರವೇರಿಸ್ಕೊಳ್ಳುವಂತ ಶಕ್ತಿ ಇರೋದು? ನಮ್ಮ ಇಚ್ಛೆಗಳನ್ನ ಆಸೆಗಳನ್ನ ಯಾರಿಗೆ ಶಕ್ತಿ ಇರೋದು? ಪರಮಾತ್ಮನಿಗೆ. ನಾವೇನೇ ಆಸೆ ಪಟ್ಟಿದ ತಕ್ಷಣ ಪರಮಾತ್ಮನಿಗೆ ಗೊತ್ತಾಗತ್ತೆ. ಆಗ ಪರಮಾತ್ಮ ಏನ್ ಮಾಡ್ತಾರೆ? ಪ್ರಕೃತಿಯ ಮೂಲಕ ನಮ್ಮ ಆಸೆಗಳನ್ನ ಪೂರೈಸ್ತಾರೆ ಅಲ್ವಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಮ್ಮ ಆಸೆಗಳನ್ನ ಪ್ರಕೃತಿಯ ಮೂಲಕ ಪರಮಾತ್ಮ ಪೂರೈಸ್ತಾರೆ. ಇದೇನೆ ಆತ್ಮ, ಪರಮಾತ್ಮ ಮತ್ತೆ ಪ್ರಕೃತಿಯ ಮೂರರ ನಡುವೆ ಇರುವಂತಹ ಒಂದು ಅನುಬಂಧ ಏನು ಅಂತಂತಂದ್ರೆ, ಕನೆಕ್ಷನ್ ಏನಂತಂತಂದ್ರೆ, ಆತ್ಮ ಇಚ್ಛೆ ಪಡ್ತಾನೆ, ಪರಮಾತ್ಮ ಅವರು ಸ್ಯಾಂಕ್ಷನ್ ಮಾಡ್ತಾರೆ, ಪ್ರಕೃತಿ ಎಲ್ಲವನ್ನ ಒದಗಿಸಿ ಕೊಡ್ತಾರೆ ಅಲ್ವಾ? ಅದಕ್ಕೆ ನನ್ನ ಐಸ್ ಕ್ರೀಮ್ ಎಕ್ಸಾಂಪಲ್ ಅನ್ನ ಇದಕ್ಕಿಂತ ಮುಂಚೆನೂ ಕೊಟ್ಟಿದ್ದೀನಿ ಅಲ್ವಾ? ಒಂದು ಚಿಕ್ಕ ಮಗುಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಇಚ್ಛೆ ಬರುತ್ತೆ. ಚಿಕ್ಕ ಮಗು ತಾನೇ ಹೋಗಿ ಐಸ್ ಕ್ರೀಮ್ ಶಾಪ್ಗೆ ಹೋಗಿ ಕೊಂಡ್ಕೊಂಡ್ ಬಂದ್ ತಿನ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ತನ್ನ ಇಚ್ಛೆ ಅದು ಆ ಮಗುವಿನ ಇಚ್ಛೆ ಯಾರಿಗೆ ಗೊತ್ತಾಗುತ್ತೆ? ಅವರ ತಂದೆಗೆ ಗೊತ್ತಾಗುತ್ತೆ. ಅವಾಗ ತಂದೆ ಏನ್ ಮಾಡ್ತಾರೆ? ಐಸ್ ಕ್ರೀಮ್ ಶಾಪ್ಗೆ ಕರ್ಕೊಂಡು ಹೋಗಿ ಕೊಡಿಸ್ತಾರೆ ಅಲ್ವಾ? ಇವಾಗ ಐಸ್ ಕ್ರೀಮ್ ಶಾಪ್ ಅನ್ನ ಪ್ರಕೃತಿ ಅಂತ ಅನ್ಕೊಂಡ್ರೆ, ಸೊ ತನ್ನ ತಂದೆಯ ಮೂಲಕ ಅಂದ್ರೆ ತಂದೆ ಸ್ಯಾಂಕ್ಷನ್ ಮಾಡ್ತಾರೆ ಆಯ್ತು ಅಂತ. ಸೊ ಇವಾಗ ಐಸ್ ಕ್ರೀಮ್ ಶಾಪ್ ಅಲ್ಲಿ ಐಸ್ ಕ್ರೀಮ್ ಸಿಗುತ್ತೆ, ಮಗು ಅದನ್ನ ಅನುಭವಿಸ್ತಾರೆ ಅಲ್ವಾ? ಅವರ ಇಚ್ಛೆಯನ್ನ ಅವನು ಪೂರೈಸ್ಕೊತಾನೆ. ಇದೇ ತರನೇ ಇಲ್ಲಿ ನಾವು ಇಚ್ಛೆ ಪಟ್ಟಿರೋದನ್ನ ಪರಮಾತ್ಮ ಅವರು ಅದನ್ನ ಸ್ಯಾಂಕ್ಷನ್ ಮಾಡ್ತಾರೆ, ಪ್ರಕೃತಿ ನಮ್ಗೆ ಒದಗಿಸಿ ಕೊಡ್ತಾರೆ ಅಲ್ವಾ? ಆದ್ರೆ ನಾವು ಕಷ್ಟ ಸುಖವನ್ನ ನಾವು ಅನುಭವಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ನಾವು ದೇಹದಿಂದ ನಮ್ಮನ್ನ ಗುರುತಿಸ್ಕೊತಾ ಇದೀವಿ, ಮತ್ತೆ ನಾವು ಇಚ್ಛೆಯನ್ನ ಪಟ್ವಿ. ಅದಕ್ಕೋಸ್ಕರ ನಾವು ಕಷ್ಟ ಸುಖಗಳಿಗೆ ನಾವೇ ಜವಾಬ್ದಾರರು, ಬೇರೆ ಯಾರ ಮೇಲೆ ನಾವು ಹೊರಿಸೋ ಹಾಗಿಲ್ಲ. ಆದ್ರೆ ನಮ್ಗೆ ಇಲ್ಲಿ ಇನ್ನ ಒಂದು ಇವಾಗ ನಾವು ಯಾವುದೇ ಒಂದು ಯಶಸ್ಸನ್ನ ಸಿಕ್ಕಿದ್ರೆ ನಾವೇನ್ ಮಾಡ್ಕೋತೀವಿ? ಯಶಸ್ಸು ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಯಶಸ್ಸು ಸಿಕ್ಕಿದಾಗ ನಾವು ಯಾರಿಗೆ ಅದರ ಕ್ರೆಡಿಟ್ ಅನ್ನ ಕೊಡ್ತೀವಿ? ತಮೋ ಗುಣದವರು ಎಣಿಸ್ತಾರೆ ನಾವೇ ಮಾಡ್ಕೊಂಡದಂತೇಳಿ. ಅಲ್ವಾ? ಸತ್ವಗುಣದವರು ಭಗವಂತ ಬಿಟ್ಟಿರ್ತಾರೆ. ಹೌದು. ಓಕೆ. ಸೊ ಇವಾಗ ನಮ್ಗೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ? ಯಾವುದೇ ಒಂದು ಕ್ರಿಯೆ ಪರಿಪೂರ್ಣವಾಗ್ಬೇಕಂದ್ರೆ ಅಲ್ಲಿ ಯಾವ್ದಿರ್ಬೇಕು? ಎಷ್ಟು ಅಂಶಗಳಿರ್ಬೇಕು ಅಂತ ಹೇಳ್ತಾ ಇದಾರೆ? 5 ಅಂಶಗಳಿರ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಯಾವ್ದ್ಯಾವ್ದು ಅಂತ ಹೇಳ್ತಾ ಇದಾರೆ? ಒಂದು ಸ್ಥಳ ಬೇಕು. ಯಾವ್ದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಕಾರ್ಯಕ್ಷೇತ್ರ ಬೇಕು, ಕ್ರಿಯೆ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕು, ಮತ್ತೆ ಕಾರ್ಯ ಮಾಡೋರ್ ಬೇಕು, ಕರ್ತ ಬೇಕು, ಮತ್ತೆ ಎಲ್ಲ ಇಂದ್ರಿಯಗಳು ಬೇಕು ಅಲ್ವಾ? ಸೊ ಇವಾಗ ನಾನಿಲ್ಲಿ ಬಂದ್ಬಿಟ್ಟು ಸುಮ್ನೆ ಇವಾಗ ಇಲ್ಲಿ ಕಣ್ಮುಚ್ಕೊಂಡು ನಾನು ಕುತ್ಕೊಂಡ್ರೆ, ಅಥವಾ ಇಲ್ಲಿ ನನಗೆ ಇವಾಗ ಲಿಂಕ್ ಕಳ್ಸಿರ್ತಾರೆ, ಆ ಲಿಂಕ್ ಮೇಲೆ ನಾನು ಪ್ರೆಸ್ ಮಾಡ್ದಲೆ ನಾನು ಕನೆಕ್ಷನ್ ಅಂದ್ರೆ ಇದು ಆನ್ಲೈನ್ ಕನೆಕ್ಷನ್ ಗೆ ಬರ್ಲಿಲ್ಲ ಅಂದ್ರೆ ನನಗೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಓಕೆ, ಇವಾಗ ಕ್ಲಾಸ್ ಅಟೆಂಡ್ ಮಾಡ್ಬೇಕಂದ್ರೆ ಇದೆಲ್ಲ ಪ್ರಯತ್ನಗಳನ್ನ ನಾನು ಹಾಕ್ಲೇಬೇಕಾಗುತ್ತೆ. ವಿವಿಧ ಪ್ರಯತ್ನಗಳು ಬೇಕಾಗುತ್ತೆ. ಮತ್ತೆ ಇನ್ನ ಏನ್ ಬೇಕಾಗುತ್ತೆ? ಇಂದ್ರಿಯಗಳು ಬೇಕು. ನಾನು ಕುತ್ಕೊಂಡು ನಾನು ಕಣ್ಬಿಟ್ಟು ಕೇಳಿಸ್ಕೋಬೇಕು ಅಲ್ವಾ? ಕಿವಿಯಿಂದ ಕೇಳಿಸ್ಕೋಬೇಕು, ಕಣ್ಬಿಟ್ಟು ನೋಡ್ಬೇಕು ಅಲ್ವಾ? ಬರ್ಕೋಬೇಕು. ಇದೆಲ್ಲ ಮಾಡಿದ್ರೆ ಅಷ್ಟೇನೆ ನನಗೆ ಏನಾಗುತ್ತೆ? ಇಲ್ಲಿ ಯಶಸ್ಸು ಸಿಗುತ್ತೆ ಅಲ್ವಾ? ಸೊ ಇವಾಗ ಮತ್ತೆ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿರೋದು ಇಲ್ಲಿ ಅಂಶ ಯಾವುದು? ನೋಡಿ, ಎಷ್ಟೊಂದ್ ಸತಿ ನನಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಜಾಗನೂ ಇದೆ, ನನಗೆ ಲ್ಯಾಪ್ಟಾಪ್ ಇದೆ, ನನಗೆ ನೆಟ್ಟು ಇದೆ, ಝೂಮ್ ಲಿಂಕು ಸಿಕ್ಕಿದೆ, ನಾನು ಅದ್ರ ಮೇಲೆ ಪ್ರೆಸ್ ಮಾಡಿದೀನಿ. ಆದ್ರೆ ಏನಾಗತ್ತೆ? ಮತ್ತೆ ಅಲ್ಲಿ ಕಾಲಿಂಗ್ ಬೆಲ್ ಒತ್ತುತ್ತೆ ಅಲ್ವಾ? ಯಾರೋ ಒಬ್ರು ನೆಂಟರು ಬರ್ತಾರೆ. ಸೊ ಅವಾಗ ನೀವು ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನೋಡಿ, ಎಲ್ಲ ಇದ್ರೂನು ಸಹ ನೀವು ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ನಿಮ್ಗೆ ಸ್ಯಾಂಕ್ಷನ್ ಇಲ್ಲ ಅಂತಂದ್ರೆ ನೀವು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಏನೋ ಒಂದು ಅಡ್ಡಿ ಆತಂಕ ಬರುತ್ತೆ ಅಲ್ವಾ? ಸೊ ಅವಾಗ ಅದಕ್ಕೇನೆ ಇಲ್ಲಿ ಮುಖ್ಯವಾಗಿ ಯಾವ್ದು ಇಲ್ಲಿ ಇಂಪಾರ್ಟೆಂಟ್ ಅಂಶ ಯಾವ್ದು ಈ 5ರಲ್ಲಿ? ಪರಮಾತ್ಮ.
ಪರಮಾತ್ಮನ ಅನುಗ್ರಹನೇ ತುಂಬಾ ಇಂಪಾರ್ಟೆಂಟ್. ಸೊ ಪರಮಾತ್ಮನ ಇಚ್ಛೆ ಅನುಗ್ರಹ ಇರ್ಲಿಲ್ಲ, ಅವ್ರ ಸ್ಯಾಂಕ್ಷನ್ ಇರ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸನ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ನಮ್ಮ ಮನಸ್ಥಿತಿ ಯಾವ ತರ ಇದೆ, ನಾನೇ ಎಲ್ಲವನ್ನ ಮಾಡ್ತಾ ಇದ್ದೀನಿ, ನನ್ನಿಂದನೇ ಎಲ್ಲವೂ ಸಾಧ್ಯ ಇದೆ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಡ್ಯೂಯರ್ಶಿಪ್ ಅಂದ್ರೆ ನಾನೇ ಎಲ್ಲವನ್ನ ಮಾಡೋನು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿದೆ. ಸೊ ಅದು ಹೋಗ್ಬೇಕು ಅಂತಂದ್ರೆ ನಮ್ಗೆ ಈ ಜ್ಞಾನ ಇರ್ಬೇಕು. ಅದಕ್ಕೆ ನಾವು ಜ್ಞಾನಯುತವಾಗಿ ಕರ್ಮವನ್ನ ಮಾಡ್ಬೇಕು ಅಲ್ವಾ. ನಾನು ನನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದೀನಿ, ಆದ್ರೆ ಅದರ ಫಲಾಫಲ ಅದು ದೇವರಿಗೆ ಬಿಟ್ಟಿರೋದು ಅನ್ನೋದು ಅಲ್ವಾ. ಅದಕ್ಕೆ ಜ್ಞಾನಯುತವಾದ ಕರ್ಮವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನಮಗೆ ಕೃಷ್ಣ ಈ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 5 ಪಂಚೈತಾನಿ ಮಹಾಬಾಹೋ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವ ಕರ್ಮಣ. ನೋಡಿ, ಸರ್ವ ಕರ್ಮಗಳು ಸಿದ್ಧಿ ಆಗ್ಬೇಕಂದ್ರೆ ಎಷ್ಟು ಅಂಶಗಳು ಬೇಕು? ಪಂಚೈತಾನಿ ಅಂತ ಹೇಳ್ಬಿಟ್ಟು ಮಹಾಬಾಹೋ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. 4 ಅಂಶಗಳು ಕಾರಣ ಅರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಕರ್ಮ ಸಿದ್ಧಿ ಆಗ್ಬೇಕು ಅಂತಂತಂದ್ರೆ. ಸೊ ಯಾವ್ದ್ಯಾವ್ದು ಅಂತ ಹೇಳ್ತಾ ಇದ್ದಾರೆ. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ್ವ ದೈವಂ ಚೈವಾತ್ರ ಪಂಚಮಂ ಅಂತ ಹೇಳ್ತಾ ಇದ್ದಾರೆ. ಅಧಿಷ್ಠಾನ ಅಂದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ಷೇತ್ರ ಇರ್ಬೇಕು. ತಥಾ ಕರ್ತ ಹಾಗೆ ಒಬ್ಬ ಕರ್ತ ಇರ್ಬೇಕು, ಕೆಲಸವನ್ನ ಮಾಡೋನಿರ್ಬೇಕು. ಕರಣಂ ಸೊ ವಿವಿಧ ಇಂದ್ರಿಯಗಳು ಇರ್ಬೇಕು. ಮತ್ತೆ ಏನ್ ಹೇಳ್ತಾ ಇದ್ರೆ ವಿವಿಧ ಪೃಥಕ್ ಚೇಷ್ಟ್ವ ಅಂದ್ರೆ ವಿವಿಧ ಪ್ರಯತ್ನಗಳು ಇರ್ಬೇಕು. ಎಂಡ್ ಓವರ್ ಅಲ್ವಾ, ಎಲ್ಲ ಇದೆ, ನಾವು ಪ್ರಯತ್ನನೇ ಪಡ್ತಾ ಇಲ್ಲ ಆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಆ ಕೆಲಸ ನಡೆಯೋದಿಲ್ಲ. ಆದ್ರೆ ಮುಖ್ಯವಾದದ್ದೇನು? ದೈವಂ ಚೈವಾತ್ರ ಪಂಚಮಂ. ಈ ದೈವ ಪರಮಾತ್ಮನ ಅನುಗ್ರಹನೇ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ನಾವು ಕ್ರೆಡಿಟ್ ಅನ್ನ ನಾವು ತಗೊಳೋ ಹಾಗಿಲ್ಲ. ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸಾದ್ರೆ ನಾವು ಕ್ರೆಡಿಟ್ ನ ತಗೊಳೋ ಹಾಗಿಲ್ಲ ಅಲ್ವಾ. ಏನಾದ್ರೂ ಕೆಟ್ಟದಾಗ್ಬಿಟ್ರೆ ಭಗವಂತನೇ ಕಾರಣ ಅಂತ ನಾವು ಭಗವಂತ ಮೇಲೆ ಹಾಕ್ಬಿಡ್ತೀವಿ. ಅಂದ್ರೆ ಒಳ್ಳೇದಾದಾಗ ಕ್ರೆಡಿಟ್ ಅನ್ನ ನಾವು ತಗೋತೀವಿ. ಸೊ ಇಲ್ಲಿ ಏನ್ ಹೇಳ್ತಿದ್ರೆ, ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಕರ್ಮಸ್ಥಳ, ಜಯದ ರಜಲಕ್ಷ್ಮಿ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ಸೊ 5 ಬೇಕು. 5ರಲ್ಲಿ ತುಂಬಾ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹ ಬೇಕು. ಪರಮಾತ್ಮನ ಅನುಗ್ರಹ ಇಲ್ಲ ಅಂದ್ರೆ ಯಾವುದೇ ಕಾರ್ಯ ಸಿದ್ಧಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಯಿಂದ ಕಷ್ಟವನ್ನು, ಇಲ್ಲಿ ಏನ್ ಹೇಳ್ತಾರೆ, ಮಾಡಿದ ಯಾವುದೇ ಕಾರ್ಯಕ್ಕೂ ಸ್ವಲ್ಪ ಪ್ರತಿಕ್ರಿಯೆ ಇರಲೇಬೇಕಷ್ಟೇ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಯಿಂದ ಕಷ್ಟವನ್ನು ಪಡುವುದಿಲ್ಲ, ಸುಖವನ್ನು ಪಡುವುದಿಲ್ಲ ಎನ್ನುವುದು ಹೇಗೆ ಎಂಬ ಪ್ರಶ್ನೆಯು ಉದ್ಭವವಾಗುವುದು. ಇದು ಹೇಗೆ ಸಾಧ್ಯ ಎನ್ನುವುದನ್ನು ತೋರಿಸಲು ಪ್ರಭುವು ವೇದಾಂತವನ್ನ ಉದ್ಧರಿಸುತ್ತಿದ್ದಾನೆ. ಎಲ್ಲ ಚಟುವಟಿಕೆಗಳಿಗೆ 5 ಕಾರಣಗಳಿವೆ ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ಯಶಸ್ಸಿಗೆ ಈ 5 ಕಾರಣಗಳನ್ನ ಪರಿಗಣಿಸಬೇಕು ಎಂದು ಹೇಳುತ್ತಾನೆ. ಸಾಂಖ್ಯ ಎನ್ನುವುದು ಜ್ಞಾನದ ಕಾಂಡ ಮತ್ತು ವೇದಾಂತವು ಎಲ್ಲ ಮುಖ್ಯ ಆಚಾರ್ಯರು ಒಪ್ಪಿಕೊಂಡ ಜ್ಞಾನದ ಕಡೆಯ ಕಾಂಡ. ಹೀಗೆಂದು ವೇದಾಂತ ಸೂತ್ರವನ್ನು ಶಂಕರರು ಒಪ್ಪಿಕೊಳ್ಳುತ್ತಾರೆ. ಆದುದರಿಂದ ಅಂತಹ ಅಧಿಕೃತ ಜನರ ಅಭಿಪ್ರಾಯವನ್ನು ಪಡೆಯಬೇಕು. ಕಟ್ಟ ಕಡೆಯ ನಿಯಂತ್ರಣವು ಪರಮಾತ್ಮನ ಕೈಯಲ್ಲಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರತಿಯೊಬ್ಬನ ಹಿಂದಿನ ಕರ್ಮಗಳನ್ನು ನೆನಪಿಗೆ ತಂದುಕೊಟ್ಟು ಪರಮಾತ್ಮನು ಅವನನ್ನು ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಸುತ್ತಾನೆ. ಅಂತರಂಗದಿಂದ ಅವನ ಆದೇಶದಂತೆ ಮಾಡಿದ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಂದ ಈ ಬದುಕಿನಲ್ಲಾಗಲಿ ಸತ್ತ ಅನಂತರದ ಬದುಕಿನಲ್ಲಾಗಲಿ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಅಲ್ವಾ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸವನ್ನ ಮಾಡಿದ್ರೆ, ಅಕರ್ಮದಲ್ಲಿ ನಾವು ಕೆಲಸವನ್ನ ಮಾಡಿದ್ರೆ ನಮ್ಗೆ ಅದರಿಂದ ಯಾವುದೇ ಒಂದು ಪ್ರಕ್ರಿಯೆ ಇರೋದಿಲ್ಲ. ನಮ್ಮ ಅಕೌಂಟ್ ಅಲ್ಲಿ ಪುಣ್ಯವೂ ಇರೋದಿಲ್ಲ, ಪಾಪವೂ ಇರೋದಿಲ್ಲ. ನಮ್ಮ ಅಕೌಂಟ್ ಯಾವಾಗ ನಿಲ್ಲಾಗತ್ತೆ ಅವಾಗ ಏನಾಗುತ್ತೆ, ನಾವು ಭಗವಂತ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ. ಇಲ್ಲ ನಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಇದೆ ಅಂತಂದ್ರೆ ನಾವು ಅದನ್ನ ಅನುಭವಿಸ್ಲಿಕ್ಕೆ ನಾವು ಮತ್ತೆ ಜನ್ಮವನ್ನ ಪಡಿಲೇಬೇಕಾಗತ್ತೆ. ನಮ್ಮ ಅಕೌಂಟ್ ಅಲ್ಲಿ ಪಾಪ ಇದೆ ಅಂತಂದ್ರೆ ಅದನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಮತ್ತೊಮ್ಮೆ ಜನ್ಮವನ್ನ ಪಡಿಲೇಬೇಕಾಗುತ್ತೆ. ನಾವು ಕರ್ಮ ಬಂಧನದಲ್ಲಿ ನಾವು ಸಿಕ್ಕಾಕೋತೀವಿ. ಸೊ ಅದಕ್ಕೋಸ್ಕರ ನಾವು ಅಕರ್ಮದಲ್ಲಿ ಕರ್ಮವನ್ನ ಮಾಡ್ಬೇಕಂತಂದ್ರೆ ನಾವು ಈ ಎಲ್ಲ ಒಂದು ಜ್ಞಾನವನ್ನ ನಾವು ಪಡ್ಕೋಬೇಕಾಗತ್ತೆ. ನಾವ್ ಏನೇ ಒಂದು ಕರ್ಮವನ್ನ ಮಾಡಿದಾಗ ಅದು ನಾನೇ ಅದಕ್ಕೆ ಕಾರಣ ಅಂತ ನಾವು ನಮ್ಗೆ ಕ್ರೆಡಿಟ್ ಅನ್ನ ಕೊಟ್ಕೊಳೋ ಹಾಗಿಲ್ಲ. ಸೊ 5 ಕಾರಣಗಳಿದೆ, 5 ಅಂಶಗಳಿದೆ. ಅದರಲ್ಲಿ ಮುಖ್ಯವಾಗಿ ಆ ಭಗವಂತನ ಅನುಗ್ರಹ ಇದೆ ಅಂತ ಹೇಳ್ಬಿಟ್ಟು ನಾವು ಈ ಜ್ಞಾನವನ್ನ ಪಡ್ಕೊಂಡ್ರೆ ಏನಾಗತ್ತೆ, ನಮ್ಗೆ ಹೇಗೆ ಕರ್ಮವನ್ನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ನಮ್ಗೆ ಅವಾಗ ನಾವು ಕ್ರೆಡಿಟ್ ಅನ್ನ ನಾವು ತಂದ್ಕೊಳೋದಿಲ್ಲ, ಎಲ್ಲದಕ್ಕೂ ಭಗವಂತನೇ ಕಾರಣ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋತೀವಿ.
ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಅರ್ಜುನನು ಸಹ ನೊಂದ್ಕೋತಾ ಇರ್ತಾರೆ ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಅಯ್ಯೋ, ನನ್ನ ಬಂಧು ಬಾಂಧವರನ್ನ ನಾನು ಸಾಯಿಸ್ಬೇಕಲ್ಲ, ನಾನು ಸಾಯಿಸ್ಬೇಕಲ್ಲ, ನನ್ನಿಂದ ಅವರೆಲ್ಲ ಹತ್ರ ಆದ್ರೆ ನಾನು ಪಾಪಕ್ಕೆ ಒಳಗಾಗ್ತೀನಲ್ವಾ, ನಾನು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ ಅರ್ಜುನನ ಮನಸ್ಥಿತಿ ಯಾವ ತರ ಇರುತ್ತೆ, ಅವರ ಇಂದ್ರಿಯ ಸುಖವನ್ನ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಯುದ್ಧಕ್ಕಿಂತ ಮೊದ್ಲು ಅಲ್ವಾ. ಯಾವಾಗ ಕೃಷ್ಣನಿಂದ ಅವರು ಜ್ಞಾನವನ್ನ ಪಡ್ಕೋತಾರೋ ಅವಾಗ ಕೃಷ್ಣ ಏನ್ ಹೇಳ್ತಾರೆ, ನಿನಗೋಸ್ಕರ ಹೋರಾಡ್ಬೇಡ ಅರ್ಜುನ, ನನಗೋಸ್ಕರ ಹೋರಾಟವನ್ನ ಮಾಡು, ಆಗ ನಿನಗೆ ಯಾವುದೇ ಒಂದು ಪಾಪಕ್ಕೆ ನೀನು ಒಳಗಾಗೋದಿಲ್ಲ ಅಲ್ವಾ, ನೀನು ಅಕರ್ಮದಲ್ಲಿ ಕರ್ಮವನ್ನ ಮಾಡ್ದಂಗಾಗತ್ತೆ, ನಿನ್ಗೆ ಯಾವುದೇ ಒಂದು ಪ್ರಕ್ರಿಯೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದ್ರು. ಸೊ ನಾವು ಭಗವಂತನಿಗೋಸ್ಕರ ಹೋರಾಟ ಮಾಡಿದಾಗ ಸೊ ನಮ್ಗೆ ಯಾವುದೇ ಒಂದು ಪಾಪ ಪುಣ್ಯ ನಮ್ಮ ಅಕೌಂಟ್ ಅಲ್ಲಿ ಬರೋದಿಲ್ಲ. ಸೊ ಎಲ್ಲವೂ ಸಹ ಭಗವಂತನ ಸಂಕಲ್ಪವನ್ನ ಅವಲಂಬಿಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹರೇ ಕೃಷ್ಣ, ಇದನ್ನ ಓದಿ. ಓಕೆ, ಇನ್ನೊಂದು 5 ನಿಮಿಷ ಇದೆ, ನಾನೇ ಓದ್ಬಿಡ್ತೀನಿ. ನೋ ವಿಯರ್ಯತೆ ಕರ್ಮ ಪ್ರಾರಬ್ಧೆ ನರಃ ನ್ಯಾಯಾಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವ. ಮನುಷ್ಯನು ದೇಹ ಮತ್ತು ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದು ನ್ಯಾಯಯುತವಾದ ಕೆಲಸ ಇರ್ಬೋದು ಅಥವಾ ಅನ್ಯಾಯವಾದ ಕರ್ಮನೇ ಇರ್ಬೋದು. ಸೊ ಇದನ್ನ ನಾವು ಯಾವ್ದ್ರ ಮೂಲಕ ಮಾಡ್ತೀವಿ, ನಮ್ಮ ದೇಹದಿಂದ ಮಾಡ್ತೀವಿ, ಮನಸ್ಸಿನಿಂದ ಮಾಡ್ತೀವಿ, ಮಾತುಗಳ ಮೂಲಕ ಮಾಡ್ತೀವಿ ಅಲ್ವಾ. ಈ ಎಲ್ಲ ಕರ್ಮಗಳು ಈ ಎಲ್ಲ ಕರ್ಮಗಳಿಗೂ ಈ 5 ಅಂಶಗಳೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು? ಅಧಿಷ್ಠಾನ, ಕರ್ತ, ಕರಣಂ, ಪೃಥಕ್ ಚೇಷ್ಟ್ವ ಮತ್ತೆ ದೈವಂ. ಈ 5 ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಯಾವಾಗ್ಲೂ ನಾವೇ ನ್ಯಾಯಯುತವಾದ ಕೆಲಸಗಳನ್ನ ಮಾಡಿದಾಗ ನಾವು ಅಂತ ಕ್ರೆಡಿಟ್ ತಗೋತೀವಿ. ಇಲ್ಲ, ನ್ಯಾಯದ ಕೆಲಸವೇ ಆಗ್ಲಿ ಅನ್ಯಾಯದ ಕರ್ಮವೇ ಮಾಡಿದ್ರು ಈ 5 ಅಂಶಗಳು ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅನ್ಯಾಯ ಅನ್ನೋ ಪದಗಳು ತುಂಬಾ ಅರ್ಥವತ್ತವಾದದ್ದು. ನ್ಯಾಯದ ಕೆಲಸ ಅಂತಂದ್ರೆ ಏನು, ನಮ್ಮ ಧರ್ಮಗ್ರಂಥಗಳಲ್ಲಿ ಹೇಳಿರೋ ಅಂತಹ ಆದೇಶಗಳಿಗೆ ಅನುಗುಣವಾಗಿ ಮಾಡಿರುವಂತಹ ಕಾರ್ಯವನ್ನ ನ್ಯಾಯಯುತವಾದ ಕಾರ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅನ್ಯಾಯವಾದ ಕೆಲಸವೆಂದ್ರೆ ಧರ್ಮ ಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿ ಮಾಡಿದ ಕಾರ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಆಗ್ಲಿ, ನ್ಯಾಯಯುತವಾದ ಕರ್ಮವೇ ಆಗ್ಲಿ ಅನ್ಯಾಯಯುತವಾದ ಕರ್ಮವೇ ಆಗ್ಲಿ, ಅದರ ಅನುಷ್ಠಾನಕ್ಕೆ ಈ 5 ಅಂಶಗಳು ಅಗತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ನ ಸಪಶ್ಯತಿ ದುರ್ಮತಿ. ಆದುದರಿಂದ ಈ 5 ಅಂಶಗಳನ್ನ ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ, ಅವನು ವಸ್ತು ಸ್ಥಿತಿಯನ್ನ ಕಾಣಲಾರ. ಸೊ ಯಾರು ಈ ಜ್ಞಾನವನ್ನ ಪಡ್ಕೊಂಡಿಲ್ಲ, ಯಾರಿದನ್ನ ಅರ್ಥ ಮಾಡ್ಕೋತಿಲ್ಲ, ಯಾವುದೇ ಒಂದು ಕೆಲಸವು ಪರಿಪೂರ್ಣ ಆಗ್ಬೇಕು ಅಂತಂದ್ರೆ ಈ 5 ಅಂಶಗಳು ಕಾರಣ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳಲ್ವೋ ಅವ್ರನ್ನ ಇಲ್ಲಿ ಕೃಷ್ಣ ಏನಂತ ಕರಿತಾ ಇದ್ದಾರೆ, ನಾನೇ ಕರ್ತ ಅಂತ ಹೇಳ್ಬಿಟ್ಟು ಯಾರು ಯೋಚನೆ ಮಾಡ್ತಾ ಇದ್ರು ಅವರು ಬುದ್ಧಿವಂತನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಎಲ್ಲ ವಸ್ತುಸ್ಥಿತಿಯನ್ನ ಯಾವ ತರ ಇದೆಯೋ ಅದನ್ನ ಅವರು ವಸ್ತುಸ್ಥಿತಿಯನ್ನ ಕಾಣ್ಲಿಕ್ಕೆ ಅವನು ಸಾಧ್ಯ ಇಲ್ಲ, ಅವನು ಬುದ್ಧಿವಂತನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ವಾ, ನಮ್ಗೆ ಇದಕ್ಕಿಂತ ಮುಂಚೆನೂ ಸಹ ಕೃಷ್ಣ ಹೇಳಿದ್ದಾರೆ, ಪ್ರಕೃತೇಹಿ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ, ಇದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ. ಸೊ ಅಲ್ಲಿ ಏನ್ ಹೇಳಿದ್ದಾರೆ, ವಿಮೂಢಾತ್ಮ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಪ್ರಕೃತಿಯೇ ಎಲ್ಲದಕ್ಕೂ ಕಾರಣ ಅಂತ ಅರ್ಥ ಮಾಡ್ಕೊಳೋದಲ್ಲೇ ನಾನೇ ಕಾರಣ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ ಅವರು ಅವರು ಮೂಢ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ, ಮೂಢಾತ್ಮ ಅಂತ ಹೇಳ್ತಾ ಇದಾರೆ. ಅದೇ ತರನೇ ಇಲ್ಲೂ ಹೇಳ್ತಾ ಇದಾರೆ ಅಲ್ವಾ, ಯಾರು ತಾನೇ ಕಾರಣ ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಯಾರು ಯೋಚನೆ ಮಾಡ್ತಾರೋ ಅವರು ಬುದ್ಧಿವಂತನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಕೃಷ್ಣ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಪರಮಾತ್ಮನ ಮಿತ್ರನಾಗಿ ಒಳಗಡೆ ಕುಳಿತು ಅಂದ್ರೆ ಮನುಷ್ಯನ ಕರ್ಮಗಳನ್ನು ನಿರ್ವಹಿಸುತ್ತಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲಾರ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಇವು ಐಹಿಕ ಕಾರಣಗಳಾದರೂ ದೇವೋತ್ತಮ ಪರಮಪುರುಷನೇ ಅಂತಿಮ ಕಾರಣ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಲ್ವಾ. ಆದುದರಿಂದ ಮನುಷ್ಯನು 4 ಐಹಿಕ ಕಾರಣಗಳನ್ನ ಮಾತ್ರವಲ್ಲದೆ ಕಾರ್ಯಸಾಧಕ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ. ಹೌದು, ನಮ್ಗೆ ನಮ್ ಕೈಯೇ ಕೆಲಸ ಮಾಡ್ತಾ ಇರೋದು ಅಲ್ವಾ, ನಮ್ಮ ಬುದ್ಧಿನೇ ಓಡ್ತಾ ಇದೆ ಅಂತ ನಮ್ಗೆ ಅಲ್ಲಿ ಅನ್ಸುತ್ತೂ ಸಹ ಅಂತಿಮ ಕಾರಣ ಯಾರು? ಅಂತಿಮ ಕಾರಣ ಪರಮಾತ್ಮ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಆ ಪರಮೋನ್ನತನನ್ನ ಕಾಣ್ದಲೇ ತನ್ನನ್ನೇ ಕರ್ತ ಅಂತ ಯಾರು ಯೋಚನೆ ಮಾಡ್ತಾರೋ ಅವನು ಇಲ್ಲಿ ಬುದ್ಧಿವಂತನಲ್ಲ, ವಿಮೂಢ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಅವನೇ ಎಲ್ಲವನ್ನ ನಾವು ತಿಳ್ಕೊಂಡಿದೀವಿ ಅಲ್ವಾ. ಪರಮಾತ್ಮನ ಕೆಲಸ ಏನು ಅಂತ ನಾವು ತಿಳ್ಕೊಂಡ್ವಿ. 2 ಕೆಲಸಗಳು,
ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರ್ತಾನೆ ಹಾ ಅಲ್ವಾ? ಉಪದೃಷ್ಟ ಉಪದೃಷ್ಟ ಹನುಮಂತ. ಹನುಮಂತ. ಹನುಮಂತನ ಅಂತ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬುದ್ಧಿವಂತರಲ್ಲ, ಮೂಢರು ನಾವು ಅಂತ ಹೇಳ್ಬಿಟ್ಟು ಅಲ್ವಾ? ಯಸ್ಯ ನಾಹನ್ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾಂ ಲೋಕಾನ್ ಲೋಕಾನ್ನ ಹಂತಿ ನ ನಿಬಧ್ಯತೆ. ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ, ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ ಅಲ್ವಾ? ಯಾವಾಗ ನಾವ್ ಇದನ್ನ ಅರ್ಥ ಮಾಡ್ಕೋತೀವಿ, ಎಲ್ಲದಕ್ಕೂ ಭಗವಂತನ ಆ ಅನುಗ್ರಹವೇ ಕಾರಣ ಅಂತ ಅರ್ಥ ಮಾಡ್ಕೊಂಡು ಭಗವಂತನಿಗೋಸ್ಕರ ನಾವ್ ಯಾವಾಗ ಕರ್ತವ್ಯವನ್ನ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀವೋ ಆಗ ನೋಡಿ ಕೊಂದ್ರು ಕೊಂದಂತೆ ಅಲ್ಲ ಅಲ್ವಾ? ಭಯನೇ ಆಗ್ಬಿಡುತ್ತೆ, ಏನಪ್ಪಾ ಇದು ಈ ತರ ಮಾತಾಡ್ತಿದಾರೆ ಅಂತ. ಹೌದಲ್ವಾ? ಇದನ್ನೇ ಅಲ್ಲಿ ಅರ್ಜುನನಿಗೆ ಹೇಳಿದ್ದು ಕೃಷ್ಣ, ನೀನ್ ಇಲ್ಲಿ ಇವ್ರನ್ನೆಲ್ಲ ಸಾಯಿಸ್ತಾ ಇದೀನಿ, ನಾನ್ ಸಾಯಿಸ್ತಾ ಇದೀನಿ ಅಂತ ಬಿಟ್ಟು ನೀನ್ ಯೋಚನೆ ಮಾಡ್ಬೇಡ. ನನ್ನ ಆಜ್ಞೆಯ ಮೇರೆಗೆ ನೀನು ಯುದ್ಧ ಮಾಡಿ ಇವನ್ನೆಲ್ಲ ಕೊಂದ್ರೆ ನೀನು ಕೊಂದ ಹಾಗೆ ಅಲ್ಲ, ನಿನ್ಗೆ ಯಾವುದೇ ಒಂದು ಪಾಪ ಬರೋದಿಲ್ಲ ಅಲ್ವಾ? ಪ್ರಭುಪಾದರು ಯಾವಾಗ್ಲೂ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಾರೆ. ಇವಾಗ ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇರುವಂತಹ ಸೈನಿಕರು ಶತ್ರು ಸೈನಿಕರನ್ನ ಅವರು ಕೊಲ್ತಾರೆ ಅಲ್ವಾ? ಕೊಂದ್ರೂ ಸಹ ಅಲ್ಲಿ ಅವ್ರಿಗೆ ನಮ್ಮ ದೇಶ ಏನ್ ಮಾಡುತ್ತೆ, ಅವ್ರಿಗೆ ಪಾರಿತೋಷಕವನ್ನ ಕೊಡ್ತಾರೆ, ಬಹುಮಾನವನ್ನ ಕೊಡ್ತಾರೆ ಅಲ್ವಾ? ಯಾಕಂದ್ರೆ ಅವರು ದೇಶಕ್ಕೋಸ್ಕರ ಅವರು ಆ ಶತ್ರು ಸೈನಿಕರನ್ನ ಅವ್ರು ಕೊಲ್ತಾರೆ. ಅದೇ ಸೈನಿಕ ಅವ್ರ ಊರಿಗೆ ಬಂದು ಅಲ್ಲಿ ಬೇರೆಯವ್ರ ಜೊತೆ ಜಗಳ ಮಾಡ್ಕೊಂಡು ಇನ್ನ ಒಬ್ಬ ವ್ಯಕ್ತಿಯನ್ನ ಅವರು ಕೊಂದ್ರೆ ಏನಾಗತ್ತೆ, ಅದೇ ಸೈನಿಕನನ್ನ ಅವರು ಜೈಲಿಗೆ ಹಾಕ್ತಾರೆ ಅಲ್ವಾ? ಸೊ ಅಲ್ಲಿ ಏನ್ ಮಾಡ್ದ, ಅವನು ಹಲವಾರು ಸೈನಿಕರನ್ನ ಕೊಂದ್ರೂ ಅಲ್ಲಿ ಅವನಿಗೆ ಶಿಕ್ಷೆ ಆಗಿಲ್ಲ. ಯಾಕೆಂತಂದ್ರೆ ಅವನು ದೇಶಕ್ಕೋಸ್ಕರ ಅವನು ದೇಶಕ್ಕೋಸ್ಕರ ಅವನು ಅವ್ರನ್ನೆಲ್ಲ ಕೊಲ್ತಾನೆ. ಅದಕ್ಕೆ ಅದು ಕೊಂದ್ರೂ ಸಹ ಕೊಂದಂಗೆ ಅಲ್ಲ. ಆದ್ರೆ ಇಲ್ಲಿ ಅವನು ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಇಲ್ಲಿ ಬೇರೆಯವ್ರನ್ನ ಕೊಂದಾಗ ಅವನಿಗೆ ಶಿಕ್ಷೆಗೆ ಅವನು ಅರ್ಹನಾಗ್ತಾನೆ, ಅಂದ್ರೆ ಶಿಕ್ಷೆಗೆ ಒಳಪಡ್ತಾನೆ ಅವನು. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಅಹಂಕಾರದಿಂದ ಪ್ರೇತನಾಗದಲೇ ಬುದ್ಧಿಯು ಲಿಪ್ತನಾಗದಿರುವವನು ಅಲ್ವಾ? ಅವನು ಜ್ಞಾನವನ್ನ ಪಡ್ಕೊಂಡು ಯಾರು ಕರ್ಮವನ್ನ ಮಾಡ್ತಾರೆ ಅವರು ಈ ಜಗತ್ತಿನಲ್ಲಿ ಮನುಷ್ಯರನ್ನ ಕೊಂದ್ರೂ ಅವನು ಕೊಂದಂತೆ ಅಲ್ಲ, ಅವನ ಕಾರ್ಯಗಳು ಅವನನ್ನ ಬಂಧಿಸೋದಿಲ್ಲ, ಅವನು ಅಕರ್ಮದಲ್ಲಿ ಕರ್ಮವನ್ನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನ ಜ್ಞಾನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ, ಜ್ಞೇಯ ಮತ್ತೆ ಜ್ಞಾನಿ, ಇವು ಮೂರು ಕರ್ಮವನ್ನ ಪ್ರೇರಿಸುವ ಅಂಶಗಳು. ಮತ್ತೆ ಇಂದ್ರಿಯಗಳು, ಕರ್ಮ ಮತ್ತೆ ಕರ್ತ, ಇವು ಕರ್ಮದ ಮೂರು ಘಟಕಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ 9 ಗಂಟೆ ಆಗ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಹೇಳ್ತೀನಿ. ಸೊ ಇಲ್ಲಿಗೆ ಆಕ್ಚುಲಿ 2ನೇ ಪಾರ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಇದರಿಂದ ನಾವು ಮತ್ತೆ ಇನ್ನ ಕರ್ತು, ಕರ್ಮ, ಜ್ಞಾನ, ತಿಳುವಳಿಕೆ, ಸುಖ ಇವೆಲ್ಲನೂ ಸಹ 3 ಗುಣದಲ್ಲೇ ಇರುತ್ತೆ ಅಂತ ನಮ್ಗೆ ಕೃಷ್ಣ ಅರ್ಥ ಮಾಡಿಸ್ತಾರೆ. ಸೊ ಇಲ್ಲಿ ಮುಂದಿನ 20 ಶ್ಲೋಕಗಳನ್ನ ನೀವು ಓದ್ಕೊಂಡು ಬನ್ನಿ. ಸೊ ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಗುಂಪು ಚಟುವಟಿಕೆ ಇದೆ. ಸೊ ಈ ಜ್ಞಾನ, ಕರ್ಮ, ಕರ್ತು, ತಿಳುವಳಿಕೆ, ದೃಢ ಸಂಕಲ್ಪ ಮತ್ತೆ ಸುಖ, ಇವು 3 ಗುಣದಲ್ಲಿ ಇದೆ. ಇದನ್ನ ನೀವೇ ಚರ್ಚೆ ಮಾಡ್ಬೇಕಾಗುತ್ತೆ 40 ಶ್ಲೋಕಗಳ ತನಕ. ಸೊ ಇದನ್ನ ಚೆನ್ನಾಗಿ ಓದ್ಕೊಂಡ್ ಬಂದು ವಿತ್ ಎಕ್ಸಾಂಪಲ್ಸ್ ನೀವು ಚರ್ಚೆ ಮಾಡಿ. ಇದು ತುಂಬಾ ಮುಖ್ಯವಾಗಿರೋದು, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿ ಕಿ ಜೈ. ವಾಂಸ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಇವತ್ತಿನ ದಿನ ನಾವು ಭಗವದ್ಗೀತೆಯ ಮೊದಲು 6 ಅಧ್ಯಾಯಗಳಲ್ಲಿ ಬರುವಂತಹ ಕರ್ಮಯೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಕರ್ಮವನ್ನ ಹೇಗೆ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ಯಾವುದೇ ಒಂದು ಆಸಕ್ತಿ ಇಲ್ಲದೆ ಕರ್ತವ್ಯ ಅಂತ ಹೇಳ್ಬಿಟ್ಟು ಕರ್ಮದ ಫಲಾಪೇಕ್ಷೆ ಇಲ್ಲದೆ ನಾವು ಕರ್ತವ್ಯವನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಜ್ಞಾನಯುತವಾದ ಕರ್ಮವನ್ನ ನಾವು ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ನಾವು ಮುಂದಿನ ಕ್ಲಾಸ್ ಅಲ್ಲಿ ನಾವು ಮಿಕ್ಕಿದ ವಿಷಯನ ನಾವು ತಿಳ್ಕೊಂಡಂತೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು. ಅರ್ಥ ಆಯ್ತಾ ಅಥವಾ ಕಷ್ಟ ಆಯ್ತಾ? ಇದು ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಅರ್ಥ ಆಯ್ತಾ ಮಾತಾಜಿ? ಓಕೆ, ಧನ್ಯವಾದಗಳು. ಸೊ ಮುಂದಿನ ಕ್ಲಾಸ್ ಅಲ್ಲಿ 20 ಶ್ಲೋಕಗಳನ್ನ ಓದ್ಕೊಂಡ್ ಬನ್ನಿ, ನೋಡೋಣಂತೆ. ಆದಷ್ಟು ಇನ್ನ ಒಂದು 10-15 ಶ್ಲೋಕಗಳಾದ್ರೂ ಎಕ್ಸ್ಟ್ರಾ ಮಾಡೋಣಂತೆ. ಸೊ ಹರೇ ಕೃಷ್ಣ, ಧನ್ಯವಾದಗಳು. ಗುಂಪು ಚಟುವಟಿಕೆಗೆ ರೆಡಿಯಾಗಿ ಬನ್ನಿ. ಮತ್ತೆ ಯಾರು ಅಂದ್ರೆ ಮಾಡಿಲ್ವೋ ಅವ್ರು ಮಾಡ್ಲಿಕ್ಕೆ ಟ್ರೈ ಮಾಡಿ. ನೀವು ಮಾಡ್ದಾಗ್ಲೇ ನಿಮ್ಗೆ ಚೆನ್ನಾಗಿ ಅರ್ಥ ಆಗೋದು. ಆಕ್ಚುಲಿ ನೀವು ಬಾಯಿ ಬಿಡ್ಲಿಲ್ಲ ಅಂದ್ರೆ ಖಂಡಿತ ಅರ್ಥ ಆಗೋದು. ನಮ್ಗೆ ಅಯ್ಯೋ ಗೊತ್ತಿದೆ ಅಂತ ಅನ್ಸುತ್ತೆ.